ಹಲೋ, ನಾರಾಯಣ್ ಭಾವೇನಾ? ನಮಸ್ತೆ, ವೆಲ್ಕಮ್ ಟು ಲೈವ್. ಹ್ಯಾಪಿ ಗಣೇಶ್ ಚತುರ್ದಶಿ. ಪ್ರಿಯಾಂಕಾ ಬರ್ತೀರಿ? ಹಾಯ್ ಪ್ರಿಯಾಂಕಾ ಅಕ್ಕ, ವೆಲ್ಕಮ್ ಟು ಲೈವ್. ಹ್ಯಾಪಿ ಗಣೇಶ್ ಚತುರ್ದಶಿ. ಹೇಗಿದ್ದೀರಿ? ಹೇಗಿತ್ತು ಇವತ್ತು ನಿಮ್ಮ ಫಂಕ್ಷನ್? ದಾದೇತನ ಸ್ಪೆಷಲ್ ಪುರ ಗಣೇಶ ಚೌತಿಯ ಶುಭಾಶಯಗಳು. ನಿಮಗೂ ಸಹ ಗಣೇಶ ಚೌತಿಯ ಶುಭಾಶಯಗಳು. ಮತ್ತು ಹೇಗೆಲ್ಲ ನೀವು ಗಣೇಶ ಚೌತಿಯನ್ನು ಆಚರಿಸಿದ್ದೀರಿ? ಯಾರೆಲ್ಲ ಲೈವಿಗೆ ಲೈಕ್ ಕೊಡಲಿಲ್ಲ, ಪ್ಲೀಸ್ ಲೈಕ್ ಕೊಡಿ. ನಮಗೆ ಗಣೇಶ ಚತುರ್ದಶಿಯ ದಿವಸದಂದೊಂದು ಲೈಕ್ ಕೊಡದೆ ಹೋಗಬೇಡಿ ಯಾರು. ಹಂಬಲ್ ರಿಕ್ವೆಸ್ಟ್. ಅವರ ಹಂಬಲ್ ರಿಕ್ವೆಸ್ಟ್. ಯಾಕೋ ನಿಮ್ಮ ಲೈವಿಗೆ ಬೇಗ ಜಾಯಿನ್ ಆಗ್ತೀನಿ, ಅದೇ ಖುಷಿ ಮನದಲ್ಲಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ನಮಗೂ ಖುಷಿ ನೀವು ಬೇಗ ಬಂದರೆ. ನಮಗೆ 7 ಬಗೆಯ ಅಡಿಗೆ ಇತ್ತು ಮನದಲ್ಲಿ. ಎಂಥದ್ದು 7 ಬಗೆ? ಏನೆಲ್ಲ ಇತ್ತು ಅದು ಎಕ್ಸ್ಪ್ಲೇನ್ ಮಾಡಿ ನೀವು. ಲೈಕ್ ಕೊಟ್ಟೆ, ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಟ್ಟಿದ್ದಕ್ಕೆ. ಮತ್ತೆ ಯಾರು ಕೊಡಲಿಲ್ಲ? ನಾರಾಯಣ್ ಬಾವ ಲೈಕ್ ಕೊಡಲಿಲ್ವಾ? ಮರೆತು ಹೋದಿರಾ? ಲೈಕ್ ಕೊಟ್ಟೆ. ಉಪ್ಪು ಶುಂಠಿ, ಕಂಚಲ, ಕಡಲೆ ಮನೋಳಿ, ಲೈಕ್ ಡನ್ ಆಲ್ರೆಡಿ. ಓಕೆ ಓಕೆ. ಸರಿತಾ ನವೀನ್ ಬರ್ತೀರಾ? ಹಾಯ್ ಸರಿತಾ ನವೀನ್, ವೆಲ್ಕಮ್ ಟು ಲೈವ್. ದಾದಮಾದತ್ತನ ಚೌತಿಗೆ ಗಮ್ಮತ್ತು ಪೂರ ಮೆಸೇಜ್ ಮಾಡಲಿವರ ಒಂಜಿಲ್ಲ 3 ಜನ ಹತ್ತರ 3 ಜನ ಮೆಸೇಜ್ ಮಾಡೋಡು. ನಾವು ಸಿಂಪಲ್ ಊಟ, ಕಡುಬು ಅವರೇ, ಕಾಲು ಸಾರು ಆ್ಯಂಡ್ ಪಾಯಸ, ಬೋಂಡ. ಹೌದಾ? ಓಕೆ ಓಕೆ ಓಕೆ. ಪದಂಗಿ ಬೀಜ, ಕಚ್ಚುಂಬಾರ್. ಓಕೆ. ನಮ್ಮ ಊರಲ್ಲೆಲ್ಲ ಅದು ಇದು ಹೊಸ ರೈಸ್ ತಿಂತಾರಲ್ಲ, ಅದೊಂದು ಏನು ಹೇಳ್ತೇವೆ, ನೀವೇನು ಹೇಳ್ತೀರಾ ಗೊತ್ತಿಲ್ಲ ನಮಗೆ. ಕೊದ್ದೇಲು ಇದು ಉಂಟಲ್ಲ, ಪುದ್ದರ್ ಅಂತೇವೆ ನಾವು, ಹೊಸ ರೈಸ್ ಊಟ ಮಾಡೋದಕ್ಕೆ ಅದಿತ್ತು. ಹಾಯ್ ಹಾಯ್ ಹಾಯ್. ಯಾರೆಲ್ಲ ಲೈಕ್ ಮಾಡಿಲ್ಲ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ನಮಗೆ. ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತಿನ ಮೊದಲ ಮೆಸೇಜ್ ನಾರಾಯಣ್ ಬಾವರಿಂದ ಬಂತು. ಸೆಕೆಂಡ್ ಮೆಸೇಜ್ ಇವರಿಂದ ಬಂತು, ನಮ್ಮ ಯಾರು ಇವತ್ತಿನ ಲೈವ್ ಒಂದು ಭಜನೆ ಆಡಿ ಸ್ಟಾರ್ಟ್ ಮಾಡೋಣವಾ? ಬಟಾಣಿ ಬಟಾಟೆ, ಕಂಚಲ, ಪ್ರಿಯಾಂಕಾ ಹೌದಾ? ತೇವು ಪದಪೆ ಸಾರು, ಗಣಪತಿ ಭಜನೆ. ಓಕೆ, ಅವು ಬರ್ಚಾಂದ ಬೊಟ್ಟುನ ಬರ್ಚಾಂದ. ಸಂಪತ್ತನ್ನ ಬರ್ತಾರೆ. ವೆಲ್ಕಮ್ ಟು ಲೈವ್ ಸಂಪತ್ತನ್ನ. ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಡೋದು ಸಪೋರ್ಟ್ ಮಾಡ್ಬಿಡಿ. ಹ್ಯಾಪಿ ಗಣೇಶ್ ಚತುರ್ದಶಿರೆಗೂ. ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ. ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ.
ಗರಿಕೆ ತಂದರೆ ನೀನು, ಗರಿಕೆ ತಂದರೆ ನೀನು ಕೊಡುವೆ ವರವನ್ನ, ಗತಿ ನೀನೆ ಗಣಪನೆ ಕೈ ಹಿಡಿಯ ಮುನ್ನ. ಶರಣು ಶರಣಯ್ಯ ಶರಣು ಬೆನಕ, ನೀಡಯ್ಯ ಬಾಲೆಲ್ಲ ಬೆಳಗುವ ಬೆಳಕ. ಸೂರ್ಯನೆದುರಲಿ ಮಂಜು ಕರಗುವ ರೀತಿ, ನಿನ್ನ ನೆನೆದರೆ ಒಡನೆ ಓಡುವುದು ಭೀತಿ. ಸೂರ್ಯನೆದುರಲಿ ಮಂಜು ಕರಗುವ ರೀತಿ, ನಿನ್ನ ಒಡನೆ ಓಡುವುದು ಭೀತಿ. ನೀಡಯ್ಯ ಕಷ್ಟಗಳ ಗೆಲ್ಲುವ ಶಕುತಿ, ತೋರಯ್ಯ ನಮ್ಮಲ್ಲಿ ನಿನ್ನಯ ಪ್ರೀತಿ. ಶರಣು ಶರಣಯ್ಯ ಶರಣು ಬೆನಕ, ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಬೆನಕ ಬೆನಕ ಏಕದಂತ, ಪಚ್ಚೆ ಕಳ್ಳು ಪಾನಿ ಮೆಟ್ಲು, ಒಪ್ಪುವ ವಿಘ್ನೇಶ್ವರ ನಿನಗೆ 21 ನಮಸ್ಕಾರಗಳು. ಥ್ಯಾಂಕ್ ಯು ಸಂಪತ್ತನ್ನೇ ಬರ್ತೇವೆ. ಸಾರಿ ಸಂಪತ್ತನ್ನ, ನವೀನನ್ನ ಯಾನು ಬತ್ತೆ ಸಿಒ ಕೈ ಮುಗ್ಗಿಲ್ಲ ಉಂಡೆ, ಕೈ ಮುಗ್ಗಿ ಆಲ್ರೆಡಿ. ಹಾಯ್ ಪಂಡೆ. ಪ್ರಿಯಾಂಕಾ ಅನ್ನ ನೀವು ನನ್ನ ಮರಿತೀರ ಅಲ್ವಾ, ಅದೇ ಬೇಜಾರು ಮನದಲ್ಲಿ. ಯಾರನ್ನು? ನಿಮ್ಮನ್ನು? ಇಲ್ಲ ಅದು ಹೆಸರು ಒಮ್ಮೆ ಬರುವುದಿಲ್ಲ ಪಟ್ಕ ಅಂತ ಮಂಡೆಯಲ್ಲಿ. ಹಾಗೆ ಸಂಪತ್ತನ್ನು ಅಷ್ಟೇ ಎತ್ತತ್ತೆ ಅವನಂದ್ರೆ ಅಷ್ಟೇ ಬಂಡೆ ನಾನು. ಸಾರಿ ಚೌತಿ ರಕ್ಷನ್ ಕುಲಾಲ್ ಅರೆಗೆ ಬಿಗ್ ಹಾಯ್ ಬಣ್ಣದಲ್ಲಿ ಅವರೇ. ಬೊಕ್ಕ ಪ್ರಿಯಾಂಕಾ ನಾರಾಯಣ್ ಬ್ರು ನಮಸ್ತೆ. ಸಂಪತ್ತನ್ನ ಪ್ರಿಯಾಂಕಾ ಹ್ಯಾಪಿ ಗಣೇಶ ಚತುರ್ಥಿ ಬಂದಿರಿ. ಪ್ರಿಯಾಂಕಾ ಅವರೇ ಮಲ್ಲಿಕಕ್ಕ ಬರ್ತೀರಾ? ಹಾಯ್ ಮಲ್ಲಿಕಕ್ಕ, ವೆಲ್ಕಮ್ ಟು ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಬಿಡಿ. ಅಂಚೆನೆ ಇರೆಗಳ ಗಣೇಶ ಚತುರ್ದಶಿದ ಶುಭಾಶಯಗಳು. ಹ್ಯಾಪಿ ಚೌತಿ ಪ್ರಿಯಾಂಕಾ ಅವರೇ. ಸರಿತಾ ಸಪೋರ್ಟ್ ಬಂದಿರಿ. ಶಾಂತಕ್ಕ ಇಜ್ಜೇರ್ ಬಂದಿರಿ ಅಂದೆ. ಶಾಂತಕ್ಕ ಬಿಜಿ ಯಾರು ಅವಳು ಗಣಪತಿ ದೀತಾರೆ ಅಂಚೆ ಇಲ್ಲಲು. ಮಲ್ಲಿಕಕ್ಕ ತಂಪು ಹಾಯ್ ಬಂದಿರಿ. ಮಲ್ಲಿಕಕ್ಕ ನಾರಾಯಣನ್ನ ಹಾಯ್ ಬಂದಿರಿ. ಬೊಕ್ಕ ಸಂಪತ್ತನ್ನೇ ಮಲ್ಲಿ ಹಾಯ್ ಬಂದಿರಿ. ಯಾನು ಬನ್ನಗ ಕುಲ್ಲು ಬೇರು ತುಲೆ ಸಂಪು ಅನ್ನ ಲಕ್ಕು ಬೇರು. ಓಕೆ ಲಕ್ಕದೀರಗ ಮಾತೆರ ಬಣ್ಣಲ್ಲ ಲಕ್ಕೊಂದೇ ಪುಡ ನಾನು ಉಂತೊಂದೆ ಲೈ ಮನ್ಪೆ ಆಪ್ಷನ್ ಉಂಟು, ತೊಂದರೆ ಉಂತೊಂದಲ್ಲ ಮನ್ಪೋಡಿ. ಲಕ್ ಕೊಡ್ಚಿ ಕುಲ್ಲೆ ಆರು ಮಲ್ಲ ಜನ ನಾನು. ಆರು ಗೆಸ್ಟ್ ಅತೆ ದುಬೈರ್ದು ಬರ್ತದೆ ಊರುಡಿತ್ತೆ ನಂಗೆ ಸಪೋರ್ಟ್ ಮನ್ಪೇರಿ ಅಂಚ. ಏನು ಮತ್ತೆ ಲೈಕ್ ಕೊಡ್ತಿದ್ದಾರಾ? ಪ್ಲೀಸ್ ಲೈಕ್ ಕೊಡ್ಲಿ, ಸಪೋರ್ಟ್ ಮಾಡ್ಬಿಡಿ. ಯಾನು ಬನ್ನಾಗ ಲಕ್ ಬೇರ್ತುಲಿ ಸಂಪನ್ನ. ಗಣೇಶನ ಒಂದು ಪದ್ಯದೊಂದಿಗೆ ನಾವು ಇವತ್ತು ಲೈವನ್ನು ಸ್ಟಾರ್ಟ್ ಮಾಡಿದ್ದೇವೆ. ಸೊ ಯಾರಿಗೆಲ್ಲ ಲೈಕ್ ಕೊಡಲಿಕ್ಕೆ ಮನಸ್ಸುಂಟು ಇವತ್ತು ಲೈಕ್ ಕೊಡಿ. 13 ಮಂದಿ ಇದ್ದೀರಿ. ಲೈಕ್ ಕೊಡೋರು ಲೈಕ್ ಕೊಡಿ. ಪ್ರಿಯಾಂಕಾ ನನ್ನ ಅನ್ನ ಮರತೀರ ಅಲ್ವ ನೀವು? ತುಂಬ ಬೇಜಾರನ್ನ ಹೊಡೆದ್ರೆ ನನ್ನ ಮರತೀರ ಅಂತ. ನಿಮ್ಮನ್ನು ಮರೆಯಲಿಲ್ಲ, ಅದು ಹೆಸರು ನಾನು ಕರೆಯುವಾಗ ಸ್ವಲ್ಪ ಇದ್ದಾಯ್ತು. ಪ್ರಜಿತ್ ಚೂರು ಲೇಟ್ ಆಡಿ ಊರಿಗೂ ಗಣಪತಿ ಮೆರವಣಿಗೆ ಇತ್ತುಂಡು ಬೇಜಾರಿಜ್ಜತೆ ಇಜ್ಜಿ. ಥ್ಯಾಂಕ್ ಯು ಸೋ ಮಚ್. ಬತ್ತಾರತೀರಿ ಸಪೋರ್ಟ್ ಮನ್ಪೇರೆ. ಥ್ಯಾಂಕ್ ಯು ಸೋ ಮಚ್. ಒಂಜಿ ಲೈಕ್ ಕೊಡ್ತು ಸಪೋರ್ಟ್ ಮನ್ಪ್ಲೆ. ಅಬೇ ಲಕ್ಕನೇ ಸಂಪು ಅನ್ನ ಬಂಡೇರಿ. ಸಂಪತ್ತನ್ನೇ ಪ್ರಿಯಾಂಕಾ ಇಲ್ಲ ಅಣ್ಣ ಬಣದಲ್ಲಿರಿ. ಹೌದಾ ಇಲ್ಲ ನಮಗೆಲ್ಲ ಬೇಸರ. ಇದು ಮರೆಯುವುದಿಲ್ಲ ಯಾರನ್ನು ನಾವು, ನೆನಪಿರ್ತದೆ. ಅದು ಮಾತಾಡುವಾಗ ಸ್ವಲ್ಪ ಅದು ಹೆಸರು ಮರೆತೋಗ್ತದೆ ಆಚೆ. ನಿಮ್ಮನ್ನು ಮರೆಯಲಿಕ್ಕೆ ಉಂಟ? ನೀವು ಡೈಲಿ ಬೇಗ ಬಂದು ನಮಗೆ ಸಪೋರ್ಟ್ ಮಾಡೋದು. ನಿಮ್ಮನ್ನು ಮರೆಯೋದಕ್ಕೆ ಪ್ರಿಯಾಂಕಾ, ಅದು 2 ಹೆಸರುಂಟು. ಒಂದು ಮರೆತರೆ ಇನ್ನೊಂದು ಉಂಟು ಪ್ರಿಯಾಂಕಾ ಅಂತ. ಎಲ್ಲರಿಗೂ ಶ್ರೀ ಗಣೇಶ ಚತುರ್ಥಿಯ ಶುಭಾಶಯಗಳು. ಲೈಕ್ ಕೊಡದವರು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಮತ್ತು ಏನೆಲ್ಲ ಇವತ್ತು ಪುದ್ದರ ಊಟ ಮಾಡಿದ್ರೆ ನೀವೆಲ್ಲ, ಮತ್ತು ಹೊಸ ರೈಸ್ ಊಟ ಮಾಡಿದ್ರಾ? ಏನಿತ್ತು ಸ್ಪೆಷಲ್ ನಿಮಗೆ? ಎಲ್ಲವನ್ನು ವಿವರಿಸಿ ಹೇಳಿ. ಯಾರೆಲ್ಲ ಲೈಕ್ ಕೊಡಲಿಲ್ಲ ಪ್ಲೀಸ್ ಲೈಕ್ ಕೊಡಿ, ಸಪೋರ್ಟ್ ಮಾಡಿ ನಮಗೆ. ಮಲ್ಲಿ ಹ್ಯಾಪಿ ಗಣೇಶ ಚತುರ್ದಶಿ ಬನ್ನೊಂದುಲ್ಲೆ ಒಂದೊಂದು ರಕ್ಷಣೆ ದಾದ ಮಾತ ಕಾಜಿ ಪಿತ್ತನು ಮೆಸೇಜ್ ಮಾಡೋರ ಪೂರ ಲೈನ್ ಪಟ ಒಂಜೊಂಜೆ ಬಗೆ ಬಾಡು. ಪ್ರಿಯಾಂಕಾ ಅವರೇ ಇದ್ದೀರಾ? ಪ್ರಿಯಾಂಕಾ ಅವರೇ ಬೇಸರ ಮಾಡಬೇಡಿ. ಮುನ್ನಿಸುತ್ತರವೇ ಪ್ರಿಯಾಂಕಾ ಹಿತವಾಗಿ ನಗಲು ಬಾರದೆ. ಸತೀಶ್ ಕುಮಾರ್ ಬರ್ತೀರಿ. ಹಾಯ್ ಸತೀಶ್ ಕುಮಾರ್. ಸತೀಶ್ ಕೆ ಪಡು ಸತೀಶ್ ಕುಮಾರ ಎನ್ನ ಗುರ್ತಂಡ ಅದು. ವೆಲ್ಕಮ್ ಟು ಲೈವ್. ಎಂಚೆಲ್ಲರು ಸೌಖ್ಯನೇ? ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೆ ಸತೀಶ್ ಅನ್ನ. ಅಂಚೆನೆ ಎನ್ನ ಚಾನೆಲ್ ಒಂದು ತೂತು ಜಡ್ಡ ಪೋದು ಸಬ್ಸ್ಕ್ರೈಬ್ ಮಾಡ್ಪ್ಲೆ. ಹ್ಯಾಪಿ ಗಣೇಶ್ ಚತುರ್ದಶಿ ಇರೆಗು.
ಜೋರು ಬರ್ಸೈ ಮಧ್ಯಾಹ್ನ ಬೊಕ್ಕ ಅಂದ ಓಕೆ ಏರ್ಲ ಪಂಡಿಜೇರಿ ಎಂಕ್ಲೆ ನ್ಯೂಸೇ ಕೊಡ್ತಿದ್ದೀರಿ ಎಲ್ಲ ನಾರಾಯಣ ಕುಲಾಲ್ ಹ್ಯಾಪಿ ಚೌತಿ ಬಂದಿಲ್ಲ ನಿನ್ನ ಕ್ಲಾಸ್ಮೇಟು ಓಕೆ 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 ಗೊತ್ತಾನು ಓಕೆ ಥ್ಯಾಂಕ್ ಯು ಸೋ ಮಚ್ ಸತೀಶ್ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬರ್ತೀನಿ ಒಂದು ಸಬ್ಸ್ಕ್ರೈಬ್ ಅಂತ ಸಪೋರ್ಟ್ ಮಾಡ್ಪ್ಲೆ ಮಾತೆಲ್ಲ ಅಂಚೆ ನಿನ್ನ ಫ್ರೆಂಡ್ಸ್ನ ಪ್ಲೇಯರ್ಲ ಎತ್ತೇಟ ವಾಟ್ಸಪ್ ಗ್ರೂಪ್ ಪುರ ಒಂಚೂರು ಶೇರ್ ಮಾಡ್ತಿದ್ದು ಸಪೋರ್ಟ್ ಮಾಡ್ಪ್ಲೆ ಥ್ಯಾಂಕ್ ಯು ಎಂಚ ಒಳ್ಳೆಯ ಪುರ ಇಲ್ಲ ಪುರ ಹುಷಾರ್ಲೇರ ಎಬೌ ಸುಶಾಂತ್ ಓಪಿ ಬರ್ತೀರಾ ಹಾಯ್ ಅಣ್ಣ ನಮಸ್ತೆ ಹಾಯ್ ವೆಲ್ಕಮ್ ಟು ಲೈವ್ ಹೇಗಿದ್ದೀರಿ ಮತ್ತೆ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನಿಮಗೆ ಸಹ ಗಣೇಶ ಹಬ್ಬದ ಶುಭಾಶಯಗಳು ಹ್ಯಾಪಿ ಗಣೇಶ ಚತುರ್ದಶಿ ಅಯ್ಯೋ ನಾನು ನೀವು ಬೈದರೂ ಹೋಗಲ್ಲ ನಿಮಗೆ ಅಷ್ಟು ಸಪೋರ್ಟ್ ಮಾಡ್ತೀನಿ ಹೌದಾ ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಡೋಂಟ್ ಫೀಲ್ ಬ್ಯಾಡ್ ನೋ ನಾವು ಫೀಲ್ ಮಾಡೋದಿಲ್ಲ ನೀವು ಫೀಲ್ ಮಾಡಬೇಡಿ ಅಂತ ನಾನು ಹೇಳಿದೆ ಅಷ್ಟೇ ಆಯಿತಾ ಸಂಪತ್ತನ್ನೇ ಸತೀಶ್ ವಿಟ್ಲದನ ಅತ್ತೆ ಅವು ಎಂಕಲ್ನ ಎನ್ನ ಕ್ಲಾಸ್ಮೇಟಿ ಪಡೋರ್ದು ಹೆಂಗೆ ಡೌಟ್ ಅಣ್ಣ ಏಕೆ ಅನ್ಕೇನಿ ಪಡೋನ್ ಪನ್ನ ಹೆಂಗೆ ಗೊತ್ತಾನ ಬನ್ನಿ ಜನರೇ ಬನ್ನಿ ಯಾರೆಲ್ಲ ಲೈವಲ್ಲಿ ಇದ್ದೀರಾ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ದಾದ ಮತ್ತು ಗಮ್ಮತ್ತೈತೇನೆ ಸತೀಶ್ ಬ್ರೋ ಸಂಪತ್ತನ್ನೇ ಪ್ರಿಯಾಂಕಾ ನಾನು ಪಾಪ ಅಲ್ವಾ ಹೌದೌದೌದು ಸಂಪತ್ತನ್ನ ಪಾಪ ಇದ್ದಾರೆ ಆಯಿತಾ ಎಬೌ ಅಣ್ಣ ನಿಮ್ಮ ಏಜ್ ಎಷ್ಟು ಒಂದು ಕೇನೊಂದುಳ್ಳೇರಿ ನನ್ನ ಏಜು ಒಂದು ಅಂದಾಜು 45 ಆಯಿತು ತೇಜಕ್ಷ ಕುಲಾಲ್ ಬರ್ತೀರಿ ಹಾಯ್ ತೇಜಕ್ಷ ಕುಲಾಲ್ ವೆಲ್ಕಮ್ ಟು ಲೈವ್ ಎಂಚೊಲ್ಲರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಕ್ಕೆ ಒಂದು ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೆ ಅಲ್ಲಿ ಸಂಪತ್ತನ್ನ ಕೊಡೆ ಇರು ಕೇನಂತಾರತ್ತೆ ಏರು ರಕ್ಷಣೆ ಏರಿಂದಲ್ಲ ಯಾರು ನಮಗೆ ಅನ್ನನ ಅರೆಗ್ ಅಂದಾಜು ಮಲ್ಪೆರೆ ಪಂತೋಡು ಒಂದು ಪಂಡೋರು ಪಕ್ಕ ತೂಕ ಅಂದಾಜು ಮಲ್ಪು ಇರುತ್ತೆ ಪ್ರಿಯಾಂಕಾ ಮಾತಾಡಲ್ಲ ಬರೋದಿಲ್ಲ ಪ್ರಿಯಾಂಕಾ ಬರ್ತಾರೆ ಅವರು ಕಡುಬು ತಿಂತಾ ಇದ್ದಾರೆ ಅಂತ ಲೈಕ್ ಕೊಡೋದವ್ರು ಒಂದು ಲೈಕ್ ಕೊಡಿ ಆಯಿತಾ ಸ್ಕ್ರೀನನ್ನು ಡಬಲ್ ಟ್ಯಾಪ್ ಮಾಡಿ ಇಲ್ಲದೆ ಸ್ಕ್ರೀನ್ ಬಟನ್ ಒತ್ತಿ ಸಂಪು ನೀವು ನನ್ನ ಫ್ರೆಂಡ್ ಬಂದಿಲ್ಲ ಹೌದು ಅವರು ನಿಮ್ಮ ಎಲ್ಲರದ್ದು ಫ್ರೆಂಡ್ ಅಲ್ಲ ನೀವು ಹೋಗ್ಲಿಕ್ಕಿಲ್ಲ ಉಮೇಶನ್ನು ನೀವು ಸಹ ನಮ್ಮ ಕಡೆಯಿಂದ ನಮಸ್ಕಾರ ಮಕ್ಕಳಿಗೆ ಸಹ ನಮಸ್ಕಾರ ಆಯಿತಾ ಇರ್ನ ಲೈವ್ ಕೇನು ನೀ ಅತ್ತಿ ಪ್ರಾಯ ಇರ್ನ ಲೈಕ್ ಕೇನು ಅತ್ತಿ ಪ್ರಾಯ ಅವನೊಂದು ಲೈಕ್ ದಿನವಲ್ಲ 45 ನಾಪಡ ತೇಜಿರಲ್ಲ ಪ್ರಿಯಾಂಕಾ ನಾರಾಯಣ್ ಅವರೇ ನೀವು ನನ್ನ ಫ್ರೆಂಡ್ ಬಂದಿದ್ದೀರಿ ಹರಿಕೃಷ್ಣ ಬರ್ತೀರಿ ಹಾಯ್ ಹರಿಕೃಷ್ಣ ವೆಲ್ಕಮ್ ಟು ಲೈವ್ ಎಂಚಲ್ಲರು ಫಸ್ಟ್ ಟೈಮ್ ಬರ್ತಾರಂತ ತೋಜುಂಡು ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೆ ಅಂಚೆನೆ ಎಂಕಲ ಚಾನೆಲ್ ಹೋದು ಸಬ್ಸ್ಕ್ರೈಬ್ ಮಾಡ್ಪ್ಲೆ ಚಾನೆಲ್ಗೆ ಉಲಾಯ್ ಹೋದು ಸಬ್ಸ್ಕ್ರೈಬ್ ಮಾಡ್ಪ್ಲೆ ಚಾನೆಲ್ ತೂಲೆ ವೀಡಿಯೋ ಪುರೋಂಡೆ ಬೊಕ್ಕ ಅಲ್ಪ ಊರಿನ ಎಂಚ ಉಂಡಿರ್ನ 15 ಲೈಕ್ ಓಕೆ ಥ್ಯಾಂಕ್ ಯು ಸೋ ಮಚ್ ಹರಿಕೃಷ್ಣನ್ನ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಟೈಮ್ ಬರ್ತೀನ ಅದು ಪೋಡು ಅಂದಂದು ಫಸ್ಟ್ ಟೈಮ್ ಓಕೆ ಚಾನೆಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಪರೆ ಮಾರಪ್ಪಚ್ಚಿ ಎಲ್ಲವೇ ಥರ್ಡ್ ಟೈಮ್ ಓಕೆ ಥರ್ಡ್ ಟೈಮ್ ಐ ಕೇಮ್ ಲೈವ್ ಓಕೆ ನೋ ಪ್ರಾಬ್ಲಮ್ ಸಾರಿ ನಾರಾಯಣ್ ಕುಲಾಲ್ ಸಪೋರ್ಟು ಓಕೆ ರಕ್ಷಣ್ ಕುಲಾಲ್ ಪ್ರಿಯಾಂಕಾ ಅವರೇ ನಮಸ್ತೆ ಒಣಂದಿಲ್ಲ ಸಂಪತ್ತನ್ನ ಪೆಗ್ ಪಾಂಡ್ ಜಾಸ್ತಿ ಜನ ಬರ್ಪೇರು ಒಣಂದಿಲ್ಲ ಅಂದಿ ಪಾಡೊಂದು ಎಪ್ಪೇನು ಕೊಡಬೇಕ ರಾತ್ರಿ ಆರು ಬರ್ತೀನಿ ಆರು ಕೆನಡೋಡು ಉಳ್ಳೇರು ನಮ್ಮ ಎಬವ್ ಉಳ್ಳೇರತ ಎಬವ್ ಓಪಿ ಆರು ಕೆನಡೋಡು ಉಪ್ಪುನು ಕೆನಡೋಡ್ದು ಜಾಯ್ನ್ ಆಗಿರ್ಬೇಕ ಅಂತ ಬರ್ದು ಪಾತೇರಿ ಬೊಕ್ಕ ಎಂಕಲ ಬಚ್ಚಿನಿ ಎಲ್ಲ ಬಂದು ಅಂತೆ ಪ್ರಿಯಾಂಕರವರೇ ರಕ್ಷಣ್ ನೀವು ನನ್ನ ಲಿಟಲ್ ಲವ್ಲಿ ಬ್ರದರ್ ಬಣ್ಣದಿಲ್ಲ ಹೌದು ರಕ್ಷಣ್ ಸೋ ಬಣ್ಣದಿಲ್ಲೇರಿ ಬನ್ನಿ ಜನರೇ ಯಾರೆಲ್ಲ ಇದ್ದೀರಿ ಲೈವಲ್ಲಿ ಪ್ಲೀಸ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಹರಿಕೃಷ್ಣ ಹ್ಯಾಪಿ ವಿನಾಯಕ ಚೌತಿ ಇರೆಗ್ಲ ಹರಿಕೃಷ್ಣ ಏನು ಪಂಡೆತ ಆಲ್ರೆಡಿ ಪಂಡೆ ನಾನು ಗಣೇಶ ಚತುರ್ದಶಿ ಓಕೆ ಇರೆಗ್ಲ ಗಣೇಶ ಚತುರ್ದಶಿ ಹ್ಯಾಪಿ ಗಣೇಶ ಚತುರ್ದಶಿ ಬೊಕ್ಕ ಸಂಪದ ಇರು 2-3 ಸತಿ ಬೈದಾರ ನೀರೇ ಬ್ಲೂ ಕೊಡ್ದೀಕ ಬೊಕ್ಕ ಇದನ್ನು ನೆನಪರ್ಪಜಿ ಅಂಕ ಸಚಿನ್ ಬರ್ತೀರಾ ಹಾಯ್ ಸಚಿನ್ ವೆಲ್ಕಮ್ ಟು ಲೈವ್ ಹ್ಯಾಪಿ ಬರ್ತೀರಿ ಇರ್ನೇ ತಿನ್ನವಾ ಕೇನೊಂದಿಲ್ಲ ತಿನ್ನವ ಅಚ್ಚ ಹರಿಕೃಷ್ಣ ತೆಲುಗು ಓಕೆ ನಾನು ತಿನ್ನವಾ ನೀವು ತಿನ್ನವಾ ಹ್ಯಾಪಿ ಗಣೇಶ ಚತುರ್ದಶಿ ಭೋಜರಾಜ್ ಹೆಗ್ಡೆ ಬರ್ತೀರಾ ಹಾಯ್ ಭೋಜನ ವೆಲ್ಕಮ್ ಟು ಲೈವ್ ಎಂಚೊಲ್ಲರು ಹ್ಯಾಪಿ ಗಣೇಶ ಚತುರ್ದಶಿ ಇರಗಿಲ್ಲ ಸಚಿನ್ಗಳ ಹ್ಯಾಪಿ ಗಣೇಶ ಚತುರ್ದಶಿ
ಲೈಕ್ ಕೊರೊಂದಕುಲು ಲೈಕ್ ಕೊರ್ಲಿ. ಥ್ಯಾಂಕ್ ಯು ಸೋ ಮಚ್. ಯಾನು ಗ್ರೇಟ್ ಅತ್ತೆ ಮಸ್ತ್ ಪೊರ್ತೂರು ಕುಲ್ಲು ಅಂದೆ ಅಂದೆ. ಥ್ಯಾಂಕ್ ಯು ಸೋ ಮಚ್. ಸುರೇಶ್ ಬತ್ತೇರು. ಹಾಯ್ ಸುರೇಶ್, ವೆಲ್ಕಮ್ ಟು ಲೈವ್. ಎಂಚ ಉಳ್ಳರು ಲೈಕ್ ಕೊರ್ದು ಸಪೋರ್ಟ್ ಮನ್ಪ್ಲೆ. ಹ್ಯಾಪಿ ಚತುರ್ದಶಿ ಇರೆಗ್ಲ ಎಲ್ಲರೂ ತಿನ್ನವ. ಎನ್ನ ನೆನಪುಂಡ ಅಂದೆ ಇರ್ನ ನೆನಪುಲ ಉಂಡು. ಕೋಡೆಲ ಎಂಕ್ಲು ಪಾತೇರಿ 2-3 ಜನ ಸೇರ್ದು ಈರು ದಾನೆ ಬೈಜಾರಂದು. ಯಾನು ಗ್ರೇಟ್ ಅತ್ತೆ ಮಸ್ತ್ ಪುರ್ತು ಕುಲ್ಲು ಓದಿ ಸಂಪತ್ತನ್ನ. ಪದ್ರಡಾರೆ ಯಾನ್ ಇತ್ತನ್ನ ಅಂದ ಪದ್ರಡಾರೆ ಮುಟ್ಟೆತ್ತಾರ ಅಂದ್ 5 ಪಕ್ಕ ಯಾನ್ ಬಂದು ಅಂತೀನಿ. 5 ಪಕ್ಕಲ್ಲ 4 ಗಂಟೆ ಎತ್ತೇನ ಅಂದ್ ಈರು ಬಂದು ಪೋಯ್ ಪಕ್ಕಲ್ಲ ನೆನ್ಪುಜ್ಜಿ ಹೆಂಗೆ ಕರೆಕ್ಟ್ 4 ಗಂಟೆ ಆಯ್ತು 5 ಪಕ್ಕ ಬಂದು ಅಂತೀನಿ. ಕೋಡೆ ಎಂಕ್ಳು ಅಂಚಿನ ನೆಂತ ಕೋಡೆ ಫುಲ್ಲು ಬಿಸಿ ಉಪ್ಪರಿ ಇರು ಅಂದು ಫ್ರೂಟ್ಸ್ದ ಜಾಸ್ತಿ ಬೇರಪ್ಪ ಒಂದು ಇನ್ನಿ ಚೌತೈತೆ ಅಂಚ. ಸಾರಿ ಕೋಡೆ ಬರ್ರೆ ಅಜ್ಜಿ ಮಲ್ಲೆಜ್ಜಪ್ಪ ಈರು ಸಾರಿ ಬರೋಡೊಂದು ಇಜ್ಜಪ್ಪ ಎಂಕ್ಳಿಗೆ ಈರು ಉಪಕಾರ ಮನ್ಪುಣತೆ ಈರು ಸಾರಿ ಬರೋಡೊಂದು ಇಜ್ಜಿ ಎಂಕ್ಳು ಇರೇಗ ಥ್ಯಾಂಕ್ಸ್ ಮನೋಡಾತೆ. ರಕ್ಷಣ್ ಕುಲಾಲ್ ಸಂಪತ್ತನ್ನೇ ಉಳ್ಳರ ಅಂದು ಬೊಕ್ಕ ಸಂಪತ್ತನ್ನೇ ಉಳ್ಳೇರು ಬಾತೀರಿ ಸಂಪತ್ತನ್ನ ಉಳ್ಳೇರ. ಓಕೆ ನಿನ್ನ ಲೈವ್ ನಾನು ಲೈವ್ ಬಿಟ್ಟು ಹೋಗಲ್ಲ, ನೀವೇ ಹೋಗು ಅಂದರೂ ಹೋಗಲ್ಲ, ನಿಮ್ಮ ಮೇಲೆ ಅಭಿಮಾನ. ಓ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಹಾಯ್ ಹರಿಕೃಷ್ಣ, ಐ ಆಮ್ ತೆಲುಗು ಕನ್ನಡ. ಓಕೆ ಯು ಕ್ಯಾನ್ ಸ್ಪೀಕ್, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕನ್ನಡ ಆಲ್ಸೋನು. ನಾವು ಕನ್ನಡದಲ್ಲಿ ಮಾತಾಡುವಾಗಾದರೆ ಓಕೆ. ಬರ್ಸಡ್ ಚಡ್ಡಿ ಚಂಡಿ ಇನ್ನಿಲ್ಲ ಬೈದಿನ್ಗೆ ಐತೆ ಬರ್ಸ. ರಕ್ಷಣ್ ಕುಲಾಲ್ ಪ್ರಿಯಾಂಕಾ ಅವರೇ ಕಾಮಿಡಿಗೆ ಚಪ್ಪಾಲೆ ಅವನೊಂದಿಲ್ಲರು. ರಕ್ಷಣ್ ದಾನೆ ಬೇಂದಕ್ಕೇನೊಂದಿಲ್ಲರು ಪ್ರಿಯ ಸಂಪತ್ತನ್ನಿ. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವ್ಗೆ ಲೈಕ್ ಕೊಡಲಿ. ರಕ್ಷಣ್ ದಾದ ಮತ ಕಜಿ ಪಿತ್ತನು ಪಂಡಿಜಿ ಪಪ್ಪ ಲೈಕ್ ಕೊರಿಯಾರ ಗೊತ್ತುಜಿ ಮಾರೆ ಒಂಜಿ ಲೈಕ್ ಕೊರ್ ಪಾವು ಪಪ್ಪ ನೆಟ್ ಅಮ್ಮ ನೆಟ್ ಪುರ. ಲೈಕ್ ದಾಲ ಮಿತ್ತು ಪೋಪುಜಿ. ರಕ್ಷಣೆ ನಿಮ್ಮ ಮೇಲೆ ಅಭಿಮಾನ ಅಲ್ಲ ಕಳ್ಳತನ. ಸಂಪತ್ತನ್ನೇ ಪ್ರಿಯಾಂಕಾ ಊಟ ಆಯ್ತಾ, ಏನು ಸ್ಪೆಷಲ್? ಟಿವಿಡ್ಲ ಕೊರಿಯ ಅವನೊಂದಲ್ಲಿ. ಓಕೆ ಓಕೆ ಥ್ಯಾಂಕ್ ಯು. ಓಂಡು ವೈದ್ಯ ಒಂಜಿಲ ಬರೋಂದಿದ್ದಾನೆ ಇತ್ತೆ ಒಂಜಾಡು. ಓಕೆ ಟಿವಿಡ್ಲ ಕಾಮೆಂಟ್ ಮಲ್ಪೇರೆ ಆಪುಜಿ. ಟಿವಿಡ್ ಕಮೆಂಟ್ ಮಲ್ಪೇರೆ ಬಂಗಾಪನ ಲೈಕ್ ಕೊರ್ರೆ ಆಪನ ಅಂದಂದು ಕಮೆಂಟ್ ಮಲ್ಪೇರೆ ಆಪುಜಿ. ಮೊಬೈಲ್ ಒಂಜೇ ಅಕೌಂಟ್ ಅಂಡ ಆಪುಜಿ ಅಂದಂದು ಅಂಡ ಲೈಕ್ ಕೊಡ್ತಿಲ್ಲ ಪ್ರಯೋಜನ ಹೆಚ್ಚಿ. ನಿನ್ನ ಮೊಬೈಲ್ದನೇ ಅಕೌಂಟ್ ಅಂಡ ಲೈಕ್ ಕೊಡ್ದು ಪ್ರಯೋಜನ ಹೆಚ್ಚಿ. ಓವು ಮೊಬೈಲ್ ಉಂಡು ಅವೇ ದುಬೈಡ್ ಚೌತಿ ಉಂಡ ಅಂದೇ ದುಬೈಡ್ ಚೌತಿ ಉಂಡು ಅಂಡ ಯಾನು ಇನಿ ಪೋತುಜಿ ಅಡೆ ನನ್ನ ಎಲ್ಲಂಜಿ ಐತಾರ ಒಂಜಿ ಪೋಯರಂಡು. ಸೊ ಅಂಚ ಇನಿ ಪೋತುಜಿ ನೀ ಡ್ಯೂಟಿ ಆದ ಫೋನ್ ಅವಕ್ಕ ಲೇಟ್ ಆಪುನು, ಫುಲ್ಲು ಟಯರ್ಡ್ ಆಪುನು. ಫ್ಯಾಕ್ಟ್ ಕನ್ನಡಿಗ ಬರ್ತೀರಿ. ಹಾಯ್ ಫ್ಯಾಕ್ಟ್ ಕನ್ನಡಿಗ, ವೆಲ್ಕಮ್ ಟು ಲೈವ್. ಫಸ್ಟ್ ಟೈಮ್ ಬಂದಿದ್ದೀರಾ, ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹ್ಯಾಪಿ ಗಣೇಶ ಚತುರ್ದಶಿ ನಿಮಗೆ. ಹೇಗಿತ್ತು ಇವತ್ತಿನ ದಿವಸ? ಬೇತೆನೆ ಅಕೌಂಟು ಒಂದಾ ಬೇತೆ ಅಕೌಂಟ್ ಕಾಮೆಂಟ್ ಡು ಆಪ್ಷನ್ ತೋಜಿ ಮಲ್ಲೆಜ್ ಮಲ್ಲೆಜ್ ಇನಿ ರಜೆನ ಇರೆಗು ಇಜ್ಜಿಜ್ಜಿ ರಜೆ ಇಜ್ಜಪ್ಪ. ಪ್ರಿಯಾಂಕಾ ಏನು ಸ್ಪೆಷಲ್ ಇಲ್ಲ, ಕಡುಬು ಅವರೇ ಕಾಳು ಸಾರು ಆ್ಯಂಡ್ ಪಾಯಸ ಉಂಡು. ಹೌದೌದು ರಕ್ಷಣೆಗಳೇ ದಾದ ಸ್ಪೆಷಲ್ ಇತ್ತು ನನ್ನ ಪಾಡು ಪೂರ. ದುಬೈಡ್ ಫುಲ್ಲು ಜಾಲಿ ಆಗ್ಯಾರ. ದುಬೈಡ್ ಫುಲ್ಲು ಜಾಲಿ ಅಜ್ಜಿ ಬೆಗರ್ನು ಬೆಗರ್ದೇ ಜಾಲಿ ಆವೊಂದುಂಡು ಚಂಡಿ ಆವೊಂದು ಸಾರಿ ಜಾಲಿ ಜಾಲಿ ಆಯ್ತು ಚಂಡಿ. ಸತೀಶ್ ಕುಮಾರ್ ಚೌತಿ ಗೌಜಿ ನವೀನ್ ಯಾನ್ ಏರಂದು ಗೊತ್ತಾಂಡ ಅಂದಕ್ಕೇನೊಂದಿಲ್ಲ. ಗೊತ್ತಾನು ಸತೀಶ್ ಪಡು ಆತ ಗೊತ್ತಾನು. ಚೇತನ್ ಗುಲ್ಲ ಹಾಯ್ ಪನೊಂದಿಲ್ಲ. ಹಾಯ್ ಚೇತನ್, ವೆಲ್ಕಮ್ ಟು ಲೈವ್. ಒಂಜಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡ್ಪ್ಲೆ. ಅಂಚನೆ ನಿಕ್ಲೆಗೆ ಹ್ಯಾಪಿ ಚತುರ್ದಶಿ ಮಾತೆರೆಗಳ ಅಣ್ಣ ಮೇಲೆ ಜಾಯಿನ್ ಆಗ್ತೀನಿ. ಸಾರಿ ಕೆಲಸ ಇದೆ. ಆಯ್ತು ನೋ ಪ್ರಾಬ್ಲಮ್. ರಕ್ಷಣ್ ಬಟಾಟೆ ಪದಿಂಗಿ ಭೋಜರಾಜ್ ಎಂಕ್ ದುಬೈಡ್ ಶೇಕ್ನ ಗುರ್ತ ಉಂಡು. ಓ ಅಂದೆ. ಓಕೆ
ಬನ್ನಿ ಜನರೇ ಒಣದುಲ್ಲೇರು ರಕ್ಷಣ್ ಕುಲಾಲ್ ಮತ್ತೆ ಸೊಪ್ಪು ತೆಕ್ಕರೆ ತಲ್ಲಿ ಪೀರ ಉಪ್ಪುಗರಿ ಓಕೆ ಅನಿತಕ್ಕ ಬತ್ತೀರು ಹಾಯ್ ಅನಿತಕ್ಕ ವೆಲ್ಕಮ್ ಟು ಲೈವ್ ಎಂಚ ಉಳ್ಳರು ಸೌಖ್ಯನೇ ಬೊಕ್ಕ ಲೈಕ್ ಕೊರ್ಲೆ ಅಂಚನೆ ಹ್ಯಾಪಿ ಗಣೇಶ್ ಚತುರ್ದಶಿ ಹರಿಶನ್ನ ಬತ್ತೀರ ಹಾಯ್ ಹರಿಶನ್ನ ವೆಲ್ಕಮ್ ಟು ಲೈವ್ ಎಂಚ ಉಳ್ಳರು ಸೌಖ್ಯನೇ ಹ್ಯಾಪಿ ಗಣೇಶ್ ಚತುರ್ದಶಿ ಗಮ್ಮತ್ತೆ ಪುರ ಲೈಕ್ ಕೊರದು ಸಪೋರ್ಟ್ ಮಾಡ್ಲಿ ಮಾತಿಲ್ಲ ಏನು ಮತ್ತೆ ಲೈಕ್ ಕೊಡ್ತಿದ್ದಾರೆ ಪ್ಲೀಸ್ ಲೈಕ್ ಕೊರ್ಲೆ ನವೀನ್ ಕುಲಾಲ್ ಬರ್ತೀರಾ ನವೀನ್ ಕುಲಾಲ್ ಯಾಕಡೆ ಬರ್ತೀರಾ ಇಜ್ಜದ ನವೀನ್ ಕುಲಾಲ್ ಹಾಯ್ ವೆಲ್ಕಮ್ ಟು ಲೈವ್ ಎಂಚ ಉಳ್ಳರು ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೆ ಅಂಚೆನೆ ಹ್ಯಾಪಿ ಗಣೇಶ್ ಚತುರ್ದಶಿ ಇರೆಗ್ಲ ವನಸಾಂಡೆ ದಾದೆ ಕಜಿಪು ಚೇತನ್ ಕುಲಾಲ್ ಚೌತಿ ಗಮ್ಮತ್ ಮುಲ್ಪ ನಿಕ್ಲೆಗಿಜ್ಜ ಅಲ್ಪ ಎಂಕ್ಲೆ ದಾಲ ಗಮ್ಮತ್ ಇಜ್ಜಿ ಎಂಕ ಬೆಂಡಿಕಾಯಿ ಉಪ್ಪು ಕರಿ ವನಸಾಂಡು ಬೆಂಡಿಕಾಯಿ ಉಪ್ಪು ಕರಿ ಪ್ರಮೋದ್ ಕುಲಾಲ್ ಬರ್ತೀರಾ ಹಾಯ್ ಪ್ರಮೋದ್ ಕುಲಾಲ್ ವೆಲ್ಕಮ್ ಟು ಲೈವ್ ಎಂಚೆಲ್ಲರು ಸೌಖ್ಯನಾ ಬನ್ನಿ ಬನ್ನಿ ಜನರೇ ಲೈವ್ಗೆ ಜಾಯಿನ್ ಆಗಿ ಯಾರೆಲ್ಲ ಲೈಕ್ ಕೊಡಲಿಲ್ಲ ಪ್ಲೀಸ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸ್ಕ್ರೀನನ್ನು 2 ಸಲ ಟ್ಯಾಪ್ ಮಾಡಿ ನಿಮ್ಮ ನಮಗೆ ಲೈಕ್ ಸಿಗ್ತದೆ ನಿಮ್ಮಿಂದ ಮತ್ತು ಇರೆಗ್ ಚೌತಿಜ್ಜೆ ಒಂಜಿ ಸಾಂಗ್ ಪಲ್ನೆ ಓಕೆ ಚೌತಿದೆ ನಾನು ಒಂಜಿ ಸಾಂಗ್ ಪಂಡೆ ಆಯ್ತು ಕೂಡ ಒಂಜಿ ಸಾಂಗ್ ರೆಡಿ ಉಂಡು ಅವನ್ ಪನ್ಪೆ ಬೇಜಾರು ಪಚ್ಚಿ ಹೇಳುವೆ ಕತೆ ಹೇಳುವೆ ಕೇಳಿರಿ ಕತೆ ಕೇಳುವೆ ಗೌರಿ ಪುತ್ರ ವಿನಾಯಕನಿಗೆ ಆನೆ ಮುಖವು ಬಂದ ಕತೆಯ ಹೇಳುವೆ ಕತೆ ಹೇಳುವೆ ಕೇಳಿರಿ ಕತೆ ಹೇಳುವೆ ಒಂದು ದಿನ ಪಾರ್ವತಿಯು ಸ್ನಾನಗೃಹಕ್ಕೆ ಹೊರಟಳು ಮಣ್ಣಿನಿಂದ ಮೂರ್ತಿಯ ಮಾಡಿ ಜೀವ ಅದಕ್ಕೆ ಇತ್ತಳು ಅಮ್ಮ ನಿನ್ನ ಆಜ್ಞೆಯೇನು ಎಂದು ಕೇಳಿ ಗಣಪನು ಕಾವಳಿರು ಎಂದಲು ಗೌರಿ ಒಳವಿಂದ ಹೇಳುವೆ ಕತೆ ಹೇಳುವೆ ಕೇಳಿರಿ ಕತೆ ಹೇಳುವೆ ಗೌರಿ ಪುತ್ರ ವಿನಾಯಕನಿಗೆ ಆನೆ ಮುಖವು ಬಂದ ಕತೆಯು ಹೇಳುವೆ ಕತೆ ಹೇಳುವೆ ಕೇಳಿರಿ ಕತೆ ಹೇಳುವೆ ಕಂದ ಕಾವಲಿರುವ ವೇಳೆ ಶಿವನು ಅಲ್ಲಿಗೆ ಬಂದ ಶಿವನು ಯಾರೆಂದರಿಯದೆ ನಿಲ್ಲಿಸಿದನು ಕಂದ ಒಳಗೆ ಬಿಡೆನು ಇಲ್ಲೇ ನಿಲ್ಲಿ ಕಂದ ಎನಲು ಹರಗೆ ಹುಕ್ಕಿ ಬಂತು ಕೋಪದ ಹೊನಲು ಕೋಪದಿಂದ ಶೂಲ ತೆಗೆದು ನಿಂತನು ತ್ರಿಪುರಾರಿ ಕಂದನ ತಲೆ ಕತ್ತರಿಸಿದ ಕಾಮ ಸಂವಾರಿ ಶಬ್ದ ಕೇಳಿ ಒಳಗಿನಿಂದ ಓಡಿ ಬಂದಳು ಗೌರಿ ಸತ್ತ ಮಗನ ಕಂಡು ಹತ್ತು ಗೋಲಾಡಿದಳು ನಾರಿ ಸತ್ತ ಮಗನ ಕಂಡು ಹತ್ತು ಗೋಲಾಡಿದಳು ನಾರಿ ಸತ್ತ ಹುಡುಗ ತನ್ನ ಮಗನು ಎಂದು ಹರಿತಾನಂದ ಶಿವನು ಒಂದು ತಲೆಯ ಅರಸಿ ತನ್ನಿ ಎಂದು ಆಜ್ಞೆ ತಂದನು ಅರಸಿ ಹೊರಟರು ಗನಗಲು ದಿಕ್ಕು ದಿಕ್ಕಿಗೆ ಆನೆಯೊಂದು ಮಲಗಿ ಇತ್ತು ಉತ್ತರ ದಿಕ್ಕಿಗೆ ಆನೆ ತಲೆಯ ಕತ್ತರಿಸಿ ಶಿವನ ಬಳಿಗೆ ಬಂದರು ಅದನ್ನು ಮಗನ ದೇಹಕ್ಕಿಟ್ಟು ಜೀವ ತಂದನು ದೇವನು ಜೀವ ತುಂಬಿದ ಕಂದನು ವಂದನೆಗೈದನು ಸಂತಸದಿ
ಮಗನ ತಬ್ಬಿ ಅವನವರಿಗೆ ಇತ್ತನು. ಇಂದಿನಿಂದ ಮೊದಲ ಪೂಜೆ ಎಂದು ನಿನಗೆ ಎಂದನು, ಗಣಗಳಿಗೆ ನಾಯಕನು ಎಂದು ಶಿವನು ನುಡಿದನು. ಅಂದಿನಿಂದ ಕಂದನಾದ ದೈವಗಳ ನಾಯಕ, ಭಕ್ತರ ವಿಘ್ನಗಳನ್ನು ಹರಿಸುವ ವಿನಾಯಕ. ಭಕ್ತರ ವಿಘ್ನಗಳನ್ನು ಹರಿಸುವ ವಿನಾಯಕ. ಭಕ್ತರ ವಿಘ್ನಗಳನ್ನು ಹರಿಸುವ ವಿನಾಯಕ. ಸಾರಿ, ಒಂದು ಟಫ್ ಸಾಂಗ್ ಅಂಡಲ್ಲ, ಒಂಚೂರು ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಿಖಲ್ನ ಸಪೋರ್ಟಿಗೂ ತುಕ ಮೆಸೇಜ್ ಓದಿಗೆ ಏರ್ ಮಾತಾ ಬರ್ದಿರು. ಚೌತಿಗೆ ಗಮ್ಮತ್ತು ಮುಲ್ಪ ನಿಕ್ಲಿಗೆ ಇಜ್ಜ ಅಲ್ಪ ಎಂಕ್ಲಿಗೆ ದಾಲಜ್ಜಿ ಪುಚ್ಚೆ ಬಣ್ಣದಲ್ಲಿರು ಭೋಜರಾಜ ಟೇಸ್ಟಿಗೆ ಪಾಯಸ. ಓಕೆ ಓಕೆ ಬೊಕ್ಕ ಹ್ಯಾಪಿ ಗಣೇಶ ಚತುರ್ಥಿ ಇರೆಗ್ ಚೌತಿ ಇಜ್ಜೆ ಎಂಚ ಸಾಂಗ್ ಬಲ್ಲೆ. ಓಕೆ ದುಬೈಡ್ ಎಂಚ ಉಂಡು ಇತ್ತಪುರ ದುಬೈ ತೊಂದರೆಜ್ಜಿ ಫುಲ್ಲು ಸೆಕೆ ಉಂಡಾತೆ. ಒಕ್ಕ ಬೇಲೆಪುರ ನಡ್ತುಂಡು ತೊಂದರೆಜ್ಜಿ. ಸುರೇಶ್ ಕುಮಾರ್ ಸೂಪರ್ ಬಂಡೆ, ಥ್ಯಾಂಕ್ ಯು. ಅನಿತಕ್ಕ ಒಂಜಿ ಸಾಂಗ್ ಬಂದರು ಅವು ಒಂಜಿ ಗೊತ್ತುಜ್ಜಿ ಮಾವ ಬಂದರು. ಬಾವ ಆಯ್ತಾ ಲಿರಿಕ್ಸ್ ಇಜ್ಜಿ, ಇಂಟರ್ನೆಟೆಡ್ ಲಿರಿಕ್ಸ್ ಇಜ್ಜಿ ನನ್ನ ಅವೇ ಲಿರಿಕ್ಸ್ ಅವರ ಪಾಟಿ ಇಟ್ಟ ಪಕ್ಕ ತೂಕ ನಮ್ಮ ಟ್ರೈ ಮಾಡ್ಬೇಕು ಅವೇ ಅವು ಬಂಗಂಡು ಆತ ಸುಲಭ ಅಜ್ಜಿ. ಅವು ಮ್ಯೂಸಿಕ್ ದಟ್ಟಿಗೆ ಪುರ ಪಂಡ ಖುಷಿ ಆಪುಂಡು, ಇಂಚ ಪಂಡ ಆತ ಮಜಾ ಆಪುಜಿರಿ. ಯಾರೆಲ್ಲ ಲೈಕ್ ಕೊಡಲಿಲ್ಲ ಪ್ಲೀಸ್ ಲೈಕ್ ಕೊಡಿ. ಎಲ್ಲರಿಗೂ ಗಣೇಶ ಚತುರ್ದಶಿಯ ಶುಭಾಶಯಗಳು. ಹಾಗೂ ಇವತ್ತು ಓಡಪುರ ದೇವಸ್ಥಾನ ಪೋಯರ್ ನಿಕುಲ್ಪುರ ಎಲ್ಲೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದೀರಿ, ಏನೆಲ್ಲ ಗಮ್ಮತ್ತು ಮಾಡಿದಿರಿ ಎಲ್ಲ ಒಬ್ಬೊಬ್ಬರೇ ಆಗಿ ಮೆಸೇಜ್ ಹಾಕಿ. ಏನಾಯಿತು ನಿಮ್ಗಾದ್ರೂ ಇವತ್ತು ರಜೆ ಇತ್ತಲ್ವಾ, ಮಾತಾಡಿ. ಅದೇ ನೀನು ತಮಿಳ್ ಮಾತಾಡೋದು ನಮಗೆ. ಸಬ್ ಸೂಪರ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಏನು ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಿದ್ದಾರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಪ್ಲೆ ಅಂಚೆ ಸಪೋರ್ಟ್ ಮಾಡ್ಪ್ಲೆ ಎಂಕ್ಲೆಗ್ ಬೊಕ್ಕ ಏನು ಮತ್ತೆ ಲೈವ್ಗೆ ಲೈಕ್ ಕೊಡ್ತಿದ್ದಾರಾ ಒಂಜಿ ಲೈಕ್ ಕೊಡಲಿ. ಓಕೆ ವೆರಿ ಗುಡ್. ಓಕೆ ನಾನು ಕೆಲವು ಕ್ವಿಜ್ ಗಣೇಶನ ಬಗ್ಗೆ ಕ್ವಿಜ್ ಇದೆ ತಿದೀತೇವಂತೆ. ಗಣೇಶನ ತಾಯಿಯ ಹೆಸರೇನು? ಎಲ್ಲೆಲ್ಲೇ ಕ್ವಶನ್ ಸುಲಭ ಒಂಜಿ ಮಾರ್ಕ್ದವ ಬಾ ಸೆಕೆ ಪುಲ್ ಮಾಡಿ. ಪಾರ್ವತಿ. ಗಣೇಶನ ತಂದೆಯ ಹೆಸರೇನು? ಒಂಜಿನ ಕ್ಲಾಸ್ ಆಗಲಿ ಪ್ರಶ್ನೆಗೆ. ಶಿವ. ಗಣೇಶನ ವಾಹನ ಯಾವುದು? ಈಶ್ವರ. ಸರಿ. ಎಲ್ಲಿ? ಓಕೆ. ಗಣೇಶನ ಸಹೋದರನ ಹೆಸರೇನು? ಮೂಷಿಕ. ಕರೆಕ್ಟ್. ಷಣ್ಮುಖ. ಕುಮಾರಸ್ವಾಮಿಂದುಂಡು. ಸಂಗಮೇಶ್ ಬಂದರು. ಹಾಯ್ ಸಂಗಮೇಶ್ ಅನ್ನ, ವೆಲ್ಕಮ್ ಟು ಲೈವ್. ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದ್ದಕ್ಕೆ. ಮತ್ತು ನಿಮಗೆ ಗಣೇಶ ಚತುರ್ದಶಿಯ ಶುಭಾಶಯಗಳು. ಹೇಗಿದ್ದೀರಿ? ಹೇಗಿತ್ತು ಇವತ್ತಿನ ದಿವಸ? ಗಮ್ಮತ್ತಿತ್ತಾ? ರಜೆ ಇತ್ತಾ? ಅಂದು ಕುಮಾರಸ್ವಾಮಿನ ಕಾರ್ತಿಕೆ ಎಂದು ಬರೀತೀರ. ಕಾರ್ತಿಕೆ. ಗಣೇಶನ ಜನ್ಮದಿನವನ್ನು ಯಾವ ಹಬ್ಬವಾಗಿ ಆಚರಿಸುತ್ತಾರೆ? ಹೆಲ್ಪಿಂಗ್ ಹ್ಯಾಂಡ್ಸ್ ವ್ಲಾಗ್ಸ್ ಬರ್ತೀರಾ. ಹಾಯ್ ವೆಲ್ಕಮ್ ಟು ಲೈವ್. ಥ್ಯಾಂಕ್ ಯು ಸೋ ಮಚ್ ಬೈದಿನೇಕ್. ಇವರನ್ನು ಪಿನ್ ಮಾಡಿ, ಇವರಿಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಾವು ಪಿನ್ ಮಾಡಿರುವ ಐಡಿಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಹೆಲ್ಪಿಂಗ್ ಹ್ಯಾಂಡ್ಸ್ ಮಾಡೋದಿಲ್ಲ. ಗಾಂಧಿ ಜಯಂತಿ ಮಾಡೋದಿಲ್ಲ. ಗಣೇಶ ಚತುರ್ದಶಿ. ಗಣೇಶನಿಗೆ ಎಷ್ಟು ಕಣ್ಣುಗಳಿವೆ? ಗಣಪತಿ ವಿಸರ್ಜನಾ ಆಂಡೆ ಭವ್ಯ ಕೇಂದ್ರ ಸಂಪತ್ತನೆ ಆಯ್ ಎಂಕು ಕಂಪೆನಿ ಜೀವನದಲ್ಲಿ ನಂದಿ ಇರು ಪಾತಿರು ಜರ ಇರು ಪಾತಿರ್ಲಿ ಏ ಸಂಪತ್ತನಡ ಪಾತಿರ್ ರಕ್ಷನ್ ಅಂತೆ ರಕ್ಷನ್ ಗುಲ್ಲ ಕನ್ನಡ ಯೂಟ್ಯೂಬರ್ ಬಂದರು ಅನ್ನೋದಲ್ಲಿರು ರಕ್ಷನ್ 2 or 3 ಅನ್ನೋದಲ್ಲಿರು. ಓಕೆ. ಗಣೇಶನಿಗೆ ಇನ್ನೊಂದು ಪ್ರಸಿದ್ಧ ಹೆಸರು ಯಾವುದು?
ಸಂಪತ್ತನೆ ರಕ್ಷಣ ಪಾಪ ದಾಯ್ತ ಪಾತಿರ್ನು ಅಂದ್ರೆ ರತೆ ಅಂದಿ ಮಕ್ಕಳು ಬರೋ ವೈದ್ಯರತ ನಮ್ಮ ಮಕ್ಕಳು ಇನ್ನು ಗಣಪತಿ ಅತ್ತೆ ಅಂಚಾದ ಗಜಮುಖ ತಪ್ಪು ಸಂಪತ್ತನ್ನೇ ಭವ್ಯನ ಲೈವ್ಗೆ ದಾನೆ ಬರ್ಪೂಜೇರು ಸಂಪತ್ತನ್ನ ಭವ್ಯನ ಲೈವ್ ದಾನೆ ಬರ್ಪೂಜಾರು ಅಂತ ಅವರಿಗೆ ನೋಟಿಫಿಕೇಶನ್ ಪೋಪೂಜ ಅಂದಲ್ಲ ಅರೆ ಆಫರ್ ಕೊಡ್ಲೆ ಸಿಇಒ ಅನ್ಪಂದು ఒక ಬರ್ಪೇರು ಬೆನಕ ತಪ್ಪು ವಿಘ್ನ ವಿನಾಯಕ ಸರಿ ವಿಘ್ನೇಶ್ವರ ಅಂದ್ಲಂಡು ವಿನಾಯಕ ಒಂದುಂಡು ವಿನಾಯಕ ವಿಘ್ನೇಶ್ವರ ಮಹಾಭಾರತವನ್ನು ಬರೆಯಲು ವ್ಯಾಸ ಮುನಿಗಳು ಯಾರ ಸಹಾಯ ಪಡೆದರು ಮಹಾಭಾರತವನ್ನು ಬರೆಯಲು ವ್ಯಾಸ ಮುನಿಗಳು ಯಾರ ಸಹಾಯ ಪಡೆದರು ಅಂದೆ ಸಂಪತ್ತನ ಲೈವ್ಗೆ ದಾನೆ ಬರ್ತಿದ್ದಾರೆ ಏನಂದ್ರೆ ಸಂಪನ್ನ ಅವಳ ಗಣರಿ ಮ್ಯಾನೇಜ್ ಪೋಸ್ಟ್ ಖಾಲಿ ಉಂಡು ಜನರಲ್ ಮ್ಯಾನೇಜರ್ ಪೋಸ್ಟಾ ಸಿಒ ಅಂಡಕ್ಕೂ ಯಾರು ಬರ್ಪೇರು ಗಣೇಶನಿಗೆ ಎಷ್ಟು ಕೈಗಳಿವೆ ಅವಳ ಸಿಇಒ ಯಾನಿ ವನದಲ್ಲಿ ಅವಳು ಸಿಇಒ ಯಾನಿ ವನದಲ್ಲಿ ಈ ರಾತ್ ಸುಲಭಕ್ಕೆ ಏನೋಡ್ಚಿ ಬೊಕ್ಕ ದಾದ ಅನ್ಪುನಿ ಮಲ್ಲ ಕಷ್ಟದ ಕೆಂಡ ಬಂಗ ಅಪ್ನಿ ಇತ್ತ ಜನ ಇಜ್ಜರತ ನಾಳೆ ಜನ ಇತ್ತಿನ ಕುಲ್ಲ ಕಷ್ಟದ ಕೆಂಡ ಬೊಕ್ಕ ಪೋಪೇನು ನೆಂಚಿನ ಮನ ಕಷ್ಟದ ಕ್ವಶನ್ ಗಣೇಶನಿಗೆ ಯಾವ ಹಣ್ಣು ಬಹಳ ಪ್ರಿಯ ಸಂಪತ್ತನ್ನೇ ಬಾಳೆಹಣ್ಣು ತಪ್ಪು ಕರ್ಂಬು ಶ್ರೀನಾಥ್ ಬತ್ತೇರು ಹಾಯ್ ಶ್ರೀನಾಥ್ ವೆಲ್ಕಮ್ ಟು ಲೈವ್ ಹ್ಯಾಪಿ ಗಣೇಶ ಚತುರ್ದಶಿ ಬಾರಿ ಮಿಸ್ ಮಾಡ್ತಾ ಇರೇನು ಎಂಕ್ಲು ಮಾತೆಲ್ಲ ಎಂಕ್ಲಂದ ಹತ್ತು ಮಾತೆಲ್ಲ ದಿನೋಲ ಮತ್ತು ಶ್ರೀನಾಥ್ ಬೈಜ್ಯರ ಮಾತೆಲ್ಲ ಕೇನು ಬೊಕ್ಕ ಏನು ಮಾತೆಲ್ಲ ಪಂಡೆ ನಾನು ಇನ್ಸ್ಟಾಡ್ ಪಾತೇರಿ ಆರು ಕೇರಳ ಹೋಗ್ತೇರಿ ಬಣ್ಣದ ಥ್ಯಾಂಕ್ ಯು ಸೋ ಮಚ್ ಬೈದಿನಕ್ಕೆ ಇರೇ ಗಣೇಶ ಚತುರ್ದಶಿ ಶುಭಾಶಯಗಳು ಗಣಪತಿ ದೇವರಿಗೆ ಮಲ್ಲ ಆಶೀರ್ವಾದ ಕೊರಡು ಸಂಪತ್ತನ್ನೇ ಬೈಜಿಲು ಬಣ್ಣದಲ್ಲಿ ತಪ್ಪು ಬಂದರು ತುಲೆ ಸುಲಭದೇ ನಿಕ್ಲೆ ಗೊತ್ತು ಬೊಕ್ಕ ಅನ್ಪಾರು ಕಷ್ಟದ ಕೇಳಿ ಅಂತ ಸಾರಿ ಪನ್ನೋಡು ನಿಜ್ಜೆ ನಿಕ್ಕುಳು ಪುರ ಸಾರಿ ದಾಯ ಪನ್ನೋಡಿ ಸಾರಿ ಪನ್ನೋಡು ನಿಜ್ಜೆ ಸ್ಕಿಪ್ ಬಣ್ಣದಲ್ಲಿರೋದು ಅದು ಸ್ಕಿಪ್ ಮಂತೆ ಸಂಪತ್ತನಲ್ಲಿ ಕ್ರಿಕೆಟ್ ಗೊಬ್ಬು ಗಣ ಏನದಲ್ಲಿರು ಕ್ರಿಕೆಟ್ ಎಂಚ ಗೊಬ್ಬುನಿ ಬೂ ಕೂಡ ಎಂಚ ಒಂಜಿ ಕ್ರಿಕೆಟ್ ಗೊಬ್ಬು ಅಂತ ಎಂಕುಲು ಬೂಕ್ ಓಪನ್ ಒಂದು ಏತ್ ಪೇಜ್ ಬರ್ಪಣ ಆಜಿ ಬತ್ತನ ಆಜಿ ನಾಲ್ ಬತ್ತನ ನಾಲ್ ಅಂಚ 0 ಬತ್ತನ ಔಟು ಮೋದಕ ಇಸ್ ದ ಕರೆಕ್ಟ್ ಆನ್ಸರ್ ಕಬ್ಬೊತ್ತೆ ಏನದಲ್ಲಿರು ಕರ್ಂಬುಲ ಇಷ್ಟ ಅಂಡ ಯಾನಕೇಂದಿನಿ ಸಿಹಿ ಬೇಲೆನಾ ಓಕೆ ನೋ ಪ್ರಾಬ್ಲಮ್ ಆರ್ಲ ಐದು ఒక ಬೈದ್ಯ ನಮ್ಮ ರಕ್ಷಣಲ ಬೈದ್ಯರ ಇದು ಕೊಟ್ಟಿಗೆಲ್ಲ ರಂದತ ನಿಗುಲು ಇನ್ನಿ ರಜೆ ಎತ್ತನ ಚೌತಿಗೆ ಶ್ರೀನಾಥ್ ಯಾನೊಂದು ಪಿನ್ ಮಂತದೆ ಐಡಿ ಕೊಂಚೂರು ಸಪೋರ್ಟ್ ಮಾಡ್ಪ್ಲೇವೆ ವಾಪಸ್ ಬಂದೆ ಬಣದಲ್ಲಿರು ಪ್ರಿಯಾಂಕರ್ ಅವರೇ ಥ್ಯಾಂಕ್ ಯು ಸೋ ಮಚ್ ಪ್ರಿಯಾಂಕರ್ ಅವರೇ ನೀವಿದ್ರೆ ಎಲ್ಲರೂ ಮಾತಾಡ್ತಾರೆ ನೋಡಿ ಅವರು ಸಂಪತ್ತನ್ನು ಹೇಳ್ತಾ ಇದ್ದಾರೆ ಯಾರು ಮಾತಾಡಲಿಕ್ಕೆ ನನಗೆ ಜೋಡಿ ಸರಿಯಾಗಿಲ್ಲ ಅಂತ ಅದಕ್ಕೋಸ್ಕರ ಅವರಿಗೆ ಬೋರ್ ಆಗ್ತದೆ ಅಂತ ಯಾನು ಅಂದಾಜಿ ಗುಂಡು ದೀಪಿ ನೀವು ಅಂದೆ ಓಕೆ ಪ್ರಿಯಾಂಕಾ ಬಂದರು ಹೌದು ಗಣೇಶನಿಗೆ ಎಷ್ಟು ಪ್ರಮುಖ ಹೆಸರುಗಳಿವೆ ಒಂದು ಬಲ್ನೆದಕ ಗಣೇಶನಿಗೆ ಎಷ್ಟು ಪ್ರಮುಖ ಹೆಸರುಗಳಿವೆ ಪ್ರಮೋದ್ ಕುಲಾಲ್ ಬರ್ತೀರ ಹಾಯ್ ಪ್ರಮೋದ್ ಕುಲಾಲ್ ಹ್ಯಾಪಿ ಗಣೇಶ ಚತುರ್ದಶಿ ಸರಿ ಅತ್ತೆ ಬನದಲ್ಲಿ ಸರಿ ಶ್ರೀನಾಥ್ ಸಬ್ಸ್ಕ್ರೈಬ್ ಮಂತದೆ ದುಂಬೆ ಅಂದ ಓಕೆ ಥ್ಯಾಂಕ್ ಯು ಸೋ ಮಚ್
ಹಾಲಿನ ಒಲಿಯು ನೀರಲ್ಲದರುವ ರಾಘವೇಂದ್ರ ಹತ್ತತ್ತು ಫ್ರೂಟ್ ಕೆನ್ಯತೆ ಫಸ್ಟ್ ಫ್ರೂಟ್ ಕೆನ್ನಿ $108 is the right answer. ಗಣೇಶನ ತಲೆಯನ್ನು ಯಾರ ತಲೆಯಿಂದ ಬದಲಾಯಿಸಲಾಯಿತು? ಇತ್ತ ಪದ್ಯ ಪನ್ಯನ್ ಆನೆ ಕರೆಕ್ಟ್. ಗಣೇಶನಿಗೆ ವಿಶೇಷವಾಗಿ ಸಮರ್ಪಿಸಲಾದ ಮಂತ್ರ ಯಾವುದು? ಗಣೇಶನಿಗೆ ವಿಶೇಷವಾಗಿ ಸಮರ್ಪಿಸಲಾದ ಮಂತ್ರ ಯಾವುದು? ಪನ್ನೊಂಜಿ ಎಡ್ಡೆ ಮಂತ್ರ ಉಂಟು ಗಣೇಶ ಗೊಂಜಿ. ಓಂ ಬಾಕಿ ತನಕ ಬನ್ನಿ. ಕುಂಭಕರ್ಣ ಒಳಂದಿರು ಹಾಗೆ ಹೇಳ್ಬೇಡಿ ಪ್ರಿಯಾಂಕಾರವರೇ, ಹಾಲು ಬರ್ತದ ಅನ್ಕೇನಂದಿರು. ರಕ್ಷಣೆ ನಿಮ್ಮನ್ನೇ ಮಿಸ್ ಮಾಡಿಕೊಂಡೇ ಆಗಲ್ಲ ಬಂದೆ ಒಳಂದ್ರೆ. ನಾ ಓಂ ಗಣಪತಿ ನಮಃ ಒಳಂದಿರು. ನಾನು ಸುಳ್ಳು ಹೇಳಲ್ಲ, ನಿಜಾನೇ ಹೇಳೋದು. ಹೌದಾ? ಓಕೆ ಓಕೆ, ನೋ ಪ್ರಾಬ್ಲಮ್, ನೀವು ಸತ್ಯನೇ ಹೇಳಿ. ಸತ್ಯವೇ ನಮ ತಾಯಿ ತಂದೆ, ಸತ್ಯವೇ ನಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಓಂ ಗಣಪತಿ ನಮಃ ಕರೆಕ್ಟ್. ಬಟ್ ನಮ್ಮ ಮೂಜಿಲ್ಲಲ್ಲ ಪರಂತೇವೆ ಬರ್ತದೆ. ಬೊಕ್ಕ ಗಣೇಶನ ಜನ್ಮಸ್ಥಳವೆಂದು ಪ್ರಸಿದ್ಧವಾದ ಸ್ಥಳ ಯಾವುದು? ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗಣೇಶನ ಜನ್ಮಸ್ಥಳವೆಂದು ಪ್ರಸಿದ್ಧವಾದ ಸ್ಥಳ ಯಾವುದು? ಮೊಡಂಕಾಪುರ. ಬನ್ನಿ ಬನ್ನಿ ಜನರೇ, ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಯಾರೆಲ್ಲ ಲೈಕ್ ಕೊಡಲಿಲ್ಲ ಪ್ಲೀಸ್ ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಹಿಮಾಲಯ ಪರ್ವತ ತಪ್ಪು. ಇಸರ ದೇವರು ಉಪ್ಪಿನ ಜಾಗ, ಈಶ್ವರ ದೇವರು ಇರುವ ಜಾಗ. ಬಾರ್ನ್ ಇನ್ ಮೊಡಂಕಾಪುರ, ಏಜ್ಡ್ ಇನ್ ಮಂಗಳೂರು ಅಮಂಜೂರು. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಇದ್ದೀರಾ ಲೈವ್ಗೆ ಒಂದು ಲೈಕ್ ಕೊಡಿ ಸರ್, ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಯಾರೋ ಲೈಕ್ ಕೊಡ್ತಾ ಇಲ್ಲ ನಮಗೆ. ಏನಾಯಿತು ನಿಮಗೆ? ಏನಾಯಿತು ನಿಮಗೆ ಈ ದಿನ? ಏನಾಯಿತು? ಯಾಕಾಯಿತು ಈ ದಿನ ನಿಮಗೆ ಕಾಯಿತು? ಹಿಮಗಿರಿ ಹತ್ತು ಕೈಲಾಸ ಮಾಡೋದಿಲ್ಲ. ಕರೆಕ್ಟ್ ಆನ್ಸರ್ ಕೈಲಾಸ. ಗಣೇಶನಿಗೆ ಯಾವ ವಾರ ವಿಶೇಷ ದಿನವಿರುತ್ತದೆ? ಯಾವ ದಿನ ವಿಶೇಷವಿರುತ್ತದೆ? ವಾರದ ಯಾವ ದಿನ ವಿಶೇಷವಿರುತ್ತದೆ? ಭೂಲೋಕ ಅಂತ ಬರೋದಲ್ಲಿ ಕೈಲಾಸ ರೈಟ್. ಪ್ರಿಯಾಂಕಾ ನಿಮ್ಮನ್ನಂದರೆ ಸಂಪು, ನಾರಾಯಣ್ ಬ್ರೋ, ರಕ್ಷಣಾ ಆ್ಯಂಡ್ ನಮ್ಮ ಬಿಗ್ ಬಾಸ್ ನಮ್ಮ ನವೀನನ್ನ ಅಂದ. ಹೌದಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನೀವು ಯಾನ್ ಸಂಪತ್ ಪೂಜಾರಿ ಯಾನ್ ಬಣ್ಣದಿಲ್ಲ, ನಾರಾಯಣನ್ ಟ್ಯೂಸ್ಡೇ ಬಣ್ಣದಿಲ್ಲ. ಬನ್ನಿ. ಎಸ್ ಟ್ಯೂಸ್ಡೇ ಮತ್ತು ಶುಕ್ರವಾರ ಉಂಡು. ಓಕೆ, ಗಣೇಶನಿಗೆ ಲಂಬೋದರ ಎಂಬ ಹೆಸರಿನ ಅರ್ಥವೇನು? ಗಣೇಶನಿಗೆ ಲಂಬೋದರ ಎಂಬ ಹೆಸರಿನ ಅರ್ಥವೇನು? ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿದ್ದೀರಾ ಎಲ್ಲರಿಗೂ ಗಣೇಶ ಚತುರ್ದಶಿಯ ಶುಭಾಶಯಗಳು. ಹಾಗೆ ಲೈಕ್ ಕೊಡೋದವರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಚಾನೆಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹೊಸಬ್ರು ಬಂದರೆ ಪ್ಲೀಸ್ ಕೆಳಗೆ ಬನ್ನಿ, ಮಾತಾಡಿ, ಲೈವ್ ಕೊಡಿ, ಲೈಕ್ ಕೊಡಿ, ಲೈಕ್ ಕೊಡಿ, ಲೈಕ್ ಕೊಡಿ. ಪ್ರಿಯಾಂಕಾ ಸೊಂಡಿಲು ಬಣ್ಣದಲ್ಲಿ ತಪ್ಪು. ಸಂಪತ್ತನ್ನೇ ಉದ್ದವಾದ ಸೊಂಡಿಲು ತಪ್ಪು. ದೊಡ್ಡ ಹೊಟ್ಟೆಯವನು ಕರೆಕ್ಟ್ ಆನ್ಸರ್. ಗಣೇಶನಿಗೆ ಏಕದಂತ ಎಂದು ಕರೆಯಲು ಕಾರಣವೇನು? ಹೊಟ್ಟೆ ದೊಡ್ಡದು ಅದಕ್ಕೆ. ಹೌದೌದೌದು. ಗಣೇಶನಿಗೆ ಏಕದಂತ ಎಂದು ಕರೆಯಲು ಕಾರಣವೇನು? ಪ್ರಿಯಾಂಕಾ ಸಿಗಲೇ ಬರೋದಿಲ್ಲ. ಸುರೇಶ್ ಬತ್ತೀರು, ಸುರೇಶ್ ಚೆಲ್ವಾಡ್ ಅನ್ನ ನೀವು ಮಾತಾಡ್ತಿದ್ದೀರಿ. ಹೌದು, ನಾನು ಮಾತಾಡ್ತಾ ಇದ್ದೀನಿ. ನೀವು ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ನಮ್ಮ ಚಾನೆಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ನಿಮಗೆ ಗಣೇಶ ಚತುರ್ದಶಿಯ ಅನಂತ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದದ್ದಕ್ಕೆ. ಒಂದು ದಂತ ಕರೆಕ್ಟ್, ಒಂದು ದಂತ.
ಮಹಾಭಾರತವನ್ನು ಬರೆಯುವಾಗ ಗಣೇಶನು ಯಾವ ಷರ್ತನ್ನು ಇಟ್ಟಿದ್ದನು, ಕಂಡೀಷನ್ ಇಟ್ಟಿದ್ದನು? ಮಹಾಭಾರತ ಬರೆಯುವಾಗ ಗಣೇಶನು ಯಾವ ಷರ್ತನ್ನು ಇಟ್ಟಿದ್ದನು? ನಮಸ್ಕಾರ ಅಣ್ಣ ಮನೊಂದು ದಿನಕರಣ್ಣ, ನಮಸ್ಕಾರ, ವೆಲ್ಕಮ್ ಟು ಲೈವ್. ಗಣೇಶ ಚತುರ್ದಶಿದ ಹಾರ್ದಿಕ ಶುಭಾಶಯಗಳು ಇರೆಗು. ಬೊಕ್ಕ ಎಂಚೊಲ್ಲರು ಸೌಖ್ಯನೇ, ಒಣಸ್ಪುರ ಆಂಡೆ ಗಮ್ಮತ್ತಿತ್ತನೆ ಅತ್ತ ನಾರ್ಮಲ್ ಎಂಕಲಕನೆ. ಮಹಾಭಾರತವನ್ನು ಬರೆಯುವಾಗ ಗಣೇಶನು ಯಾವ ಷರ್ತನ್ನು ಇಟ್ಟಿದ್ದನು? ವ್ಯಾಸ ಮುನಿಗಳಿಗೆ ಒಂದು ಶರ್ತ ಇಟ್ಟಿದ್ದನು, ಅದು ಯಾವುದು ಶರ್ತು? ಯಾರೆಲ್ಲ ಲೈಕ್ ಕೊಡಲಿಲ್ಲ ಪ್ಲೀಸ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಬ್ರೋ. ಸ್ವರಾಜ್ಯ ನನ್ನ ಯಾರು ಮೂಲ ಗಣೇಶನ ಪಾತಿರೊಂದುಲ್ಲೆ ಇರು ಸ್ವಾತಂತ್ರ್ಯದ ಪಾತಿರೊಂದುಲ್ಲ ಅವು ಬಾಲಗಂಗಾಧರ್ ತಿಲಕ್ ಬಂತೀನಿ. ದಿನಕರಣ್ಣ ಹ್ಯಾಪಿ ಗಣೇಶ್ ಚತುರ್ದಶಿ ಬಂದಿಲ್ಲ ಇರೆಗ್ಲ ದಿನಕರಣ್ಣ. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಿ ಪ್ಲೀಸ್ ಲೈಕ್ ಕೊಡಿ, ಸಪೋರ್ಟ್ ಮಾಡಿ ನಮಗೆ ಎಲ್ಲರಿಗೂ. ಗಣೇಶ ಚತುರ್ದಶಿಯ ಆರ್ಥಿಕ ಶುಭಾಶಯಗಳು. ಪ್ರಿಯಾಂಕಾ ಏಕದಂತ ಬಂದಿಲ್ಲ, ಅದಾಯಿತು. ನಾನು ಕೇಳಿದ ಪ್ರಶ್ನೆ ಅಂತ ಗೊತ್ತುಂಟಾ? ಮಹಾಭಾರತವನ್ನು ಬರೆಯುವಾಗ ಗಣೇಶನು ವ್ಯಾಸಮುನಿಗಳಿಗೆ ಒಂದು ಷರ್ತು ಇಟ್ಟಿದ್ದನು, ಅದು ಯಾವುದು? ಮಲ್ಲಿಕಾ ದುಬೈ ಬತ್ತೇರು ದಾಲ ಗಮ್ಮತ್ ಇಜ್ಜಿ ಒಂದೊಂದು ಎಂಕ್ಲ ಹಂಚಿರಿ ದಾಲ ಸೇಮ್ ಸಂಪೂರ್ಣಗೌರ ಅವರ ಸಮ ಇಜ್ಜಿ ಒಂದೊಂದು ಮಂಡೋದರಿ ಬಂದೊಂದು ಸುಮಕ್ಕ ಬತ್ತೇರು. ಹಾಯ್ ಸುಮಕ್ಕ, ವೆಲ್ಕಮ್ ಟು ಲೈವ್. ಗಣೇಶ ಚತುರ್ದಶಿದ ಶುಭಾಶಯಗಳಿರೆಗೆ ಬೊಕ್ಕ ಇರು ಇನಿ ಲೈವ್ ಮಂತಿ ಜರ ಬಯ್ಯನಗ ದಾಲ ಬೈಜಿ ಮೆಸೇಜ್ ಇಲ್ಲ ಬೈಜಿ ಇಜ್ಜಾನ್ ಬೊಕ್ಕ ತುಯ್ಯೆ ಹಂಡ್ರೆಡ್ ಸತಿ ಆಜಿ ಗಂಟೆ ಕೊರತುಯ್ಯೆ ಆಜರ ಗಂಟೆ ಕೊರತುಯ್ಯೆ. ಮಲ್ಲಿಕಾ ದುಬೈ ಸಂಸ್ಥಿ ಸಾಯಿ ಬಣದಲ್ಲಿ ಸುಮಸಿ ಸಾಯಿ ಬಣದಲ್ಲೇರು. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿದ್ದೀರಿ ಎಲ್ಲರಿಗೂ ಗಣೇಶ ಚತುರ್ದಶಿಯ ಶುಭಾಶಯಗಳು. ಇನ್ನ ಮನಸಾಂಡೆ ಗೆಂಡಿನ ಎನ್ನ ಮನಸಾಂಡು ದಿನಕರಣ್ಣ ಸೇಮು ಬೆಂಡಿಕಾಯಿ ಉಪ್ಪು ಕರಿಲ ರೈಸ್ಲ. ಹಾಯ್ ಮಲ್ಲಿಕಕ್ಕ ಬಂದು ನಾರಾಯಣ ಕುಲಾಲ್ ಬಣದಲ್ಲಿರು. ಸಂಪತ್ತನ್ನಿ ಮಲ್ಲಿ ಬೊರ್ಚಿ ಪಾಡ್ವೆ ಮಂಡೆಗೆ ಬಣದಲ್ಲಿರು. ನಾರಾಯಣ ಕುಲಾಲ್ ಹಾಯ್ ಸುಮಕ್ಕ ಬಣದಲ್ಲಿರು. ಯಾರೆಲ್ಲ ಲೈವಿಗೆ ಲೈಕ್ ಮಾಡಲಿಲ್ಲ ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲನ್ನು. ಹಾಗೆ ನಾವು ಒಂದು ಪಿನ್ ಐಡಿ ಹಾಕಿದ್ದೇವೆ, ಅವರನ್ನು ಸಹ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಆಶೀರ್ವಾದ ಮಾಡಿ ಅವರಿಗೆ ಸಹ ನಮಗೆ ಸಹ ಎಲ್ಲರಿಗೂ. ಪಿನ್ ಒರಾಲ ಫ್ಯಾಮಿಲಿ ದಕ್ಲಿನ ಮಲ್ಪೆರ ಬಲ್ಲಿ ಅವು ಮೋಸ ಅವನೊಂದುಲ್ಲೇರೆ ಇಜ್ಜಿ ಅಂಚದಳಜ್ಜಿ ನಿಕ್ಲೆನ ಮನ್ಪುಗ ಅವು ಆರಿತ ಹೊಸತು ಮಂತಿನತೆ ಅಂಚ ಒಂಚೂರು ಆವಾಡನ್ನು ಅಂಚ ಆ ಒಂದುಂಟು ತೊಂದರೆ ಇಜ್ಜಿ. ಬಟ್ ನಮ್ಮ ಸೈಡ್ ಇಂಚಿನ ಸಪೋರ್ಟ್ ಮಾಡ್ತಾರೆ ಅಪ್ಪ ನಾವೇನು ಮನ್ಪುನಾತೆ ಇರೆಗ್ಲ ಮನ್ಪುಗ ನಾನು ದಿನವಲ್ಲ ಲೈವ್ ಉಂಟತ್ತೆ ಅಲ್ಲ ಪೋಡಿಚ್ಚಿ ದಿನ ಕೊರಿಯನ್ ಪಿನ್ ಬಂತ ಒಂದು ಪುಗ. ಗಣೇಶನ ಹೆಸರಲ್ಲಿ ಆ್ಯಂಡ್ ಪೋಯಮ್ ಒಂದು ಬಂದಿದ್ದಾರೆ. ಸುಮಯಚ್ಚಿ ಎನ್ನ ನೈಟ್ ಖಾಲಿ ನೆಟ್ ಖಾಲಿ ಮಂತೆ ಎನ್ನ ಮಗೆ ಯಾನು ಇನಿ ಮೊಬೈಲ್ ಮುಟ್ಟಿಜ್ಜಿ ನೆಟ್ ಮಾತ್ರ ಖಾಲಿ ತಿರುಗುತ್ತಿದೆ. ಬಾಯ್ ಎಲ್ಲರಿಗೂ. ಹೌದಾ, ಓಕೆ 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 ನೋ ಪ್ರಾಬ್ಲಮ್. ಮಲ್ಲಿಕಕ್ಕ ಭವ್ಯ ಸಿಸ್ ಒಂದು ಇಜ್ಜೆರಾತೆ ಭವ್ಯ ಸಿಸ್ ವಾಂಟ್ ಇಜ್ಜೆರಾತೆ ಏನು ಗೊತ್ತು ಜಿಜ್ಜೆರ ಉಳ್ಳೆರ ಅಂದು ಓಕೆ ನಾನು ಇರೇನು ಪಿನ್ ಮಾಡ್ಬೇಕು ಬೊಕ್ಕಾಲು ಬತ್ತಳ್ಳೇನು ಪಿನ್ ಮಾಡ್ಬೇಕು. ಓಕೆ ಓಕೆ ನಾವು ಮಲ್ಲಿಕಕ್ಕನನ್ನು ಪಿನ್ ಮಾಡಿದ್ದೇವೆ. ಯಾರು ವಾನಲ್ಲಿ ಇರ್ತಾರೆ ಅವರನ್ನು ಪಿನ್ ಮಾಡೋದು ಆಯ್ತಾ? ಯಾರು ಖಾಲಿ ಪಿನ್ ಮಾಡಿ ಹೋಗ್ಲಿಕ್ಕಿಲ್ಲ. ಮತ್ತೆ ಎನ್ನ ಕಾರು ಸಮಾಂಡಿ ಅಂದ ಸಮಾಂಡ. ಓಕೆ ಓಕೆ ಕೇಂದ್ರೆಲ್ಲ ಮರೆತುಕೊಂಡಿ ನಾರೇ ನನ್ನ ಮಲ್ಲಿಕಾ ಸಿಸ್ ಬಣ್ಣದಲ್ಲಿ ಬೊಡ್ಚಿ ಬಣ್ಣದಲ್ಲಿ ಮಲ್ಲೇಜಿ ಒಂತ ಬಡ್ತು ಈ ಉಪ್ಪುನಾಥ ಬಡ್ತೀರಿ ನಾ ಪಿನ್ ಎಡುಪಾಡು ಬೊಕ್ಕ ಬೋಯ್ ಬೊಕ್ಕಾರೇನು ಮಾಡ್ಬೇಕು ಪಿನ. ಯಾರೆಲ್ಲ ಲೈವಲ್ಲಿ ಇದ್ದೀರಿ ಪ್ಲೀಸ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನಮಗೆ. ಶ್ರೀನಾಥ್ ಓವು ಕಾರ್ BMW ಹಾಕಿರೋದಿಲ್ಲ ಇಜ್ಜಿ ಅನ್ನ ಕಾರ್ ಬೇನೆತ್ತೀನಿ ಮುರಣಿ ಲೈಕ್ ಕೊಟ್ಟೆ ಬಂಡೆ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಸುಮಸೀಸ್ ಹ್ಯಾಪಿ ಚತುರ್ದಶಿ. ಮಲ್ಲಿಕಾ ದುಬೈ ಸಂಪು ಅನ್ನ ಕಾರ್ಗೆ ದಾದ ಹತ್ತಂಡು ಅಬತ್ತರ ಜೋರು ಆತಂಡ ದಾದ ಕೇನು ಮನದಲ್ಲಿ ಇಜ್ಜಿ ಯಾರೇ ಗೊತ್ತು ಜತೆ ಪಾಪ ಆರು ಇನ್ನಿರತ್ತೆ ಬತ್ತೀನಿ ಲೈವ್ ಅಂಚಾದ ಕೇನು ಈ ಸ್ಟೇಟಸ್ ಪೂರ ಪಾಡ್ದಿತ್ತು ಅಡ್ಡ ಪಾಪ ತೂತೇರಾರ. ಶ್ರೀನಾಥ್ ಅನ್ನ ಪಣದಲ್ಲಿ ಸುಮಾ ಅಂದ್ ಮಾತೆಲ್ಲ ಶ್ರೀನಾಥ್ ಅನ್ನ ವೆಲ್ಕಮ್ ಅನ್ಪಳೆ. ನನ್ನ ಪೋಯರಂಡೆ ಪಿರ ಶ್ರೀನಾಥ್ ಇರಾಗ ಕೇರಳಾಗ ಅತ್ತು ಮೂಲೆ ನನ್ನಲ್ಲ. ಪ್ರಿಯಾಂಕರವರು ರಕ್ಷನ್ ನೈಸ್ ಡ್ಯಾನ್ಸ್ ಮಾಡೋದಲ್ಲಿರು.
ರಕ್ಷಣ ನೈಸ್ ಡ್ಯಾನ್ಸ್ ಹೌದಾ ಅಲ್ವಾ? ಹೌದೌದೌದು. ಶ್ರೀನಾಥ್ ಇಜ್ಜಿ ಪಣೊಂದುಲ್ಲೇರು. ಓಕೆ ಓಕೆ ಥ್ಯಾಂಕ್ ಯು. ಸುಮ ಎಚ್ ಬಾಲೆ ಪಣೊಂದುಲ್ಲೇರು. ರಕ್ಷನ್ ಬಾಲೆ ಅಂದಿ ರಕ್ಷನ್ ಬಾಲೆ ಪೊಗಂಚ ರಕ್ಷನ್ ಕುಲಾಲ್ ಬೊಕ್ಕ ಏರ್ ಮಾತ ಲೈವ್ ಇಡಲಾರ ಪ್ಲೀಸ್ ಒಂಜಿ ಲೈಕ್ ಕೊರ್ಲೆ ಅಂಚೆನೆ. ಓಕೆ ಓಕೆ ಪೋಲೆ 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 ಎಲ್ಲ ಬಲ್ಲೆ ಅವೇ ಎಲ್ಲ ಎಲ್ಲ ಬರ್ಪೆ ಬೈ ಅಟ್ ಲಾಸ್ಟ್ ಸಂಪತ್ತನ್ನ ಆಯ್ ಬಾಲೆ ನಂಗೇನು ಅಂದಂದ ಆಗಿತ್ತೆ ಖಾಲಿ 15 ಮಾತಿಜಿ ನಾನು ಅವಡು ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ. ಎಲ್ಲಿದ್ದೀರಿ? ಸುಮಕ್ಕ ಬಾಲೆ ಅವನೊಂದಿಲ್ಲ ಸಂಪು ಓಡೆ ಪೋಂಡು ಕೇಳೋದಿಲ್ಲ ಯಾರು ಉಳ್ಳೇರು ಉಳ್ಳೇರು ಬರ್ಪೇರು ಅಂತಲೇ. ರಕ್ಷನ್ ಬರ್ತ್ಡೇ ದ ಗಮ್ಮತ್ ಏಪಗೆ ಏನೊಂದಿಲ್ಲ ಬರ್ತ್ಡೇ ದಾಲೆ ಜಯ ಬೈದಿನಿ ಜಯ ಮುರಣಿ ಅಷ್ಟಮಿ ದಾನಿ ಪೋದು ಕೈಕ್ ಮಡಿಕೆ ತುಂಡು ಬಂತು ಪಾಡೊಂದು ಕಟ್ಟು ಬಂತೊಂದು ಬೈದೆ ಕಾರ್ ಕೈನು ಬಾಲೆ ಪೇರು ಬರ್ಪುನ ಆಕೆ ಏನೊಂದಿಲ್ಲ ಸಂಪತ್ತನ್ನೇ ಪೇರು ಅಮ್ಮ ಮಂತು ಕೊರ್ಪೇರು ಬರ್ಪೇದಿನಲ್ಲ ಬೈಯಾಡು ಪಪ್ಪ ಅಮ್ಮಂದಿರ ಮೋಕೆಯ ಮಗಾವ ಶ್ರೀನಾಥ್ ಓ ಮನೋದಿಲ್ಲೇರಿ. ಬನ್ನಿ ಬನ್ನಿ ಜನರೇ ಯಾರೆಲ್ಲ ಇದ್ದೀರಿ ಲೈವಿಗೆ ಸಪೋರ್ಟ್ ಮಾಡಿ. ಹಾಗೆ ಶ್ರೀನಾಥ್ ಬ್ರೋ ಯಾನೊಂದು ವೀಡಿಯೋ ಬಾರ್ದು ಒಂಚೂರು ತೂದು ಸಪೋರ್ಟ್ ಮಾಡ್ಲೇವೆ ಅರ್ಧದ ಗಂಟೆ ಉಂಡು ಟೈಮ್ ಪುನಗ ಮೀಯರ ಪುನ ಮಿನ್ ಚಾಲು ದಿದ್ದು ಬಿಡ್ಲಿ. ಸುಮ ಹೆಚ್ಚು ತಿಳ್ತಂದುಲ್ಲೇರು ಕೈ ಬೇನೆ ಉಂಡ ಕೇನೊಂದಿಲ್ಲ ಶ್ರೀನಾಥ್ ಅಂದಿ ಅಂಚಾದಿ ಮೆಸೇಜ್ ಕಮ್ಮಿ ಆಯ್ನ ಸತಿ ಒಂಜೇ ಕೈಟ್ ಒತ್ತೊಂದುಲ್ಲೆಗೆ ಬಾಯಿ ಪಣೊಂದುಲ್ಲೇರು ಪ್ರಿಯಾಂಕರ್ ಅವರು ಅಲ್ಲೇ ರಕ್ಷನ್ ಬಾಯಿ ಪನ್ಪಿನಾರು ಆವಿಯೇ ಪಣೊಂದುಲ್ಲೇರು. ಥ್ಯಾಂಕ್ ಯು ಸೋ ಮಚ್. ಅಮ್ಮಗ್ಲ ತೊಜ್ಪಲೆ ಅವ್ರು ರಾಘವೇಂದ್ರ ಸ್ವಾಮಿನ ಪೂಜೆದ ಬಾರಿ ಶೋಕುಂಡು ತೂಲೆ ಅವೇ ಅಂದ ಓಟು ಪಾಡೋಡು ಪಣೊಂದುಲ್ಲೇರು. ಬನ್ನಿ ಬನ್ನಿ ಜನರೇ ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಬಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ನಿಮಗೆಲ್ಲರಿಗೂ ಗಣೇಶ ಚತುರ್ದಶಿಯ ಶುಭಾಶಯಗಳು. ಮತ್ತು ಯಾರೆಲ್ಲ ಲೈವಲ್ಲಿ ನೋಡ್ತಾ ಇದ್ದೀರಿ ಮಾತಾಡ್ತಾ ಇಲ್ಲ ಮಾತಾಡಿ ಬಂದು ಒಂದೆರಡು ಹಾಯ್ ಹೇಳಿ ವಿಶ್ ಮಾಡಿ. ಎನ್ನ ಮೆಸೇಜ್ ಸ್ಕಿಪ್ಪಾ ಓಕೆ ಮಲ್ಲಿಗಕ್ಕ 15 ಆತಿಜಿ ಪನೋಡು ಪಂಡ ಪೂರ ದಿಕ್ಕದು ವಂತಿಗೆ ಬೂರುಂಡು ಅಂದೆ. ಓಕೆ ಓಕೆ ಎಂಚ ಅಂಚ ಅಂಚ ಅವು ಕೊರುವೆರಪ್ಪಾಕಲು ವಂತಿಗೆ ನಾರಾಯಣಗಳು ರಕ್ಷನ್ನ ಓಂಡು ಓಟು ತುಂಬ ಮುಖ್ಯ. ಒಂದು ಓಟು ತುಂಬ ಮುಖ್ಯವನ್ನೊಂದಿಲ್ಲ ರಂದಂದ ಹೌದು ಎಲ್ಲರ ಓಟು ಮುಖ್ಯ ಎಲ್ಲರ ಓಟು ಮುಖ್ಯ. ನಮಗೆ ಲೈಕ್ ಮುಖ್ಯ ಹೌದು ಮನೊಂದೊಳ್ಳೆಯದು. ಬನ್ನಿ ಬನ್ನಿ ಜನರೇ ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಸಪೋರ್ಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ನಮ್ಮ 1K ಜರ್ನಿಯನ್ನು ಕಂಪ್ಲೀಟ್ ಮಾಡಿಸಿದ್ದೀರಿ ನೀವೆಲ್ಲ. ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲ. ಗಣೇಶನ ಪ್ರಸಿದ್ಧ ಶ್ಲೋಕದಲ್ಲಿ ವಕ್ರತುಂಡ ಮಹಾಕಾಯ ಎಂಬುದರಲ್ಲಿ ವಕ್ರತುಂಡ ಅಂದರೆ ಏನು ಅನ್ನ ನಾನು ಆಮೇಲೆ ಬರ್ತೀನಿ ತಾನೆಗೆ ನನಗೆ ಈಗ ಸ್ವಲ್ಪ ಕೆಲಸ ಇದೆ. ಓಕೆ ಓಕೆ ನೋ ಪ್ರಾಬ್ಲಮ್. ಸಾರಿ ಹೇಳಲೇಬೇಕಾಗಿಲ್ಲ ನೀವು ಸಾರಿ ಹೇಳಬೇಕಾಗಿಲ್ಲ. ನೀವು ಯಾವಾಗ ಬೇಕಾದರೂ ಬರ್ಬೋದು ಯಾವಾಗ ಬೇಕಾದರೂ ಹೋಗ್ಬೋದು. ಬಂದವರೊಂದು ಲೈಕ್ ಕೊಟ್ಟು ಹೋಗಿ ಅದು ನಮಗೆ ಬೇಕು ಮೈನ್. ಮತ್ತು ಇದ್ದರೆ ಮಾತಾಡಿ ಒಳ್ಳೆಯದಾಗ್ತದೆ. ಪರಸ್ಪರ ಮಾತುಗಳನ್ನು ಹಂಚಿಕೊಳ್ಳೋಣ. ನಾರಾಯಣ್ ಗುಲಾಲ್ ಜೈ ಬಣದಲ್ಲಿ ಹೌದು ಯಾರೆಲ್ಲ ಇದ್ದೀರಿ ಲೈವಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಪಿನ್ ಐಡಿಗೆ ಕನೆಕ್ಟ್ ಆಗಿ ಎಲ್ಲರೂ. ಮಲ್ಲಿಕಕ್ಕ ಇದ್ದಾರೆ ದುಬೈಯಿಂದ. ಸುಮಕ್ಕ ನವೀನನ್ನ ವಿಡಿಯೋ ತೂಯೆ ಓಕೆ ಪೋಪೆ ದಾಲ ಇಜ್ಜಿ ನೆಟ್ಟು ಪೂರ ಖಾಲಿ. ಓಕೆ ಓಕೆ ಸುಮಕ್ಕ ಥ್ಯಾಂಕ್ ಯು ಸೋ ಮಚ್. ಯಾನು ತೂಯೆ ನಮ್ಮ ಮೆಸೇಜಿಗೆ ಲೈಕ್ ಕೊರಿಯ ನಾವೇ ಈ ರಿಪ್ಲೈ ಮಂತಿತ್ತಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ದಿಕ್ಕಗ ಇರ್ಲ ಒಂಜಿ ವೈಫೈ ಪಾಡ್ಲೆ ರಕ್ಷಲ್ಲಕ ಇರಗಲ ಬೋಡಾಪು ನನ್ನ ಲೈವ್ಗೆ ಐಕೊಂದೆ ಕವು ಸುಲಭ ಇಜ್ರಲ್ಲಿ ದಿನೋಲ್ಲ ನಟ್ಟು ಪಾಡ್ನೆ ಹಿಡ್ದು 470 ರೂಪಾಯಿ ದನ ಬರ್ಪುಣಿಗೆ ತಿಂಗಳಿಗೂ. ಸುಮಕ್ಕ ಓಕೆ ಪೋಲೆ ಪೋಲೆ ಒಣಗುಲ್ಲೇರಿ. ಪ್ರಿಯಾಂಕಾ ನಮ್ಮದು ದೊಡ್ಡ ಕುಟುಂಬ ಅವರಿಗೆ ಊಟ ಬಡಿಸಿ ಬೇಗ ಟೈಮ್ ಮಾಡ್ಕೊಂಡು ಬರ್ತೀನಿ. ಆಯ್ತು 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 ಆಯ್ತು. रमज़ान ಬರ್ತೀರಾ? हाय रमज़ान ವೆಲ್ಕಮ್ ಟು ಲೈವ್. ಹೇಗಿದ್ದೀರಿ? कैसे आप प्लीज़ लाइक करके सपोर्ट करो. थैंक यू सो मच लाइव में आने के लिए. ಶ್ರೀನಾಥ್ ರಕ್ಷನ್ ವೈಫೈ ಪಾಡಿ ನಾಗೇನು ಅಂದಿ ವೈಫೈ ಪಾಡಿ ನನ್ನ ಇಂಕ ಫುಲ್ಲು ಸಪೋರ್ಟ್ಗೆ ಏನೋ ಗೊತ್ತುಜ್ಜಿ ಮೆಸೇಜ್ ಬರೊಂದಿಜ್ಜಿ ಒಂಜಿಲ. ಪ್ರಿಯಾಂಕಾ ಹೋಗಿ ಬರೊಂದಿಲ್ಲೇರಿ. ಸುಮ ಹೆಚ್ಚು ಮಹಾಗಣಪತಿ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಬರೊಂದಿಲ್ಲೇರಿ.
क्या हुआ रमजान, क्या सोच रहे हैं? लाइक कैसा देना है बोल के डबल टैप करो स्क्रीन को, 2 बार टैप करो लाइक हो जाएगा, 3 बार करेगा तो निकल जाएगा. 18 ಆಡತ್ತೆ ಮನೋದಲ್ಲಿ ಇರುವ 21 ಆಡು ಇನ್ನು ಚೌತ್ಯತ ಅಯ್ಯೋ ಆಪಣ ತೂಕ ಕೋಡೆ ಅಂದ ಅವ್ವೇ ಬನೊಂದುಲ್ಲೇರು. ಬನ್ನಿ ಬನ್ನಿ ಜನರೇ, ಬನ್ನಿ ಜನರೇ, ಕರೆಕ್ಟ್. ಪ್ರಿಯಾಂಕಾ ಅವರು ಸಂಪು ಬಾಯಿ ಬನೊಂದುಲ್ಲೇರು. ಓಕೆ, ಬಾಯಿ ಹೇಳಬೇಡಿ, ನೀವು ಬರ್ತೀರಲ್ಲ ಮತ್ತೆ. ಬರುತ್ತೇನೆ ಅಂತ ಹೇಳಿ, ಬರ್ತೇನೆ ನಾನು ಅಂತ. ನಾನು ಕೇಳಿದ ಪ್ರಶ್ನೆಗೆ ಯಾರು ಉತ್ತರ ಕೊಡಲಿಲ್ಲ. ಗಣೇಶನ ಪ್ರಸಿದ್ಧ ಶ್ಲೋಕದಲ್ಲಿ ವಕ್ರತುಂಡ ಮಹಾಕಾಯ ಎಂಬುದರಲ್ಲಿ ವಕ್ರತುಂಡ ಅಂದರೆ ಏನು? ಹಾಯ್ ಪಕ್ಕಾ. ಓಕೆ ಓಕೆ ಓಕೆ. ಪ್ರಿಯಾಂಕಾ ಅವರೇ, ಯಾಕೆ ಈ ನಿರ್ಧಾರ? ಇಜಾರು ಬರ್ಪೇರಿಗೆ ವನಸ್ಪಾದ ಬರ್ಪೇರಿಗೆ. ಪ್ರಿಯಾಂಕಾ ಬಾಯಿ ಹೇಳಬೇಡಿ. ಹೌದೌದು, ಯಾರು ನೋಡಿ ಎಲ್ಲರೂ ಹೇಳ್ತಾರೆ ಬಾಯಿ ಹೇಳಬೇಡಿ ಅಂತ. ನೀವು ಹೋದರೆ ಅವರಿಗೆಲ್ಲ ಬೇಸರ ಆಗ್ತದೆ. ದಂತ ಅಂತ ವಕ್ರತುಂಡ ಅಂದರೆ ದಂತ ಕರೆಕ್ಟ್. ಆದರೆ ಐ ಕೊಂಚ ಬೇತ ವರ್ಡ್ ಉಂಡು. ಯಾನು ಆನ್ಸರ್ ಕೊಡ್ತಿದ್ವೆ ಎಂಕ್ ಪ್ರೈಸ್ ಮುರಣಿದ ತಿಕ್ಕುಚು ಪ್ರೈಸ್ ಏರೆಗಳ ತಿಕ್ಕುದಿಜಿ. ಬಾಗಿದ ಸೊಂಡಿಲು ಕರೆಕ್ಟ್. ಕರೆಕ್ಟ್ ಆನ್ಸರ್ ಪ್ರಿಯಾಂಕಾ ಅಕ್ಕ. ಸುಮಾ ಒಮ್ಮೆ ಓಟು ಪಾಡಲಿ ಮತ್ತೆ ಬಾಲೆ ಹೇಳಲ್ಲ ಅವನೊಂದಲ್ಲಿ ಚೌತಿ ಗಮ್ಮತ್ ಶ್ರೀನಾಥ್. ಮಲ್ಲಿಕಾ ಬಾಗಿದ ಸೊಂಡಿಲು ಬಣದಲ್ಲಿ ಶ್ರೀನಾಥ್ ಹಾಯ್ ಗಮ್ಮತ್ ಬಣದಲ್ಲಿ ಬಕ್ಕ ಸಂಪತ್ತನ್ನೇ ಮಲ್ಲಿ ಈರ್ ದಾಲ ತಿಕ್ಕುಜಿ ಈರ್ ಕಾಪೋಡೆ ಪ್ರೈಸ್ ನಮ್ಮ ಪೂರ ಮೋನೊಬ್ರು ಹಾಯ್ ಬೊಕ್ಕ ನಮ್ಮ ಗೀವ್ ಅವೇ ಕೊರ್ಕ ದಂಡಲ ಒಂಜಿ ಅವೇ ದಾದ ಮತ ಇತ್ತುಂಡು ಒಂದಕ್ಕೇನು ಸುಮಕ್ಕ ಲೈವ್ ಇಜ್ಜ ಇನ್ನು ಇಜ್ಜ ಲೈವ್ ಅಂದಂದು. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ, ಯಾರೆಲ್ಲ ಲೈವ್ ಅಲ್ಲಿದ್ದೀರಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಲೈವ್ ಇಜ್ಜಿ ಬಣದಿಲ್ಲರಿ. ಸಂಪತ್ತಣ್ಣಿ ಎಂಕ್ ಗಿಫ್ಟ್ ಉಂಡತೆ ಬರ್ತ್ಡೇಡ್ ಉಂಡು 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 ಇರೇ ಗಿಫ್ಟ್ ಉಂಡು ಬರ್ತ್ಡೇ. ಏರ್ನ ಬರ್ತ್ಡೇ ನಿಕ್ಲು ಪಾಲ್ನೆ ಎಂಕ್ಲು ಗಿಫ್ಟ್ ನಿಕ್ಲಿಗೆ ಪಾರ್ಸಲ್ ಮನ್ಪ ಕೂರಿಯರ್ಡ್. ಗಣೇಶನಿಗೆ ಯುದ್ಧದಲ್ಲಿ ಯಾವ ದಂತ ಮುರಿಯಿತು? ಎಲ್ಲ ಬರ್ಡೇ ಒಳಂದಿಲ್ಲ ಒಪ್ಪಕ್ಕಡೆನ ಅಂದು ಯಾನ್ ತೂಪೆ ಹೆಂಗ ಒಂದು ಈರು ಒಂದೇಟು ಉಳ್ಳಾರದ ಗೊತ್ತಾಪ ಈರೇ ಈರು ದುಬೈದಾರೆ ಇರೇಗೆ ಬರ್ತೀರಿ ಗಿಫ್ಟ್ ದಾಗಿ. ಮಲ್ಲಿ ಲಾಟ್ ಬಿಡ್ಪು ನೋಡೋದಿಲ್ಲ ಶ್ರೀನಾಥ್. ನೀವು ಬಿಡು ಸೌಕಾರ್ ಮಂದಿ ಅಂಚದಲ್ಲಜ್ಜೆ ಸಾವುಕಾರ ಮಂದಿ ಅತ್ತು ಎಲ್ಲಿ ಅದಲ್ಲ ವಸ್ತುವಿನಿ ಗಿಫ್ಟ್ ಕೊರ್ಕ ಅಂಚ ಕೊರ್ರೆ ಎತ್ತಂದ ಏರಂಡಲ್ಲ ಬರ್ತ್ಡೇ ಉಂಡು ಬಂಡೆ ಅಂಚ. ಶ್ರೀನಾಥ್ ತೇಲ್ತೆ ಒಂದುಲ್ಲೇರು ಎಲ್ಲೆಲ್ಲೇ ವಸ್ತು ಬರದೆ ತೊಂದ್ರೆ ಸಾಹುಕಾರನ ಆವಡುಂದುಂಡಿ ಪಾಪದ ಕುಲದೆ ತೊಂಡಿ 100 ರೂಪಾಯಿದ 200 ರೂಪಾಯಿದ ಅಂಚಪುರ. ಶ್ರೀನಾಥ್ ಎಸ್ ದುಬೈಡ್ ಪಟಾಕಿ ತಿಕ್ಕೊಂಡು ಬಟ್ ಎಲ್ಲ ಉಡಿಜ್ಜಿ ಬಟ್ ದೀಪಾವಳಿ ತಪ್ಪ ಒಂಚೂರು ಲೂಸ್ ಬಿಡ್ಪೇರು ಬಣ್ಣ ಒಂಚೂರು ಜೋಕ್ಲೆ ಪುರ ಎಂಟರ್ಟೈನ್ ಮಲ್ಲ ಪುರ ತಿಂಚ ಸುರ್ಸುರು ಗಡ್ಡಿ ಬೊಕ್ಕ ಎಲ್ಲೆಲ್ಲಿ ಬರ್ಸಾವು ಪುರ. ಸೊ ಲಾಸ್ಟ್ ಟೈಮ್ ಏನು ವಿಡಿಯೋ ಪಾಡ್ದೆ ತೂಲೆ ಬೈ ಚಾನ್ಸ್ ತೂತು ಜಡ್ಡ ಈ ಸತಿ ಕೂಡ ಪಾಡುವೆ ಕೊಡೋಣ ನೆಕ್ಸ್ಟ್ ದೀಪಾವಳಿ. ಮಲ್ಲಿ ಏತು ಕಳ್ವೇರು ಓಳು ಇತ್ತುದತ್ತೆ ಮಾಡೋದಿಲ್ಲ ಏತು ಕಲ್ದೇರು ಓಳು ಇತ್ತುದೊಡತ್ತೆ ಮಾಡೋದಿಲ್ಲ
ಟುಡೇ ದಕ್ಲೆಗೆ S24 ಬಣ್ಣದಲ್ಲಿ ಬರ್ಡೇ ದಕ್ಲೆ S24 ಓ ದೇವರೇ. ಹಾಯ್ ಧನು ಬ್ರೋ ಧನು ಮತ್ತೇನಾ? ಓಕೆ ಓಕೆ. ಹಾಯ್ ಧನುಂಜಯ, ವೆಲ್ಕಮ್ ಟು ಲೈವ್ ಇಂಚೊಲ್ಲ. ಗಣೇಶ ಚತುರ್ದಶಿ ಶುಭಾಶಯಗಳು. ಕೋಡೆ ರಾತ್ರಿ ಲೈವ್ ಮುಗಿನಾಗ ಒರಿ ಪಂಡೆಗೆ ಎನ್ನ ಕಂಡನಿ ಸೈಯೋಡು ಪಂಡೆಗೆ ಎಂಕ ಗೊತ್ತುಜ್ಜಿ ಆ ಮೆಸೇಜಿನ ಪಾರಿವಾಲ ಹೈಡ್ ಬಂತೇರು ಕೋಡೆ ಬೇಜಾರಾಂಡು ಒಂದು ಪಂಡೇರು ಆಗ ಮಂಡೆ ಸಮಾಜ ಅಂದಲ್ಲ ಯಾನ್ ಲಾಸ್ಟ್ ತೂ ಅಂತೆ ಬೊಕ್ಕ ಯಾನು ಮೆಸೇಜ್ ತೂ ಇಜ್ಜಿ ಮಾತ್ರೆ ಅಂದ ಈರು ಏನಾದ್ರು ಬೊಕ್ಕ ಬಂದು ಅಂತಿನ ಅಂದತೆ ಅತ್ತೆ ಯಾನ್ದು ಈರು ಬಂದು ಫಸ್ಟ್ ಬಂದು ಅಂತಿನ ಯಾರಂದ್ರೆ 2-3 ಸತಿ ಬರ್ತದೆ ಪೋಯೆ ಬೊಕ್ಕ ಲಾಸ್ಟಿಗೆ ಬರ್ರೆ ಆಯ್ತು ಇಂಚೆನೆ ಬೊಕ್ಕರಿ ಎಡಿಟ್ ಬಂತಂತೆ ಅಂತ ಅಲ್ಪ ಇಂಚಿ ಬರ್ರೆ ಆಯ್ತು ಬೊಕ್ಕ ಉಂಡರೆ ಧನು ಬ್ರೋಗ್ ಏನಂದ್ರೆ ಐಕ್ ಪುರ ಮಂಡೆ ಚಾನ್ ಪೊಚ್ಚಿ ಅವು ಅಂಚಿನ ಪುರ ಕೆಲವು ಮೆಸೇಜ್ ಪಾಡುವೇರು ಕೆಲವರು ಬರ್ತದೆ ಒಟ್ರಾಸಿದ ಅದನ್ನೆಲ್ಲ ಡಿಲೀಟ್ ಮಂತ ನಾನು ಸುಮಕ್ಕ ಆಯ್ಗ ಸಮಾಜ ಜಾದಿಪ್ಪು ಅಂದ್ರೆ ನಾವು ಕೆಲವು ಬರ್ಪೇರಿ ಸಮಾಜ ಅನ್ನಕೊಂಡು ನಮ್ಮೆಟ್ಲ ಬತ್ತು ಪಾಡ್ದು ಪೋಪೇರು ಮೂರೆಲ್ಲ ಏನಾಯ್ತು ಅದನ್ನು ಪಾಡಿರು ಸಂಪತ್ತನ್ನೇ ಪಕ್ಕ ಡಿಲೀಟ್ ಬಂತೇನೆ ಪ್ರವೀಣ್ ಬರ್ತೀರಾ? ಹಾಯ್ ಪ್ರವೀಣ್, ವೆಲ್ಕಮ್ ಟು ಲೈವ್. ಲೈಕ್ ಕೊಟ್ಟೆ ಬಣ್ಣದಿಲ್ಲ. ನಿಮಗೆ ಗಣೇಶ ಚತುರ್ದಶಿ ಹಬ್ಬದ ಶುಭಾಶಯಗಳು. ಹೇಗಿದ್ದೀರಿ? ಊಟ ಆಯಿತಾ? ಎಲ್ಲಿ ಹೋಗಿದ್ದೀರಿ? ತುಂಬ ದಿವಸ ಆಯ್ತಾ ಅಂತ ಬರೋದೆ ನೀವು. ಥ್ಯಾಂಕ್ ಯು ಸೋ ಮಚ್. ನಿನ್ನೆ ಒಂದು ವಿಡಿಯೋ ಹಾಕಿದ್ದೇನೆ, ಸ್ವಲ್ಪ ನೋಡಿ ಸಪೋರ್ಟ್ ಮಾಡಿ. ನಮಗೆ ವ್ಯೂಸ್ ಬರ್ತಾ ಇಲ್ಲ, ಇಂಥದ್ದು ಗೊತ್ತಿಲ್ಲ. ಕೋಟೆದ ವಿಡಿಯೋ ಎಂಚಿನ ಡ್ಯಾನ್ಸ್ ಇವಳೊಂದಿಲ್ಲ ಏರ್ನ ಅಂದ ಅವು ಭಾರಿ ಸೂಪರ್ ಆತನ ಮಾರ ಎಂಚಿನ ಈ ಮಾತಾಡ್ಲ ತೂಲವ ಟಿ ವಿಡ್ ಐಟ್ ಒಂದೆರಡು ಪೂರ ತೂಲ ವ್ಯೂಸ್ ಬರ್ಪುಜಿ ಮಾರ ನನಗೆ ಗೊತ್ತುಜ್ಜಿ ಆತ ಶೋಕದ ವಿಡಿಯೋ ಬಾರ್ದೆ ತಮ್ನೇಲ್ ಸೋಕ್ ಮಂತದೆ ಟೈಟಲ್ ಸೋಕ್ ಕೊಡ್ತೆ ಅದೊಂದೇ ಗೊತ್ತಾಗ್ಜಿ ವಿಡಿಯೋ ಪೋಪುಜಿ ಮಾತ್ರ ಜಾಸ್ತಿ ಇರೆಗ್ ಹ್ಯಾಪಿ ಗಣೇಶ್ ಚತುರ್ದಶಿ ಪಂತಿನಿ ಇಜ್ಜಿ ಸಾರಿ ಮಾಡೋದಿಲ್ಲ ನೋ ಪ್ರಾಬ್ಲಮ್ ಈ ನಮ್ಮ ಪಾತೆರೊಂದಲ್ಲ ನಂಗೆ ಹ್ಯಾಪಿ ಗಣೇಶ್ ಚತುರ್ದಶಿ ಪನೋಡೊಂದಿಚ್ಚಿ ಯಾನೇ ಬರೆದು ಬಾರ್ದೆ ಅವೇನು ಓದೆಡ್ಡ ನಾವು ಪಲ್ಲ ಕಡೆ ಅಪ್ಪ ನಿಂಗೆ ಥ್ಯಾಂಕ್ ಯು ಸೋ ಮಚ್ ಧನಂಜಯ ಯಾನ್ ತೂತು ಜನ ಓ ದೇವರೇ ಈ ಬೊಂಬೈದ CEO ಅದು ಈ ತೂತು ಜನ ದಾನೆ ಪನಡೆ ಅಂತ ನಿಕುಲ್ಪುರವರ ಸ್ಟೇಟಸ್ ಪಾಡೋಡವೆ ನಪಗ ಬಾಕಿ ತಗೊಳ್ ತೂಪೇರಂಚು 4 ಜನ ನಿಕಲ್ನ ಕಾಂಟ್ಯಾಕ್ಟ್ ಇರ್ತೀನಿ ಅಪ್ಪ ವ್ಯೂಸ್ ಹಾಪುಡು ಹೆಲ್ಪಿಂಗ್ ಬ್ಲಾಗ್ಸ್ ಬರ್ತೀರಿ ಮಲ್ಲಿಕಾ ಕೈರೇನು ಕೂಡ ರೀಪಿನ್ ಮಾಡ್ಬೇತೇವೆ 6 ಉಪ್ಪಡು ಒಂದೇ ಬರ್ತುಪ್ಪಡು ಬೊಕ್ಕ ಅನ್ಪೇನು ಎಲ್ಲೇ ತೂಪೆ ಅವನದಿಲ್ಲ ಓಕೆ ಓಕೆ ರಕ್ಷನ್ ಅವು ಒಡ ಪೋಪುಜಿ ಎಂಚಿನ ಡ್ಯಾನ್ಸ್ ಏತಲ ಉಂಡತೆ ಅಂದ ಅಂಚಿನ ಆ ವಿಡಿಯೋ ಪೋಪುಜಿ ಅಂಚಿನ ಡ್ಯಾನ್ಸ್ ಏತಲ ಉಂಡತೆ ಅಂದ ಅತಿ ಯಾನ್ ಡ್ಯಾನ್ಸ್ ಮಾಡ್ದಿನತ್ತೆ ಯಾನು ಇಡೀ ಪೂಜೆನೇ ತೊಜ್ಪದಿನಿ ಅಂಚ ನನಂಜಿ ಭರತನಾಟ್ಯದುಂಡು ಅವು ಎಲ್ಲ ಮಿನಿ ಪಾಡುವೆ ಬನ್ನಿ ಜನರೇ ಓಕೆ ಧನಂಜಯ ಓಕೆ ಬಂದಲ್ಲಿ ಸಂಪತ್ತನ್ನೇ ಈರ ಅಷ್ಟೇಮಿ ಪಂಡದು ಯಾನು ತಿದ್ದುವೆ ಓಕೆ 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 ರಕ್ಷಣನ್ನೇ ಅವಳು ಪೋದು ಪಾತಿರ್ದು ಜಾಲಿ ಮಲ್ಪೋಡು ಅಪ್ಪಗ ವ್ಯೂಸ್ ಬಾಪುಂಡು ಅಂದ್ಕೊಂಡಲ್ಲಿ ಅಂದಾತ ಪೂರ ಜಾಲಿ ಮಲ್ಪೇರ ಪೂರ ನಂಗೆ ಅದು ಗೊತ್ತುಜ್ಜೆ ಮಲ್ಲೆಜ್ಜಿ ಏತು ಬರ್ಪುಣಾತ್ ಇದ್ದದ್ರಲ್ಲಿ ಖುಷಿ ಇಡಿ ನಾವು ಡೈಲಿ ಲೈವ್ ಮಾಡುವ ತೊಂದರೆ ಇಲ್ಲ ಮಲ್ಲಿಕಾ ಸಾಯಿ ಬಣ್ಣದಲ್ಲೇರು ಮಲ್ಲಿಕಾ ದುಬೈ ಹೆಲ್ಪಿಂಗ್ ಹ್ಯಾಂಡ್ ಸಾಯಿ ಬಣ್ಣದಲ್ಲೇರು ಸಂಪತ್ತನ್ನೇ ಮಲ್ಲಿಗೆ ಪಿನ್ ಚುಚ್ಚಿಲೆ ಹೊರ ಕಂತಲೆ ಒಣದಲ್ಲಿ ಬನ್ನಿ ಜನರೇ ಬನ್ನಿ ಹೇಗಿದ್ದೀರಿ ಎಲ್ಲರೂ ಸಪೋರ್ಟ್ ಮಾಡ್ತಾ ಇರಿ ನಮಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮಸೂದು ರಂತದ ಅಡ್ಕ ಬರ್ತೀರಿ ನಮಸ್ಕಾರ ಅನ್ನ ಎಂಚೊಳ್ಳರು ಸೌಖ್ಯ ಮಸೂದನ್ನ ಈರೆಂಚೊಳ್ಳರು ವೆಲ್ಕಮ್ ಟು ಲೈವ್ ಗಣೇಶ್ ಚತುರ್ದಶಿದ ಶುಭಾಶಯಗಳು ಇರೆಗೆ ಬಕ್ಕ ಲೈಕ್ ಕೊಡ್ತಿದ್ದಾರ ಲೈಕ್ ಕೊರಲಿ ಸಪೋರ್ಟ್ ಮನ್ಪ್ಲೆ ಏರ್ ಮಾತಾ ಲೈಕ್ ಕೊಡ್ತಿದ್ದಾರಾ ಪ್ಲೀಸ್ ಲೈಕ್ ಕೊರಲಿ ಅಂಚೆನೆ ಏರ್ ಮಾತಾ ಸಬ್ಸ್ಕ್ರೈಬ್ ಮಾಡ್ತಿದ್ದಾರಾ ಪ್ಲೀಸ್ ಸಬ್ಸ್ಕ್ರೈಬ್ ಮನ್ಪ್ಲೆ ಪಿನ್ ಐಡಿಗೆಲ್ಲ ಕನೆಕ್ಟ್ ಮನ್ಪ್ಲೆ ಅಂಚೆನೆ ಎಂಕಲ ಕೊಡೊಂಜಿ ಚಾನೆಲ್ ಸ್ಟಾರ್ಟ್ ಆದ್ರೆ ಹೆಲ್ಪಿಂಗ್ ಹ್ಯಾಂಡ್ ವ್ಲಾಗ್ಸ್ ಅಂದು ಅವೇನು ಎಕಡೆ ಪಿನ್ ಮಂತಿತ್ತೆ ಕೊಡೋರ ಮನ್ಪೆ ಬೊಕ್ಕ ಸೊ ಅರೆಗ್ಲ ಸಪೋರ್ಟ್ ಮನ್ಪ್ಲೆ ಮಾತೆರೆಗ್ಲ ಸಪೋರ್ಟ್ ಮಂತಂದು ಪ್ಲೇ ಥ್ಯಾಂಕ್ ಯು ಸೋ ಮಚ್ ನಿಗ್ಲೆ ಪೂರೆರೆಗ್ಲ ಮಾತೆರೆಗ್ಲ ಗಣಪತಿ ದೇವರು ಎಡ್ಡೆ ಆಶೀರ್ವಾದ ಕೊರೋಡನ್ನು ಕೇಳಿದೆ ಶೀಲಾವತಿ DR ಬತ್ತೀರು ಶೀಲಾವತಿ ವೆಲ್ಕಮ್ ಟು ಲೈವ್ ಒಂದು ಲೈಕ್ ಕೊಡ್ದು ಸಪೋರ್ಟ್ ಮಾಡಿ ಮತ್ತು ಮನ್ಪುಲೆ ಬೊಕ್ಕ ಇರೆಗ್ ಗಣೇಶ ಚತುರ್ದಶಿದ ಶುಭಾಶಯಗಳು ನಾನು ಡ್ರಾಯಿಂಗ್ ಮಾಡುತ್ತಿದ್ದೇನೆ ಅದರಲ್ಲಿ ಸ್ವಲ್ಪ ಕೇಳಿಕೊಳ್ಳುತ್ತೇನೆ ನೀವು ಮಾತಾಡೋದು ಕೇಳುತ್ತೇನೆ ಆಯ್ತಾಯ್ತು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟಿಗೆ ಮತ್ತು ನಿಮ್ಮ ಡ್ರಾಯಿಂಗ್ ಒಳ್ಳೇದು ಮಾಡಿದರೆ ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ ಕಳಿಸಿ ನಾನು ಪೋಸ್ಟ್ ಆಗ್ತೇನೆ ಅದನ್ನು ಆಯಿತಾ ಹೆಲ್ಪಿಂಗ್ ವ್ಯಾನ್ಸ್ ಬ್ಲಾಗ್ ಆಯಿತಾ ಡಿಟೇಲ್ ವೀಡಿಯೋ ಪಾಡುವೆ ಒಳನಲ್ಲಿ ಆಯಿತಾ ಡಿಟೇಲ್ ವೀಡಿಯೋನ ಹೋಯ್ತಾ ನಾರಾಯಣ ಕುಲಾಲ್ ಹಾಯ್ ಬಣ್ಣದಲ್ಲಿರು ಮಲ್ಲಿಕಾ ದುಬೈ ಹೆಲ್ಪಿಂಗ್ ಹ್ಯಾಂಡ್ಸ್ ಎನ್ನ ಚಾನೆಲ್ ಸಬ್ಬು ಮಲ್ತಾರಿಗೆ ಏನಂದಿರು ಧನಂಜಯ ಮಲ್ಲಿ ಓಕೆ ಸಂಪತ್ತಣ್ಣೆ ಮಲ್ಲಿ ಬಾಯಿ ಬಣ್ಣದಲ್ಲಿರು ಅಮ್ಮಿ ಅಕ್ಕ ನೊಟ್ಟಿಗೆ ಲೈವ್ ಮಲ್ಪಳೆ ಬಣ್ಣದಲ್ಲಿರು ಆರು ಬರ್ಪುಜಾರದ ಕೋಡೆಲ್ಲ ಕೇಂಡೆ ಅನ್ನು ಬರ್ಪಾರ ಅಂದು ಶಿಲಾವತಿ ನನ್ನೊಟ್ಟಿಗೆ ಇನ್ಸ್ಟಾಗ್ರಾಮ್ ಇಲ್ಲ ಓಕೆ ಸಾರಿ ಓಕೆ ಸಂಪತ್ತನ್ನೇ ಯಾನು ಚೂರು ಬೊಕ್ಕ ಬರ್ಪೆ ಓಕೆ ಸಂಪತ್ತನ್ನ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಲೆ ಮಾತ್ರವೇ ಯಾನು ಕೇಂಡೆ ಕೋಡೆಲ್ಲ ಕೇಂಡೆ ಅಮ್ಮಿ ಎಲ್ಲ ಮನ್ಪುಣ ಅಂದು ಒಟ್ಟಿಗೆ
ಶೀಲಾವತಿ ಸೂಪರ್, ಕೊಡಿ ನಾ ವಾಟ್ಸಪ್ಗೆ ಸೆಂಡ್ ಮಾಡ್ತೀನಿ. ನಂಬರ್ ಕೊಡಿ ನಾ ವಾಟ್ಸಪ್ಗೆ ನಂಬರ್ ಕೊಡ್ಲಿಕ್ಕೆ ಆಗಲ್ಲ. ನಮ್ಮ ಚಾನೆಲಲ್ಲಿ ಬೇಕಾದರೆ ಇಮೇಲ್ ಅಡ್ರೆಸ್ ಉಂಟು, ನೀವು ಇಮೇಲ್ ಮಾಡ್ಬೋದು. ಎನ್ನ ಆಶೀರ್ವಾದ ಏಪಲ ಉಂಡಿಯರೆ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಸಂಪತ್ತನ್ನ, ಥ್ಯಾಂಕ್ ಯು ಸೋ ಮಚ್. ಸಚಿನ್ ವೈಜಿ ಬರ್ತೀರಾ? ಹಲೋ ಬ್ರೋ ಒಂದೊಂದ್ರೆ ಹಾಯ್, ವೆಲ್ಕಮ್ ಟು ಲೈವ್ ಸಚಿನ್ ಅಣ್ಣ, ಹೇಗಿದ್ದೀರಿ? ಮತ್ತು ಎಂಚೋಲ್ಲರು ಸಾರಿ ಲೈಕ್ ಕೊಡ್ತಿಜಾಡ ಒಂಜಿ ಲೈಕ್ ಕೊರಲಿ ಅಂತಿನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ತಿಜಾಡ ಇರ್ಮಂದರ್. ಓಕೆ ಸಾರಿ, ಗಣೇಶ್ ಚತುರ್ದಶಿದ ಶುಭಾಶಯಗಳು ಇರೇಗ. ಥ್ಯಾಂಕ್ ಯು ಸೋ ಮಚ್ ಬತ್ತಿನಕ್ಕೆ. ಸಚಿನ್ ವೈಜಿ ಹಾಯ್ ಪಣೊಂದುಲ್ಲೇರು. ನನಗೆ ಶಾಲೆಯಿಂದ ವರ್ಕ್ ಕೊಟ್ಟಿದ್ದಾರೆ. ವರ್ಕ್ ಓಕೆ, ಹೋಮ್ ವರ್ಕ್ ಅಲ್ಲ. ಓಕೆ ಓಕೆ, ನೋ ಪ್ರಾಬ್ಲಮ್, ಮಾಡಿ ಮಾಡಿ ಹೋಮ್ ವರ್ಕ್ ಮಾಡಿ. ನೀವು ಹೋಮ್ ವರ್ಕ್ ಬಿಟ್ಟು ಓದುವುದನ್ನು ಬಿಟ್ಟೆಲ್ಲ ಲೈವಿಗೆ ಬರಬೇಡಿ, ಮತ್ತು ನಿಮ್ಮ ಅಪ್ಪ ಅಮ್ಮ ಬೈದರೆ ನನಗೆ ಒಳ್ಳೆಯದಾಗಲ್ಲ. ಸೊ ನಿಮಗೆ ಏನು ಕೆಲಸ ಇಲ್ಲ ಅಂದರೆ ಸ್ವಲ್ಪ ಬಂದು ಸಪೋರ್ಟ್ ಮಾಡಿ, ತೊಂದರೆ ಇಲ್ಲ. ಇಲ್ಲ ಅಂದರೆ ತೊಂದರೆ ಇಲ್ಲ, ನೀವು ಬಂದು 1 ಸೆಕೆಂಡ್ ಲೈಕ್ ಕೊಟ್ಟು ಹೋದರೂ ಸಾಕು. ನಮಗೆ ಒಂದು ಹಾಯ್ ಅಂತ ಹೇಳಿ ನಾವು ನಿಮಗೆ ವೆಲ್ಕಮ್ ಮಾಡ್ತೇವೆ, ಮತ್ತು ನೀವು ಹೋಗಿ ಓದುವುದು, ಆಯಿತಾ? ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಿ ಪ್ಲೀಸ್ ಲೈವ್ಗೆ ಲೈಕ್ ಕೊಡಿ, ಹಾಗೆ ಸಪೋರ್ಟ್ ಮಾಡಿ ನಮಗೆ. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ಶಿಲಾವತಿ ಓಕೆ, ನೋ ಬಣ್ಣದಲ್ಲಿ. ಓಕೆ ಓಕೆ, ಎಂತ ನೋ? ಬೈಯಲ್ಲ, ಹೌದಾ? ಓಕೆ ಓಕೆ, ಹೌದಾ? ಆದರೂ ಬೈಯಲ್ಲ ಅಂದರು ಅವರಿಗೆ ಗೊತ್ತುಂಟ ಇಲ್ಲೋ ಗೊತ್ತಿಲ್ಲಲ್ಲ, ನೀವು ಯೂಟ್ಯೂಬಲ್ಲಿ ಲೈವ್ ನೋಡ್ತಿದ್ದೀರಾ ಅಂತ. ಸೊ ಎಂಥದ್ದು ಮಾಡೋದಾದ್ರೂ ಮೊಬೈಲಲ್ಲಿ ಹೇಳಿ ಮಾಡಿ ಅಮ್ಮನಿಗೆ ಪಪ್ಪನಿಗೆ, ಆಯಿತಾ? ನಮಸ್ಕಾರಗಳು ಮನದಲ್ಲಿ. ಶ್ರೀನಾಥ್ ಎಸ್, ಶ್ರೀನಾಥ್ ಈಸ್ ಬ್ಯಾಕ್, ಥ್ಯಾಂಕ್ ಯು ಸೋ ಮಚ್. ಆಣೆ ಮನಸ್ಸು ದಾದ ಗಮ್ಮತ್ತೀರಿ. ಒಂಜಿ ಮೆಸೇಜ್ ಮಾಡಲಿ. ಮಲ್ಲಿಕಕ್ಕ ದಾದ ಮತ್ತೆ ಎತ್ತಂಡು, ಶ್ರೀನಾಥ್ಗೆ ದಾದ ಮತ್ತೆ ಎತ್ತಂಡು, ಪೂರ ಮೆಸೇಜ್ ಮಾಡಲಿ. ಕಾರ್ತಿಕ್ ಅಣ್ಣ ಬರ್ತೀರಿ. ಹಾಯ್ ಕಾರ್ತಿಕ್ ಅಣ್ಣ, ವೆಲ್ಕಮ್ ಟು ಲೈವ್. ಎಂಚೊಲ್ಲರು ಗಣೇಶ ಚತುರ್ದಶಿದ ಶುಭಾಶಯಗಳು ಇರೇಗ. ಬಕ್ಕ ಲೈಕ್ ಕೊಡ್ತಿದ್ದ ಲೈಕ್ ಕೊರಲಿ, ಥ್ಯಾಂಕ್ ಯು ಸೋ ಮಚ್. ದಾದ ಮತ್ತೆ ಗಮ್ಮತ್ತಿತ್ತು ನೀನು. ಲಕ್ಷಣಗಳಲ್ಲಿ ಚಿನ್ನದ ಹೃದಯ ಹೊಂದಿರುವ ಮನುಷ್ಯವನೊಂದಿಲೇರು ರಾಜ್ಕುಮಾರ. ಬನ್ನಿ ಜನರೇ ಬನ್ನಿ, ವೆಲ್ಕಮ್ ಟು ಲೈವ್. ಹೇಗಿದ್ದೀರೆಲ್ಲರೂ? ಬ್ಯಾಕ್ ಹತ್ತಿ ಎಕ್ಕಡ ದಿಂಚೆ ಒಳ್ಳೆ ಅಂತೆ ಹೊರತು ಮೆಸೇಜ್ ಬತ್ತಿನ ಅಂಚೆನು ಬ್ಯಾಕ್ ಬರ್ಬೇಕು ಬತ್ತ ಇದು ಪಾಡೊಂತಾರತ್ತ. ಓಕೆ 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 ಓಕೆ, ಸಾರಿ ಸಾರಿ. ಮಲ್ಲೇಜಿ ಮಲ್ಲೇಜಿ ವೆಲ್ಕಮ್ ಬ್ಯಾಕ್ ಮಂತ ನೆಡ್ಡತಿ ದಾದ ಬತ್ತ ಗಮ್ಮತ್ತಿತ್ತು ನೀನು. ಶ್ರೀನಾಥ್ಗೆ ಒಂಜಿ ಪಾಡ್ಲಿ ಮೆಸೇಜ್ ಪಟ ಪಟ ಅಂತ ಕಜಿ ಪುಬ್ರ ಏತ್ ಬಗ್ಗೆ ಎತ್ತ ನಂದು ಅಷ್ಟೇಮಿದ ಒಂಜಿ ಮನಸ್ಸು ಮಂಡ ಖುಷಿ ಆಯ್ತು. ಅಷ್ಟೇಮಿಲ್ಲ ಚೌತಿದಲ್ಲ ಎಂಕ್ಲೆ ಈ ವರ್ಷ ರಡ್ಲಾಯ್ತು, ಪೋಯ್ ವರ್ಷ ರಡ್ಲಾಯ್ತು. ದೇವರು ಬರೆಯಲಿಲ್ಲ ಇವತ್ತು ಈ ಸಲ. ಎಂತ ಹೇಳಿ ಮಾಡುವುದು ಸುಮ್ಮನೆ ಎಂತ ಹೇಳಿ ಮಾಡುವುದು ಒಂದು ಮನದಲ್ಲಿ. ಅದೇ ನಾನು ಹೇಳಿದ್ದು, ಇಮೇಲ್ ಮಾಡಿ ನನಗೆ, ಇಮೇಲ್ ಮಾಡಿ. ನನ್ನ ಇಮೇಲ್ ಅಡ್ರೆಸ್ ಉಂಟಲ್ಲಿ, ನೀವು ಫೋಟೋ ಇಮೇಲ್ ಮಾಡಿ, ನಾನು ಅದನ್ನು ಸಣ್ಣ ಕ್ರಾಪ್ ಮಾಡಿ ಮತ್ತೆ ಪೋಸ್ಟ್ ಆಗ್ಬೋದು, ಆಯಿತಾ? ಎಂತ ಹೇಳಿ ಮಾಡು. ಶ್ರೀನಾಥ್ ಗಮ್ಮತ್ತು ದಾದೆ ಅವ್ವೇ ಮನದಲ್ಲಿ ಅಂದ. ಮನೋಳಿ ಓಕೆ, ಮನೋಳಿ ಸುಕ್ಕ, ಹೋಳಿಗೆ, ಪಾಯಸ, ಶಾವಿಗೆ, ನುಗ್ಗೆ ಸಾಂಬಾರು. ವೆರಿ ಗುಡ್. ಓಕೆ ಶೀಲಾವತಿ, ನಿಮಗೆ ಆ ಹೋಳಿಗೆ, ಪಾಯಸ, ಶಾವಿಗೆ, ನುಗ್ಗೆ ಸಾಂಬಾರು. ಓಕೆ, ನುಗ್ಗೆ, ಬೀನ್ಸ್ ಎಂಕ ಮೆಸೇಜ್ ಬೋಡಿ ಐಕ್ ನಿಕ್ಳು ಒಂಜೊಂಜೆ ಬರೀ ಡೆಡ್ಡೆ ಗಮ್ಮತ್ತಲ್ಲ ಒಂಜಿ ಲಾಭಜ್ಜ. ವನಿತಾ ಸಾತ್ವಿಕ್ ಬರ್ತೀರಿ. ಹಾಯ್ ವನಿತಾ ಸಾತ್ವಿಕ್, ವೆಲ್ಕಮ್ ಟು ಲೈವ್. ಒಂಜಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಅಂತ ಕಾಣ್ತದೆ ನನಗೆ. ನೀವು ನಿನ್ನೆ ಬಂದಿದ್ದೀರಲ್ಲ, ಓಕೆ ಸಪೋರ್ಟ್ ಮಾಡಿ, ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಶ್ರೀನಾಥ್ ಟೊಮೆಟೊ ಬಣ್ಣದಲ್ಲಿರಿ, ರಕ್ಷಣೆ ಗುಲಾಲು ರೇ 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 ಬಣ್ಣದಲ್ಲಿರಿ. ಶ್ರೀನಾಥ್ ಉಪ್ಪಾಡು ಬಣ್ಣದಲ್ಲಿರಿ. ಓಕೆ, ರಕ್ಷಣೆ ಯು 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 ಬಣ್ಣದಲ್ಲಿರಿ. ಶ್ರೀನಾಥ್ ಪಾಯಸ ಬಣ್ಣದಲ್ಲಿರಿ. ಓಕೆ ಅಂದ ಅರ್ನೊಂದು ಮೆಸೇಜ್ ಬಂದ, ಇನ್ನೊಂದು ಮೆಸೇಜ್ ಬರಡು ಅಂಚೆ ಒಟ್ರಾಸಿ ಬಾತಿರೋ ಚಿಂದ ಅರ್ಥ ಐತಿನ ಬಾತಿರು ಸೆಂಡಿಗೆ. ಅಯ್ಯೋ ಸೆಂಡಿಗೆ ಪುರ ಉಂಡ ಮರೈತೆ. ಓಕೆ ಶೀಲಾವತಿ ದುರ್ಗೆನು ನುಗ್ಗೆ ಗೊತ್ತಾಂಡೆ ಎಂಕ ನಮ್ಮ ಪುರ ಓದು ಗೊತ್ತಾಗ್ಬಿಡತ್ತೆ. ಹಪ್ಪಳ ಎಂಕಳ ಹಪ್ಪಳ ಇರ್ತಾನೆ. ಓಕೆ ಟು 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 ನನೊಂಜಿ ಐಡಿ ಅಮ್ಮನ ಐಡಿ ಚಾಲು ದೀತಿ ಜನ ಲೈನ್ ಐಟ್ಲ ಮೆಸೇಜ್ ಮಾಡೊಂದು ಪತ್ತ ಅಂಚಿಂಚು ಮಂದಿ ಒಂಜಿ ಲೈಕ್ ಪ್ರಕಾರ ಬಕ್ಕಂದು ಆಂಡ ನಮ್ಮ ಪ್ಲೇಲಿಸ್ಟ್ ಆಂಡ ಚಾಲು ದೀತಾನ ಗಡ 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 ಗಡ
ಮಲ್ಲಿಕಕ್ಕ ಪೋಯ್ರನ್ ತೋಜುನು ಮಲ್ಲಿಕಕ್ಕ ನನ್ಪಿನ್ ಮನ್ಪುಗ ನಮ್ಮ ಮೇರೋಳೇರು ಅಲ್ಲ ಮಲ್ಲಿಕಕ್ಕ ಒತ್ತೆ ಯಾರು ಬೇತೆ ಮೆಸೇಜ್ ಅಲ್ಲೇ ಇರೇಗ್ ಹತ್ತು ಪನ್ಪುನಿ ಓಕೆ ರಕ್ಷಂಡ್ ದೀತೆ ಒಂಡಿ ಆಸೆ ಆಪುಣ ಸಂಡಿಗೆ ಬಣ್ಣಗ ಸಂಡಿಗೆ ಬಂಡ ಬಾರಿ ಇಷ್ಟ ಇಂಕಿ ಅಪ್ಪಾಗ ದುಂಬು ತಿಂತೀನಿ ಎತ್ತೆ ಓಲ್ ತಿಂತೀನಿ ಹೆಚ್ಚಿ ದೀತೆ ಬಂಡೆ ರಕ್ಷಣ ಟೆಂಪಲ್ದ ಅದ್ದೇ ಪಾಡಿದೆ ಮಿತ್ತು ಆಂದು ಟಿ ವಿಡು ಅಂದ ಓಕೆ 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 ಫುಲ್ಲು ದಿಲ್ಲ ಅವ ಟಿ ವಿಡು ಐಟು ಒಂದೇಟು ಪೂರದಿಲ್ಲೆ ಶ್ರೀನಾಥ್ ಅಲ್ಲೇ ಇರೇಗ್ ತುಳುಟು ಪನ್ಪುನಿ ಬಣ್ಣದಲ್ಲೇರು ಆಸೆ ಆಪುಣ ಸಂಡಿಗೆ ಬಣ್ಣದಲ್ಲೇರು ಹೆಂಗಿನ ತುಳುಟು ಪನ್ಪುನಿ ಟೆಂಪಲ್ಡ್ ಅದ್ದೆಪಾಡಿ ಮುಟ್ಟ ಆ ಒಂದುಂಡು ಟಿ ವಿಡ ಓಕೆ ಓಕೆ ಶೀಲಾತ್ ನುರ್ಗೆ ಬಣ್ಣದಲ್ಲಿ ಅಂದಂದ ಸಂಡಿಗೆ ಪಾರ್ಸೆಲ್ ಬಣ್ಣದಲ್ಲಿ ನಾನು ಅಪ್ಪಳ ಕಂತಿತ್ತೆ ಒಂದೆತ್ತ ಪೆಲಕಾಯ್ದು ಅಪ್ಪಳ ಕಂತಿತ್ತೆ ರೆಡ್ ಪ್ಯಾಕೆಟ್ ಅವು ಖಾಲಿ ಅಂದು ಬತ್ತು ನಾನು ಈ ಸತಿ ಕನಪದಿ ಜಾರಿ ಬೊಕ್ಕ ನಾಳೆ ಶಾಲೆಗೆ ರಜೆ ಇರಬಹುದು ಹೌದಾ ಮಳೆ ಉಂಟಾ ಜೋರು ಓಕೆ ಓಕೆ ಯಾವಾಗ ಎಕ್ಸಾಮ್ ಯಾವಾಗ ನಿಮಗೆ ಇನ್ನು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ ಆಯ್ತಾ ಈ 9ನೇ ಮತ್ತು 10ನೇ ಕಷ್ಟ ಉಂಟಲ್ಲ ಪೊಸ ಪೊಸ ಆಸೆಲ್ ಮೂಡು ನಗ ಸರ ಸರ ತೂಯಾನ ಶಾಲೆಗೆ ರಜೆ ಇಲ್ಲ ಅವನೊಂದಲ್ಲಿ ಡಿ ಸಿ ಚೇಂಜ್ ಆಗಿದ್ದಾರೆ ಈಗ ಮೊದಲನವರಲ್ಲ ಅಮ್ಮಗ ಅಕ್ಕಗ ಬೊಕ್ಕ ಭಾವನೆಗಳಿಗೆ ಪೂರ ಶ್ರೀಕೃಷ್ಣ ಜನ್ಮಾಷ್ಟಮಿದ ಶುಭಾಶಯಗಳು. ಸಾರಿ ಶ್ರೀ ಗಣೇಶ ಚತುರ್ದಶಿದ ಶುಭಾಶಯಗಳು. ಬೇಡುವೆನು ವರ ಬಂದು ಕೊಡುಕ. ಶಾಲೆಗೆ ರಜೆ ಇಲ್ಲ, ಹೌದು ಚೌತಿ ಮಾರ್ರೆ ಅಂದಂದೆ ಚೌತಿ ಸಾರಿ ಮಲ್ಲೆಜ ಕುಲಕುಳ ಸಂಬಂಧದ ಗಣೇಶಲ ಶ್ರೀ ಕೃಷ್ಣ ಎಲ್ಲ. ಅಯ್ಯೋ ದೇವರೇ. ಶೀಲಾವತಿ ಹಾಯ್ ಪಣದಲ್ಲಿ. ಓಕೆ ಥ್ಯಾಂಕ್ ಸೋ ಮಚ್. ಎಲ್ಲರಿಗೂ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಎಲ್ಲರೂ. ಪ್ರಜ್ವಿತ್ ಓಡೇ ಪೋಯಾರ ಮಾರ ಇನಿ ಸುದ್ದಿಜಿ ಪ್ರಜ್ವಿತ್ ಒಂಜಿ ಮೆಸೇಜ್ ಮಾಡಿ ಪೋಯಿರ್ತಾನೆ. ಇನಿ ಕೆಲವೇರು ಒಂದು ಪುರ ತೂ ಒಂದು ಓಲು ಸಂಬಂಧ ಮಾರ ಅವನೊಂದು. ಶೀಲಾವತಿ ಟೈಮ್ ಪಣದಲ್ಲಿ ನಿತ್ಯ 8 ಗಂಟೆ ಆಯಿತು, 8:05 ಆಯಿತು. ಊರಲ್ಲಿ 9:15 ಆಗುವಾಗ ಇಲ್ಲಿ 8 ಗಂಟೆ ಆಗ್ತದೆ ಆಯ್ತಾ. ವರ್ಮನುತನ ಅಲ್ಪ ಬಣದಲ್ಲಿ ಅದೇ ವರ್ಮನುತನಪ್ಪ. ವರ್ಮನಲ್ಪನ. ಓಕೆ ನಂದು ಮೂಲ ಎನ್ಮ ಪತ್ತಾಂಡ. ಓಕೆ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮಾತಾಡಿ, ಏನಾದರೂ ಒಂದು ಮೆಸೇಜ್ ಹಾಕಿ ವಿಶ್ ಮಾಡಿ. ಮತ್ತು ನಾವು ಸಹ ವಿಶ್ ಮಾಡ್ತೇವೆ. ಹಾಗೆ ನಾವೊಂದು ID ಪಿನ್ ಮಾಡಿದ್ದೇವೆ, ಅದನ್ನು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ, ಅವರಿಗೂ ಸಪೋರ್ಟ್ ಮಾಡಿ. ದೇವರು ನಿಮಗೆ ಒಳ್ಳೇದು ಮಾಡ್ತಾರೆ. ನಾಳೆ ರಜೆ ಇರಬಹುದು. ಹೌದೌದು, ನಾಳೆ ರಜೆ ಇದ್ದರೆ ಒಳ್ಳೇದಲ್ಲ ನಿಮಗೆ, ನೀವು ಅದನ್ನೇ ಕಾಯ್ತಾ ಇದ್ದೀರಾ ಅಂತಲ್ಲ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೌದು ಸಪೋರ್ಟ್ ಮಾಡಿ. ಎಲ್ಲರಿಗೂ ನಾವು ಇದನ್ನೇ ಹೇಳೋದು, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ನೀವು ನಿಮ್ಮ ಫ್ರೆಂಡ್ಸ್ನವರಿಗೆಲ್ಲ ಶೇರ್ ಮಾಡಿ. ಒಂದು ವಾಟ್ಸಪ್ ಗ್ರೂಪ್ ಇದ್ದರೆ ಅದರಲ್ಲಿ ಹಾಕಿಬಿಡಿ. ಸ್ವಲ್ಪ ಒಂದು ನಿಮಿಷ ನೋಡಿದರೂ ಒಂದು ವ್ಯೂಸ್ ಬರ್ತದೆ ನಮಗೆ. ಹಲೋ ಬಣದೊಳ್ಳೆರು. ಆಯ್ತು ತ್ರಿಷಾ. ಶ್ರೀನಾಥರ ಇಲ್ಲ ರಜೆ ಇಲ್ಲ ಬಣದಲ್ಲಿ. ಶ್ರೀನಾಥ್ ಇರಬಹುದಾ ಕೆಲವರು, ನಿಮ್ಮ ನಸೀಬು ಇದ್ರೂ ಇರಬಹುದು. ರಕ್ಷನ್ ರಜೆ ಇಲ್ಲ, ಪದ್ಮಣ್ಣನ ಗೋಲಿ ಬಜೆ ಉಂಟು ಬಣದಲ್ಲಿ. ಸೂಪರ್ ಬಣದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಕುಕಿ.
ರಕ್ಷಣೆಗಳಲ್ಲಿ ಡಾಕ್ಟರ್ ನವೀನ್ ಎಂ ಬಿ ಬಸ್ ಮಾಡೋದಿಲ್ಲ ನೋ ಶೀ ಮಾಡೋದಿಲ್ಲ ಪ್ರಶಾಂತ್ ಬರ್ತೀರಾ ಹಾಯ್ ಪ್ರಶಾಂತ್ ಪಾರಸ್ ವೆಲ್ಕಮ್ ಟು ಲೈವ್ ಎಂಚ ಒಳ್ಳರು ಪ್ರಶಾಂತ್ ರವರೇ ಬೊಕ್ಕ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಗಣೇಶ ಚತುರ್ದಶಿಯ ಶುಭಾಶಯಗಳು ನಿಮಗೆ. ಹಾಯ್ ಡಾಕ್ಟರ್ ಶ್ರೀನಾಥ್ ಬ್ರೋ ಒಣದಿಲ್ಲ ಶೀಲಕ ನೋ ಶೇ ಒಣದಿಲ್ಲ ಡಾಕ್ಟರ್ ನವೀನ್ ಎಂ ಬಿ ಬಿ ಎಸ್ ಒಣದಿಲ್ಲ ಈರಿ ಎಂಚ ಗೊತ್ತಾಯಿನಿ ಆನಂದ್ ಶ್ರೀನಾಥ್ ರಜೆ ಇಲ್ಲ ಸ್ಕೂಲ್ಗೆ ಹೋಗಿ ಒಣದಿಲ್ಲ ಶೀಲಾವತಿ ರಕ್ಷಣ್ ಕುಲಾಲ್ ಶೇ ಒಣದಿಲ್ಲ ಪ್ರಶಾಂತ್ ಅನ್ನ ಹ್ಯಾಪಿ ಚತುರ್ಥಿ ಇರಗಳ ಹ್ಯಾಪಿ ಗಣೇಶ ಚತುರ್ದಶಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನಮಗೆ. ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಉಂಡರ ಹಾಯ್ ಭವ್ಯ ಮೇಡಮ್ ಬಣದಿಲ್ಲ ರೀ ಉಂಡರ ಅನ್ಕೇನು ಎನ್ನ ಏರೇನಿಗೇನು ಅವ ಅಂಚೆ ನೀರು ಸಿ ಐ ಡಿ ಅತ್ತ ಅವನದಲ್ಲಿ ರೀ ಬನ್ನಿ ಬನ್ನಿ ಜನರೇ ನಾವು ಸಿ ಐ ಡಿ ಬ್ರೋ ನಾವು ಅಂಥ ಕೆಲಸಗಳನ್ನೆಲ್ಲ ಕಂಡುಹಿಡಿತೇವೆ ಯಾರ್ಯಾರು ತಪ್ಪು ಮಾಡ್ತಾರೆ ಎಲ್ಲೆಲ್ಲಿ ಏನು ಮಾಡ್ತಾರೆ ಅಂತ. ಈರು ಸಪೋರ್ಟ್ ಮೆಸೇಜ್ ಪಾಡುವರತ್ತ ಅಂಚ ಆದಿಪ್ಪು ಒಂದು ಬಣದಲ್ಲಿ ಓ ಅಂಚನ ಬಣದಲ್ಲಿ ಪ್ರಮೋದ್ ಕುಲ್ಲೋದು ಅಜ್ಮಾಂಡ್ ಲೊಕೇಶನ್ ಗೊತ್ತು ನಾನು ಲೈವ್ದ ವಾಟ್ಸಪ್ದ ಮೆಸೇಜಿನ ಲೈವ್ದ ಮೆಸೇಜಿಂದ ಓದು ಮಾರು ಅಯ್ಯೋ ದೇವರೇ ಶಿವನೇ ಶಂಭುಲಿಂಗ. ಮಾತೆಲ್ಲ ಮೆಸೇಜ್ ಮಾಡಲಿ ಒರೀ ಮೆಸೇಜ್ ಮಾಡಲ ಆಪುಜಿ ಮಾತೆಲ್ಲ ಪಾಡೋಡಪ್ಪ ಮಿಕ್ಸ್ ಅದು ಬರೋಡ ಒರೀಯನೇ ಮೆಸೇಜ್ ಬರ ಅಲ್ಲಿ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಜನರೇ ಯಾರೆಲ್ಲಿದ್ದೀರಿ ಪದ್ಯ ಅನ್ಕೊಂಡು ನಾವು ಹೊಂಡಲ್ಲ ಅಜ್ಮಾನ್ ಯು ಎ ಬಣದಲ್ಲಿ ಅಂದಿ जीता था जिसके लिए मरता था जीता था जिसके लिए जिसके ನಮ್ಮ ಎಂಜಿನ ದಮ್ ಧೂಮ್ ತಕ 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 ಮನದಲ್ಲಿ ಯಾನ ನಿಂದದೇ ತೊಂಡೆ ಇಂದೆ ಮೈಕ ಮೈಕ ಪದ್ಯ ಪಂಡ್ರೆ ಅಂದ ನಾವು ನೆಟ್ ಮಾತ್ರ ಇಂಚ ಲೈವ್ ಬಿಡ್ ಪಂಡ್ರೆ ಬಂಗ ಅಂಚ ಪಾರ್ಟಿ ಪ್ರೊಪಣ ನೋಡಿ Bluetooth mode. ಹಲೋ ಹಲೋ ಏನ್ ಮಾತಾ ಲೈವ್ ಬಿಡಲಾರ ಪ್ಲೀಸ್ ಲೈಕ್ ಕೊಡ್ಲಿ ಸಪೋರ್ಟ್ ಮಾಡ್ಕೊಳ್ಳಿ ಸೂಪರ್ ಮಾಡೋದಿಲ್ಲ ಓಕೆ ಥ್ಯಾಂಕ್ ಯು ಸೋ ಮಚ್. ಬ್ಲ್ಯಾಕ್ ಕಲರ್ ಇಷ್ಟ ಅದು ಕೋಡೆಯನ್ನ ಬನ್ನಿ ಅಲ್ಲ ಬ್ಲ್ಯಾಕ್ ಇರ್ತದೆ ಎಂಚುಂಟು ಸೌಂಡ್ ಕೇಂಡ ಮೈಕದ ಸೌಂಡ್ ಕೇಂಡ ಲೈಟ್ ಗೊತ್ತಾಪುನು ಪೊತ್ತುಂಡು
ಪೊತ್ತುನಾ ಲೈಟ್ ಪೊತ್ತುನಾ ಚಾರ್ಜ್ ಖಾಲಿ ಆಪ್ನ ಅಂತ ಬರಿತಕ್ಕಳು ಬರುವೇರ ಬರಿತಕ್ಕಳು ಇತ್ತ ಬರೆಯರು ರಾತ್ರಿ ಫಂಡ ಬರುವೇರು ಇಜ್ಜೊಂದು ಯಾನಿಂಚೇನೆ ಪೊಕ್ಕಡಿದ್ದೆ ತೊಣ್ಣಿ ದಯ ಪಂಡ ಪದ್ಯ ಪಂಡ್ರೆ ಅಂದತ್ತು ಇಂಚ ನಂಗೆ ಏ ಪಂಡಲ ಬೋರ್ಡ್ ಅಂಡದ ಅದಕ್ಕೆಲ್ಲ ಬೋರ್ಡ್ ಅಪ್ಪ ಅಪ್ಪ ಕೊಂಚ ಇತ್ತನ ಊರು ದೀತೇನು ಮೂಲ ಇಜ್ಜಾನೆ ಅಂಡ ಇಜ್ಜಿನ ಮೂಲ ಇತ್ತು ನೊಂಜಿ ಬನ್ನಿ ಬನ್ನಿ ಜನರೇ ಲೈವ್ಗೆ ಬಂದು ಸಪೋರ್ಟ್ ಮಾಡಿ ಯಾರೆಲ್ಲ ಇದ್ದೀರಾ ಇಲ್ಲಿ ಲೈವ್ಗೆ ಬಂದು ಸಪೋರ್ಟ್ ಮಾಡಿ ನಮಗೆ ಒಂದು ಲೈಕ್ ಕೊಟ್ಟು ಆಕರ್ಷಕ ಬಹುಮಾನಗಳನ್ನು ಗೆದ್ದುಕೊಳ್ಳಿ. ಹಾಗೆ ಎಲ್ಲರಿಗೂ ಗಣೇಶ ಚತುರ್ದಶಿಯ ಶುಭಾಶಯಗಳು. ಕೇಂದ ಈರು ಒಂಜಿ ದಾಲ ಪಲ್ಲೆ ಮನದಲ್ಲಿ ಅಲ್ಲ ಈತ ಪಾತಿರಿ ಕೇಂಡಿಜ ಊರಿಗೂ ಕನಲೆ ಊರು ಕನಪೆ ಬೊಕ್ಕ ಓಷ್ಟದ ಲೆಕ್ಕ ಫೀಲ್ ಆಪುಂಡು ಮನದಲ್ಲಿ ಅಂದ. ಓಕೆ ಓಕೆ ರಕ್ಷನ್ ವರ ಗ್ಯಾಸ್ ಮಿತ್ತ ರಿಪೇರಿ ಮಲ್ನೆ ಗ್ಯಾಸ್ ರಿಪೇರಿ ಕತ್ತೇರಿ ಸಾನೆ ಪಲ್ಲೆಗೆ ಕತ್ತೇರಿ ಸಾನೆ ಬಲೆ ಕತ್ತೇರಿ ಸಾನೆ. जीता था जिसके लिए मरता था एक ऐसी लड़की थी जिसे मैं प्यार करता था. साउंड केंडा चाय काफी ಅವ್ರು ರೈಲ್ವೆ ಸ್ಟೇಷನ್ ಬಂದ್ಬೇರದ ಟೀ 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 ಅವು ಬ್ಲೂಟೂತ್ ಪದ್ಯ ಬಂದ್ರೆ ಎಡ್ಡೆ ಆಪು ನೆಕ್ಸ್ಟ್ ಟೈಮ್ ಪಂಡ ಪ್ರೋಗ್ರಾಮ್ ಪ್ರಾಣಗೆ ಯೂಸ್ ಮಾಡ್ಬೇಕು ಪೋಂಡ ಚರ್ಮುರಿ ಟುಯ್ ಬನ್ನಿ ಜನರೇ ಯಾತ ಕಡ್ಲೆ ಗ್ಯಾಸ್ ಒಲ್ಲಿ ರಿಪೇರಿ ಮಾಡೋರು ಬಂದರಿ ಹೌದಾ. ಓಕೆ ಚಾಯ್ ಅನ್ನೋದು ನಾನು ಏರ್ಲ ಪೊಸದ್ ಬರೋದು ಜರ್ಮಾರೆ ಕೋಡೆ ವ್ಯೂಸ್ಲ ಕಮ್ಮಿ ಇತ್ತು ಮುರಣಿ ಅಂಡ ಜಾಸ್ತಿ ಇತ್ತು ವ್ಯೂಸ್. ನಾನು ಫೇಸ್ಬುಕ್ ಶೇರ್ ಮಂತಿದ್ದೀನಿ ಮನ್ಪಡ ಬರ್ಚ ಈ ಗ್ಯಾಸ್ ಇಂದು ಪೈಪು ಕಟ್ ಆಗಿತ್ತು ಆದರೆ ಬಣದಲ್ಲಿ ಪ್ರಮೋದ್ ಕುಲಾಲ್ ಇವು ಪೌಸುಡ್ ಬಣದಲ್ಲಿ ಪೌಸುರ ಬಂದ್ವಂತೆ ಪೌಸುರತ್ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರೆ ಮಾತೇಕೆ ಹೊಸ ಭಾಷೆ ಇದು ರಸಕಾವ್ಯವಿದು ಇದ ಹಾಡಲು ಕವಿ ಬೇಕೆ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರೆ ಮಾತೇಕೆ ನಿಂಗಾಗಿ ಹೇಳುವೆ ಕತೆ ನೂರನು ನಾನಿಂದು ನಗಿಸುವೆ ಈ ನಿನ್ನನು ಇರುಳಲ್ಲು ಕಾಣುವೆ ಕಿರುನಗೆಯನು ಕಣ್ಣಲ್ಲಿ ಉಚ್ಚೆದ್ದ ಹೊಂಗನಸನು ಜೊತೆಯಾಗಿ ನಲಿವೆ ನಾ ಮಳೆಯನು ಬಿಡದಂತೆ ಹಿಡಿವೆ ಈ ಕೈಯನು ಗೆಳೆಯ ಜೊತೆಗೆ ಹಾರಿ ಬರುವೆ ಬಾನ ಎಲ್ಲೇ ದಾಟಿ ನಲಿವೆ ನಗುವ ನಯನ ಮಧುರ ಮೌನ ಹಿಡಿವ ಹೃದಯ ಹಿರೆ ಮಾತೇಕೆ.
ಈ ರಾತ್ರಿ ಹಾಡೋ ಪಿಸು ಮಾತಲಿ ನಾ ಕಂಡೆ ಇನಿದಾದ ಸವಿಲೋಕವ. ಈ ಸ್ನೇಹ ನೀನಲ್ಲಿ ನಾನಿಲ್ಲಿ ಕಾಂತದೆ, ನಾ ಕಂಡೆ ನಿಮ್ಮದೇ ಹೊಸ ಲೋಕವ. ಈ ಸ್ನೇಹ ತಂದಿದೆ ಎದೆಯಲ್ಲಿ ಎಂದೆಂದು ಹಲಿಸದ ರಂಗೋಲಿ. ಆಸೆ ಹೂವ ಆಸಿ ಕಾದೆ ನಡೆ ನೀ ಕನಸ ಹೊಸಕಿ ಬಿಡದೆ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೇಮಾತೇಕೆ. ಹೊಸ ಭಾಷೆಯಿದು ರಸಕಾವ್ಯವಿದು ಹಿಡಹಾಡಲು ಕವಿ ಬೇಕೆ. ಲಲಲ್ಲ 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 ಲಾಲ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಲೈವಲ್ಲಿ ಇದ್ದೀರಿ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಗಿದ್ದೀರಿ ಎಲ್ಲರೂ? ಯಾರಿದ್ದರು ಚುಕ್ಕಿ ಬಾಯ್ ಜಪ್ಪುನಿ ಅನ್ನ ಮಾಡಿದ್ರು. ಓಕೆ ಓಕೆ, ಬಾಯ್ ಬಾಯ್, ಗುಡ್ ನೈಟ್, ಶುಭರಾತ್ರಿ ಎಲ್ಲರಿಗೂ, ಮಲಗುವವರಿಗೆ. ಒಂದೇ ಮೆಸೇಜನ್ನು ರಿಪೀಟ್ ಮಾಡಬೇಡಿ ಆಯಿತಾ, ಅದು ಅದಕ್ಕೆ ಕಂಪ್ಯೂಟರ್ಗೆ ಗೊತ್ತಾಗ್ತದೆ ಆಯಿತಾ. ಚಾಟ್ ಜಿ ಪಿ ಟಿ ಅಂದರೆ ಈಗ ಕೆಲಸ ಮಾಡ್ತದೆ ಯೂಟ್ಯೂಬಲ್ಲಿ, ಸೊ ಅದಕ್ಕೆಲ್ಲ ಗೊತ್ತಾಗ್ತದೆ. ಒಂದೇ ಮೆಸೇಜನ್ನು ನೀವು ಆಗ್ತಾ ಇದ್ದರೆ ಅದು ಬೋಟ್ ಥರ ಯೋಚನೆ ಮಾಡಿ ಅದನ್ನು ರಿಮೂವ್ ಮಾಡ್ತದೆ, ಲೈಕ್ಸ್ ಅದರ ಪವರನ್ನು ತೆಗೀತದೆ ಅದು. ಓಕೆ, ಶುಭರಾತ್ರಿ ತ್ರಿಷಾಬನದಲ್ಲಿ. ಓಕೆ, ನಾರಾಯಣ ಕುಲಾಲು AI ಇಸ್ ಡೇಂಜರಸ್ ಪಂಡ ಅಂದಂದು AI ಇಸ್ ಡೇಂಜರಸ್ ಪಂಡ ಪೂರ ಗೊತ್ತಾಪಣಕ್ಲಿಗೆ ಪಟಕ್ಕಂದು ಬೊಕ್ಕ ಬೊಕ್ಕ ಫ್ಲಾಗ್ ಮನ್ಪುಂಡು. ಈ ಮಸ್ತ್ ಮೆಸೇಜ್ ಪಾಡೋದು ಪೋಯಂಡು ಅಂಚೆನೆ ಫ್ಲಾಗ್ ಮನ್ಪುಂಡು ಕೆಂಪುಡು ಅತ್ತಂದಂಡ ಒಂದು ಆಪುಂಡು ದಾದ ನಿಕ್ ಮೆಸೇಜ್ ಪಾಡ್ರೆ ಆಪುಜಿ ಅಂಚೆ ಆಪುಂಡು. ಸೊ ನಮ್ಮ ಒಂಜಿ ಕರೆಕ್ಟ್ ಎಂಚ ಗೊತ್ತು ನಾವು ಒರಿಯನ ಮೆಸೇಜ್ ಬತ್ತ ಬೂರು ಸತಿಗೆ ಕೊಡು ಒಂಜಿ ಪಾಡೋಲ್ಲ ಅಂಚ ಬೊಕ್ಕ ಆತ ಮಲ್ಲ ಸಪೋರ್ಟ್ ಒಂದು ಬರೀಚು ರಡ್ಡು ಸಪೋರ್ಟ್ ಬರೆಂಡಲ್ಲ ಯಾವು ಆತನ ಬೇತದಲ್ಲ ಬರೆಂಡಲ್ಲ ಯಾವು ಅಂಚ. ಯಾರಿದ್ದಾರೆ ಯಾರಿದ್ದಾರೆ ಕನ್ನಡ ಕನ್ನಡ ತುಳು ಕನ್ನಡ ಮಣ್ಣಿ ಮಾತಾಡಿ ಯಾರಾದರೂ. ಅಣ್ಣ ಊಟ ಮಾಡಿ ಬಂದು ನಂದು ಊಟ ಆಗಿದೆ, ನಾನು ಊಟ ಮಾಡಿ ಲೈವ್ ಕೂತಿದ್ದು. ವೆಲ್ಕಮ್ ಬ್ಯಾಕ್ ಪ್ರಿಯಾಂಕಾ ಸಿಸ್ಟರ್, ಬನ್ನಿ. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಬನ್ನಿ ಮಾತಾಡೋಣ. ಅಲ್ಲಿ ರಕ್ಷನ್ ಸುಮ್ಮನೆ ಕೂತಿದ್ದಾನೆ ನೆಹರು ಮೈದಾನಕ್ಕೆ ಬಲೆ ಮಾತಾವಣದಲ್ಲಿ ದಾದಿಕ್ ಊಟ ಮಾಡಲಿಕ್ಕೆ. ಹಾಂ ಗಣಪತಿ ಉಂಡ ಅವನು ಗಮ್ಮತ್ತುಂಡ. ಓಕೆ ಓಕೆ. ಹಾಂ ಪ್ರಿಯಾನ ಬಂದರು, ಪ್ರಿಯಾಂಕಾ ಬಂದರು. ಹೌದೌದು, ನಾನು ಒಬ್ಬಳೇ ಪ್ರಿಯಾಂಕಾ ಅಲ್ವಾ? ಹೌದೌದು, ನೀವು ಒಬ್ಬರೇ ಪ್ರಿಯಾಂಕಾ. ಶುಭರಾತ್ರಿ ಬಣದಲ್ಲಿ. ಓಕೆ ಶುಭರಾತ್ರಿ. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿದ್ದೀರಾ ಪ್ಲೀಸ್ ಲೈವ್ಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆಯೇ ಪರಂಗಿಟ್ಟಿದೆ ಪೆಲ್ಲನ ಈ ಸ್ನೇ ನಿಕ್ಲೆಗೆ ಶಾರ್ಟ್ಸ್ ಮಂತದ ಎಂಕ ಕಡಪುರಲಿಂದ ಕಡಪುರ್ಲೇವ ಎಡ್ಡೆ ಸೀನ್ ಇತ್ತಂಡ HD ಇಡು ಕಡಪುರಡವ ವಾಟ್ಸಪ್ HD ಇಡು ಕಡಪುರ್ಲೆ ಅಪ್ಪ ಬರ್ಪುಡವ ಶೋಕು ಈಜಿನ ಐಟ್ ಒಂದು ಇಂದು ಬರ್ಪುಂಡು ನಮ್ಮ ಫೈಲ್ ಇಂದು ಬರ್ಪುಂಡು ಅವೇಟು ಕಡಪುರೋಡು ಫೈಲ್ ಇಡು ಲೊಕೇಶನ್ ಪೂರ ಪೋಪತ್ತ ಅಲ್ಪ ಒಂದು ಫೈಲ್ ಇಂದು ಬರ್ಪುಂಡು ಆಯ್ತಾ ವಿಡಿಯೋ ಮಂತ ಮಾಡುವಕ್ಕ. ಪ್ರಿಯಾಂಕಾ ಅವರೇ, ಅವರ ಊಟ ಆಯ್ತಾ? ಹೌದು. ನಮಗೆ ನೀವು ಹೆಡ್ ಮಾಸ್ಟರ್ ಕ್ವಶನ್ ಕೇಳಿ ಅನ್ನ. ಹೌದು, ನಾನು ಕೇಳಿದೆ, ನೀವು ಕೊಟ್ಟಿದ್ದೀರಾ. ಓಕೆ ಓಕೆ. ಗಣೇಶನ ಯುದ್ಧದಲ್ಲಿ
ಯಾವ ದಂತ ಮುರಿಯಿತು? ಗಣೇಶನ ಯುದ್ಧದಲ್ಲಿ ಯಾವ ದಂತ ಮುರಿಯಿತು? ರಕ್ಷಣೆ ಆಯ್ತು ನಿಮ್ಮನ್ನು. ಪ್ರಿಯಾಂಕಾ ರೈಟ್ ಸೈಡ್ ಬಂಡೇರೆ. ಪ್ರಿಯಾಂಕರವ್ರ ರಕ್ಷಣೆ ಆಯಿತು ನಿಮ್ಮನ್ನು ಕೇಳಿದ್ರೆ ಊಟ ಆಗಿಲ್ಲ ಅಂತಾರ. ಪ್ರಿಯಾಂಕರವರು ಸ್ಪೆಷಲ್ ಊಟ ಕಡಬು ಅವರೇ ಕೇಳಿಸು ಯು 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 ಸಪೋರ್ಟ್ ಮೆಸೇಜಿಂಗ್ ಮಾಡ್ತಾ ಇದ್ದೀರೆಲ್ಲರೂ. ಬೊಂಡ ಯಾವರದ್ದು? ಬೊಂಡ ಓಣಿಯನ್ ಬೋಂಡ ಓಣಿಯನ್ ಬೋಂಡ. ಓಕೆ. ಕಡುಬು ಅಂದರೆ ಪುಂಡಿ. ಕಡುಬು ಅಂದರೆ ಪುಂಡಿ, ಬೊಂಡ ಅಂದರೆ ಬೋಂಡ. ನೀರುಳ್ಳಿ ಬಜೆ. ಹೌದೌದು, ನೀರುಳ್ಳಿ ಬಜೆ. ಅಕ್ಕಿಯಲ್ಲಿ ಮಾಡುವ ತಿಂಡಿ ಪುಂಡಿ. ಹೌದೌದು, ಕರೆಕ್ಟ್. ಕಡುಬು ಅಂತೇವೆ ನಾವು, ಕಡುಬು ಮಾಡ್ತೇವೆ. ಮತ್ತೆ ನೀವು ಯಾವುದ್ರಲ್ಲಿ ಮಾಡೋದು ಕಡುಬು? ಒಂದು ಲೈಕ್ ಕೊಟ್ಟು ಬರ್ತೇನೆ ನಾನು. ಪ್ರಿಯಾಂಕಾ ಅವರೆಕಾಳು. ಓಕೆ ಓಕೆ, ಅವರೆಕಾಳಲ್ಲಿ ಮಾಡಿದ್ದ. ರಕ್ಷನ್, ಐ ಲವ್ ಯುವರ್ ಕಾಮನ್ ಸೆನ್ಸ್ ಬಂದಿರಿ. ಓಕೆ 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 ಓಕೆ. ಸಪೋರ್ಟ್ 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 ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇದ್ದೀರಾ ಲೈವಲ್ಲಿ ಪ್ಲೀಸ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ನಾರಾಯಣ್ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಸಪೋರ್ಟ್ ಮಾಡಿ. ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ಊಟ ಆಯ್ತಾ ನಿಮ್ಮದು? ಹೇಗಿದ್ದೀರಾ ಎಲ್ಲರೂ? ಹೆಲ್ಪಿಂಗ್ ಹ್ಯಾಂಡ್ ರಕ್ಷನ್ ಪಣದಲ್ಲಿರು. ನಾರಾಯಣ್ ಸಪೋರ್ಟ್ ಸಪೋರ್ಟ್ ಪಣದಲ್ಲಿರು. ಹೆಲ್ಪಿಂಗ್ ಹ್ಯಾಂಡ್ಸ್ ಎನ್ನ ನೆನಪುಜ್ಜ ಕೆನದಲ್ಲಿರು.
ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ, ಯಾರೆಲ್ಲ ಇದ್ದೀರಿ ಲೈವಲ್ಲಿ ಪ್ಲೀಸ್ ಬಂದು ಸಪೋರ್ಟ್ ಮಾಡಿ ನಮಗೆ. ಹಾಡು ಹಾಡು ಪಿಸು ಮಾತಡಿ ನಾನಿನ್ನ ಸವಿದಾದ ಹೌದಾನೆ ಅಂಚಾಯಿನಿ ಪಣುಲೇರು ದಾದಾ ರೋಷನ್ ಬರ್ತೀರಿ. ಹಾಯ್ ರೋಷನ್, ಲೈಕ್ ಕೊಡ್ತೆ ಮಂಡಿರು, ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್ ಟು ಲೈವ್. ಇರಿಗೆ ಗಣೇಶ ಚತುರ್ದಶಿದ ಶುಭಾಶಯಗಳು. ಟೇಕ್ ಕೇರ್ ಮಾಡೋದಿಲ್ಲ. ಓಕೆ, ಥ್ಯಾಂಕ್ ಯು. ಬೋಪಿನೀರು ಲೈಕ್ ಕೊಟ್ಟೆ, ಟೇಕ್ ಕೇರ್ ಮಾಡೋದಿಲ್ಲ, ಥ್ಯಾಂಕ್ ಯು. ಪ್ರಜಿತ್ ಬ್ಯಾಕ್ ಬರ್ತೀರಿ. ದಾದಿ ಮರತು ಪೋಂಡ ಡಯಲಾಗು ಗೆಂಡೇರು ಇಜ್ಜಿ ಇರನ್ ನಾಡಿಯಾನು ಓಳ್ಳಾರು ಎಂದು ನಾರಾಯಣ ಕುಲಾಲ್ ಭೂಮಿ ಭೂಮಿ ಬನ್ನಿ ಬನ್ನಿ ಜನರಿಂದ ಸೇಮ್ ಟಿ ವಿ ಮಾಡೋದಿಲ್ಲ, ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್ ಟು ಲೈವ್. ಏರ್ ಮಾತಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಿದ್ದಾರಾ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀ. ಅಂಚನೆ ಲೈಕ್ ಕೊಡ್ತಿದ್ದಾರಾ? ಲೈಕ್ ಕೊಡಲಿ. ಮಾತೆರೆಗಳ ಗಣೇಶ ಚತುರ್ದಶಿದ ಶುಭಾಶಯಗಳು. ಈ ಭೂಮಿ ಬಣ್ಣದ ಬುಗರಿ ಆ ಶಿವನೇ ಚಾಟಿಕನು. ஆவலியே ஈரு ஹெல்பிங் ஹேண்ட்ஸ் பண்ணதில்லை. ஆவலியே ஈரு ஹெல்பிங் ஹேண்ட்ஸ் பண்ணதில்லை. வந்து ಹೆಲ್ಪ್ ಮನ್ಪುನ ಮಾತೇನಲ್ಲ ಕರ್ತವ್ಯ. ಒರಿಯ ಗೊರಿ ಹೆಲ್ಪ್ ಮಂತೊಂದು ಎಪ್ಪಡು ಎನ್ನೆಲ್ಲ ಅಲ್ಪ ಪಿನ್ ಮನ್ಪಡು ಕಿರ್ಮೊಂದುಂಡು ಮನದಲ್ಲಿ ಎಂಕ್ಲ ಮರ ಮುಳು ಸೆಕೆ ಹಾಪಡೋರು ಅಂಚನೆ ಅಂಗಿ ತುಚ್ಚುಲಾಗ ಹಾಪಡೋರು ಅಂಚನೆ. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ ಲೈವ್ಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈಕ್ ಕೊಡಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ರೋಷನನ್ನ ಎಂಥ ವಿಶೇಷ ಇತ್ತು ನಿಮ್ಮದು? ಇವತ್ತು ರಜೆ ಇತ್ತು ಇವತ್ತು. ಓಹೋ 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 ಕಂದನ ಎನ್ನ ಕೈ ಇಟ್ಟು ಯಾನ್ ಜನಕ್ಕೆ ಮನಸ್ಸು ಪಾಡ್ದೀನಿ ಮನದಲ್ಲಿ. ಎನ್ನ ಕೈ ಎಟ್ಟು ಎನ್ನ ಕೈ ಇಟ್ಟು ಜನಕ್ಕೆ ಮನಸ್ಸು ಪಾಡ್ದುಂಡು ಬಂದೆ. ಏತ್ತು ಜನಕ್ಕೆ ಮನಸ್ಸು ಪಾಡ್ದುಂಡು ಉಂಟು. ಎನ್ನ ಕೈ ಇಟ್ಟು ಏತ್ತು ಜನಕ್ಕೆ ಅವಳ ಮಲ್ಲ ಬೇಲೆ ಒರಿಯಾಗ ಮನಸ್ಸು ಬಲಸುನಲ್ಲ ಮಲ್ಲ ಬೇಲೆ ಪ್ರತಿ ಒಂಜಿಲ ಪೂರ ಹೆಲ್ಪ್ ಪುಣ್ಯಕ್ ಆಯ್ತಾ. ಪುಣ್ಯ ದಿಕ್ಕು ನಿಕ್ಲೆ ನುಪ್ಪು ಬಲಸುನ ಬಾರದ ಇರದಿತ್ತು ನವಲ ಒಂಜಿ ಹೆಲ್ಪು ಪುಣ್ಯ ತಿಕ್ಕುಡು. ನಾನಿರುವುದೇ ನಿಮಗೂ. ಮಾತಾಡಿ ಮಾತಾಡಿ ನಾರಾಯಣ್ ಬಾವರವರೇ, ಲಕ್ಷಣ್ರವರೇ ಮಾತಾಡಿ ಸ್ವಲ್ಪ. ಹಾಗೆ ಕೂತ್ಕೊಂಡ್ರೆ ನಮ್ಮ ಇದು ಇದಾಗ್ತದೆ, ಡೊಳ್ಳಾಗ್ತದೆ. ಡೊಳ್ಳು ಕೂತ್ಕೊಳ್ಬಾರ್ದು, ಯಾರು ಮಾತಾಡ್ತಾ ಇರಬೇಕು. ಸರಿತಾ ನವೀನ್ ಹಾಯ್ ಅಂತಿದ್ದಾರೆ. ರಕ್ಷಣ್ ಕುಲಾಲ್ ಪುಣ್ಯನ ತಿಕ್ಕೊಂಡ ಇಜ್ಜಿ 500 ತಿಕ್ಕೊಂಡು ಪುಣ್ಯ ತಿಕ್ಕೊಂಡ ಇಜ್ಜೆ ಗೊತ್ತು 500 ತಿಕ್ಕೊಂಡು ಅವಳ ಓಕೆ ಅವಳ ಆಪುಂಡು. ನಗುತ್ತಾ ನಗುತ್ತಾ ಮಾತಾಡೋಣ ಎಂದು ನಾವು. ಸಂಪತ್ತನ್ನೇ ಬರ್ಪೆ ಒಂದು ಬೋತೀರ ಪ್ರೀತಿ ಅಕ್ಕನ ಲೈವ್ ಚಾಲನ ತಂಚಾಡೆ ಪೋಯರ. ಇನ್ನು ಹೀಗೆ ಪ್ರಿಯಾಂಕಾ ನಮ್ಮ ಹಸ್ಬೆಂಡ್ಗೆ ಹಾಯ್ ಮಾಡಿ ಅಣ್ಣ. ಆಯಿತು. ಉಮೇಶ್ ರವರೇ ಥ್ಯಾಂಕ್ ಯು ಸೋ ಮಚ್. ನಿಮಗೆ ಗಣೇಶ ಚತುರ್ದಶಿಯ ಶುಭಾಶಯಗಳು. ಹಾಗೆ ರಜತ್ ಮತ್ತು ಯಾರು ಇನ್ನೊಂದು ಹೆಸರು? ರಜತ್ ನೆನಪುಂಟು, ಇನ್ನೊಂದು ಹೆಸರು ನೆನಪಿಲ್ಲ. ಇಬ್ಬರಿಗೂ ಆಯಿತಾ. ರಕ್ಷಣೆಗಳು ನಗುತ್ತಾ ಮಾತಾಡೋಣ. ಹೌದೌದು, ನಗುತ್ತಾ ಮಾತಾಡಿ. ನಗು ನಗುತ್ತ ನಲಿ ನಲಿ ಎಂದು ಹೀಗೆ ವಾಳು ವರುಷ. ಹಾಯ್ ಉಮೇಶ್ ಬ್ರೋ ಬಣಂದುಲ್ಲೇರು. ತನುಷ ರಜತ್ ಮತ್ತು ತನುಷಿಗೂ ಶ್ರೀ ಗಣೇಶ ಚತುರ್ದಶಿಯ ಶುಭಾಶಯಗಳು. ಬ್ಯಾಡ್ ಆಡ್ ಬತ್ತೇರು. ನಗು ನಗುತ್ತಾ ನೀ ಬರುವೆ ನಗುವಿನಲೆ ಮನಸ್ಸೆಲೆವೆ. ನಗು ನಗುತ್ತಾ ನೀ ಬರುವೆ ನಗುವಿನಲೇ ಮನಸೆಲೆವೆ. ನಗಿಸಲು ನಾನು ನಗುವಲು ನೀನು. ಪದ್ಯ ಉಂಡು ಗೊತ್ತು ನಿಂಗಂತೆ. ಬ್ಯಾಡ್ ಡ್ಯಾಡ್ ಥ್ಯಾಂಕ್ ಯು ಸೋ ಮಚ್. ಬತ್ತಿನಕ್ಕೆ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೆ ಅಂಚೆನೆ ಇರೇಗ
ಗಣೇಶ್ ಚತುರ್ದಶಿದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಮಸ್ತ್ ದಿನ ಅಂದಿರಿ ಬರಂದೆ ತಾನೆ, ಬಿಸಿ ಇಲ್ಲ ರೀ? ಎಕ್ಸಾಮಾ? ಪ್ರಿಯಾಂಕಾ ಏನೋ ಒಂದು ಕಳಿಸಿದ್ದಾರೆ, ಅದು ಎಂತಂತ ಸರಿ ಕಾಣುವುದಿಲ್ಲ. ಬನ್ನಿ ಬನ್ನಿ ಕುಳಿತು ಮಾತಾಡೋಣ. ಹೌದು 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 ಹೌದು, ಕುಳಿತು ಮಾತಾಡಿ. ಹಾಯ್ ಬಣ್ಣದಲ್ಲಿ ಸರಿತಾರ ಅವರು. ಯಾರೆಲ್ಲ ಲೈವಲ್ಲಿ ಇದ್ದೀರಿ ಪ್ಲೀಸ್ ಲೈವ್ಗೆ ಲೈಕ್ ಕೊಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಯಾರೆಲ್ಲ ಲೈವಲ್ಲಿ ಇಲ್ಲ ಬಂದು ಸಪೋರ್ಟ್ ಮಾಡಿ. ಕುಳಿತು ಮಾತಾಡೋಕ್ಕೆ ಆಗಲ್ಲ, ಮಲಗಿದ್ದೀನಿ. ಯಾರು ನಾರಾಯಣ್ ಬ್ರೋ? ಸರಿತಾ ನವೀನ್. ಹಾಯ್ ಪ್ರಿಯಾಂಕಾ ಸಿಸ್ಮನದಲ್ಲಿ. ಹಾಯ್ ಹಾಯ್ ಹಾಯ್. ರಕ್ಷನ್ ಶುಭೋದಯ ಮನದಲ್ಲಿ. ಸರಿತಾ ನವೀನ್ ಹೇಗಿದ್ದೀರಾ ಮನದಲ್ಲಿ? ರಕ್ಷನ್ ಕುಲಾಲ್ 23232222 ಅದೊಂದು. ಊಟ ಆಯ್ತಾ ಪ್ರಿಯಾಂಕಾ ಸಿಸ್ಮನದಲ್ಲಿ? ಸರಿತಾರ ಅವರು ಊಟ ಆಯ್ತಾ ಅಂತ ಕೇಳ್ತಿದ್ದಾರೆ ಪ್ರಿಯಾಂಕಾ ನಿಮಗೆ. ಗಣಪತಿಯೇ ನಮೋ ನಮಃ, ಅಷ್ಟವಿನಾಯಕ ನಮೋ ನಮಃ. ಸುಖ ಕರ್ತ ದುಃಖ ಹರ್ತ ವಾರ್ತಾ. ಐ ಆಮ್ ಆಲ್ವೇಸ್ ಸೂಪರ್. ನೀವು ಪ್ರಿಯಾಂಕಾ ಅವರೇ ಮಲಗಿದ್ದಲ್ಲಿಂದ ಮಾತಾಡಿ. ಊಟ ಆಯ್ತು ನಮ್ಮದು. ಓಂ ಹ್ರೀಂ ಹ್ರೀಂ ಹ್ರೀಂ. ಮತ್ತೆ ಪ್ರಿಯಾಂಕರವರು ಮನೆಯಲ್ಲಿ ಯಾರ ಮನೆಯಲ್ಲಿ ಕೇಳಿದ್ರು? ಓ ನಮ್ದು ಊಟ ಆಯ್ತಾ ಪ್ರಿಯಾಂಕಾ? ಎಂಡಿಂಗ್ ಟೈಮ್ ಬನ್ನೋದಿಲ್ಲ. ಎಂಡಿಂಗ್ ಟೈಮು ಇನ್ನೂ ಟೈಮ್ ಉಂಟು. ನಿಮಗೆ ಹೋಗ್ಲಿಕ್ಕಿದ್ರೆ ಹೋಗಿ ಬನ್ನಿ, ಕೂರುವುದಾದ್ರೆ ಕೂರಿ. ನಮ್ಮದು ಟೈಮ್ ಉಂಟು. ಇನ್ನು ರಕ್ಷಣನ್ನ ಬರಬೇಕು, ಇವರು ಸಂಪತ್ತನ್ನ ಬರಬೇಕು. ಇಲ್ಲ ಬೌಬೌ ಇದೆ ಒಂದೊಂದ್ರೆ. ಹೌದಾ? ಓಕೆ ಓಕೆ. ಚೌತಿ ಗಮ್ಮತ್ತ ನಿಮಗೆ? ಮಿಯಾವ್ ಇದೆಯಾ ನಿಮ್ಮ ಮನೆಯಲ್ಲಿ? ಅಂಚೆಗೆಯನ್ನ. ಓಕೆ ಓಕೆ ಓಕೆ. ಎಲ್ಲ ಬೌಬೌ ಇದೆ. ಹೌದಾ? ಓಕೆ. ನಾರಾಯಣ್ ಕುಲಾಲ್ ನವೀನ್ ಲೈವಲ್ಲಿ ಬರೋದಿಲ್ಲ. ಎಂಥದ್ದು? ಬೌಬವ? ಪ್ರಿಯಾಂಕಾ ಸುಮ್ಮನೆ ಕೇಳಿದೆ, ನಾನು ಇರ್ತೀನಿ, ಮಿಸ್ ಮಾಡ್ಕೊಲ್ಲ. ಕ್ಯಾರೆಕ್ಟರ್ ನಾನಲ್ಲ. ಹೌದಾದ? ಓಕೆ ಓಕೆ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸೊ ಮಚ್. ರಕ್ಷಣ್ ಕುಲಾಲ್ ಬೌಬವ್ ಬಿರಿಯಾನಿ ತಿಂದಿದ್ದೀರಾ ಅಂತ ಕೇಳ್ತೀರ? ಬೌಬವ್ ಬಿರಿಯಾನಿ ತಿಂದರೆ ಮತ್ತೆ ನಾವು ಸಹ ಬೌಬವ್ ಮಾಡಬೇಕಾಗ್ತದೆ. ಕಾಮಿಡಿ ಬಂದಿಲ್ಲ ರಕ್ಷನ್.
ಗೌಡ ಕುಕಿಂಗ್ ಬರ್ತೀರಿ. ಹಾಯ್ ಗೌಡ ಕುಕಿಂಗ್, ವೆಲ್ಕಮ್ ಟು ಲೈವ್. ಎಂತ ನಿಮ್ಮಿಂದ ಹೆಸರು? ಫಸ್ಟ್ ಟೈಮ್ ಬಂದಿದ್ದೀರಾ ನೀವು? ಅಲ್ಲ, ಮೊನ್ನೆ ಒಂದು ಸಲ ಬಂದಿದ್ದೀರಾ. ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಚಾನೆಲ್ ಇದ್ದರೆ. ಮತ್ತು ಚಾನೆಲ್ ಇಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಬೋದು. ಚಾನೆಲ್ ಇದ್ದರೆ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಹಾಕಿ, ನಾವು ಮತ್ತೆ ರಿಟರ್ನ್ ಮಾಡ್ತೇವೆ, ಆಯಿತಾ? ಆದರೂ ವಿಡಿಯೋ ನೋಡೋದೇ ಸಬ್ಸ್ಕ್ರೈಬ್ ಮಾಡಬೇಡಿ ಪ್ಲೀಸ್, ಅದು ವೇಸ್ಟ್ ಆಗ್ತದೆ. ಮತ್ತು ಹಾಗೆ ನಾವೊಂದು ಪಿನ್ ಮಾಡಿದ್ದೇವೆ, ಅದಕ್ಕೆ ಸಹ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ಸಹ ಕಾಮೆಂಟ್ ಹಾಕಿ, ಅವರು ನಿಮಗೆ ರಿಟರ್ನ್ ಮಾಡ್ತಾರೆ. ಓಕೆ, ಪತ್ತರಿಗೆ ಪೋಪೆ ಅವೇ ಒಣದಲ್ಲೆವು ಪತ್ತರ ಆಂಡ ಹಾಂ ಓಕೆ ಓಕೆ. ಜಪ್ಪುನ ಬ್ಯಾಡ್ ಡ್ಯಾಡ್ ಯು ಎ ಹೌಸ್ ವೆದರ್ ಹಿದೇರ್ ಹೌಸ್ ಸಾರಿ ವೆದರ್ ಈಸ್ ವೆರಿ ಗುಡ್ ಬಟ್ ವೆರಿ ಹಾಟ್. ಕಣ್ಣು ಬುಲೇರ ಒಂದು ಚಂದ. ಓಕೆ 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 ಓಕೆ. ಗೌಡ ಕುಕ್ಕಿಂಗ್, ನಾವು ಫಸ್ಟ್ ಟೈಮ್ ಬರ್ತಿರೋದು. ಉಷಾ ಅಂತ ಹೆಸರು, ಲೈಕ್ ಮಾಡಿದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಉಷಾರ್ ಅವರೇ. ನಿಮ್ಮದು ಚಾನೆಲ್ ಇದೆ ಅಂತ ನಾನು ಅನ್ನಿಸುತ್ತದೆ, ಕುಕ್ಕಿಂಗ್ ಅಂತ ಹಾಕಿದ್ದೀರಲ್ಲ ಅದಕ್ಕೋಸ್ಕರ. ಸೊ ನೀವು ನಮ್ಮ ಚಾನೆಲ್ಗೆ ಹೋಗಿ ವಿಡಿಯೋ ಒಂದು ಫುಲ್ಲು ನೋಡಿ, ಇಲ್ಲಾಂದರೆ ಒಂದು ಸಣ್ಣ ವಿಡಿಯೋ ಆದರೂ ನೋಡಿ ನಂತರ ಸಪೋರ್ಟ್ ಮಾಡಿ, ಆಯಿತಾ? ಮತ್ತೆ ಕಾಮೆಂಟ್ ಹಾಕಿ. ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ನಿಮಗೆ ಗಣೇಶ ಚತುರ್ದಶಿಯ ಶುಭಾಶಯಗಳು. ಪ್ಯಾಸ ತಿಂದ ಅಂದ ಅಂಚ ಪಾಯಸ. ನಿಮ್ಮೂರಲ್ಲಿ ಮಳೆ ಉಂಟ ಪ್ರಿಯಾಂಕರವರೇ? ಸರಿತಾ ನವೀನ್ ಆಯ್ ಉಷಾ ಸಿಸ್ಪಣದಲ್ಲಿ ಪ್ರಿಯಾಂಕರವರೇ, ಅನ್ನ ನಿಮ್ಮ ಲವ್ ಸ್ಟೋರಿ ಹೇಳಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ. ನಮ್ಮದು ಲೈವ್ ಸ್ಟೋರಿ ಎಂತ ಇಲ್ಲ ಪ್ರಿಯಾಂಕರವರೇ. ನಮಗೆ ಒಂದು ದಿವಸ ಒಂದು ಫೋಟೋ ಬಂತು. ನಮ್ಮದು ಲವ್ ಮ್ಯಾರೇಜ್ ಅಲ್ಲ, ಅರೇಂಜ್ ಮ್ಯಾರೇಜ್. ಒಂದು ಫೋಟೋ ಬಂತು, ಈ ಹುಡುಗಿಯನ್ನು ನೀನು ಮದುವೆ ಆಗುತ್ತೀಯಾ ಅಂತ ಕೇಳಿದರು. ನಾನು ಫೋಟೋ ನೋಡಿದೆ, ಓಕೆ ಅಂದೆ. ಮತ್ತೆಲ್ಲ ಅವರೇ ಮಾಡಿಕೊಂಡ್ರು. ನಾನು ಮದುವೆಗೆ ಹೋಗಿದ್ದು. ಮೇಲೆ ಮೀಡಿಯಂ ನಾರಾಯಣ್ ಬ್ರೋ, ಮಲೆ ಮೀಡಿಯಂ ಯು ಯು ಯು. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ ಕೊಡಿ, ಸಪೋರ್ಟ್ ಮಾಡಿ. ಯಾರು ಲೈಕ್ ಕೊಡಲಿಲ್ಲ ಪ್ಲೀಸ್ ಕೊಡಿ. ಇವತ್ತು ಚೌತಿ ಅಲ್ವೈ, ಯಾಕೆ ನೀವು ಕುರೆ ಕಟ್ಟುತ್ತೀರಿ ಒಂದು ಲೈಕ್ ಕೊಡಲಿಕ್ಕೆ? ಯಪ್ಪ ಅನ್ನೋದಿಲ್ಲ. ನಮ್ಮೂರಲ್ಲಿ ಮರೆ ಜೋರುಂಟು ಮಾಡೋದಿಲ್ಲ. ಹೌದೌದೌದು, ನಮ್ಮೂರಲ್ಲಿ ಹಂಗಿಲ್ಲ ಯಾರು ಓಡಂಗಿಲ್ಲ. ಶ್ರೀನಾಥ್ ಪೋಯ್ನ ಅಂದದ ಅವೇ ಒಂಜನ ಮೈನಸ್ ತೋಜು ನಿಂಗೆ. ವೇದಾವತಿ ಅಕ್ಕ ಬರ್ತೀರಿ. ಹಾಯ್ ಅನ್ನ 38 ಲೈಕ್. ಥ್ಯಾಂಕ್ ಯು ಸೋ ಮಚ್ ವೇದಾವತಿ ಅಕ್ಕ, ವೆಲ್ಕಮ್ ಟು ಲೈವ್. ಎಂಚೊಲ್ಲರು ಹ್ಯಾಪಿ ಶ್ರೀಕೃಷ್ಣ ಜನ್ಮಾಷ್ಟಮಿ ರೇಗಲ. ವೇದಾವತಿ ಸಿಸ್ ಬನ್ನಗಣ, ವೇದಾವತಿ ಸಿಸ್ ಡಿ ಕೆ ದಾದ ಮತ್ತೆ ಗಮ್ಮತ್ತಿತ್ತಂಡಿ ರೇಗ. ಪ್ರಿಯಾಂಕಾ ಅನ್ನ ಮೊಬೈಲ್ನಲ್ಲೇ ಆದರೂ ನಿಮ್ಮ ವೈಫು ಆ್ಯಂಡ್ ಡಾಟರ್ ಫೋಟೋ ತೋರಿಸಿ. ನಮ್ಮ ವಿಡಿಯೋ ನೋಡಿ, ಎಲ್ಲದರಲ್ಲಿ ಇದ್ದಾರೆ ನನ್ನ ಒಟ್ಟಿಗೆ ಅವರು. ನಮ್ಮ ಚಾನೆಲ್ಗೆ ಹೋಗಿ ಎಲ್ಲ ವಿಡಿಯೋ ನೋಡಿ, ಎಲ್ಲದರಲ್ಲೂ ಇದ್ದಾರೆ. ಎಲ್ಲ ರಕ್ಷಣು ಸಹ ಇದ್ದಾನೆ, ನಾರಾಯಣ ಭಾವ ಇದ್ದಾರೆ, ಎಲ್ಲರಿದ್ದಾರೆ. ವೇದಾವತಿ ಹ್ಯಾಪಿ ಗೌರಿ ಗಣೇಶ್ ಬಣ್ಣದಲ್ಲಿ. ಗೌರಿ ಗಣೇಶ್ ಕೋಡೆ ಆತಲತಿ ಇನ್ನು ಚೌತಿ ಆತ. ಮಕ್ಕ ದಾದ ಮತ್ತೆ ಸ್ಪೆಷಲ್ ಇತ್ತು ಡಿ ಕೆಗೆ. ಹಾಯ್ ವೇದಾವತ್ ಸೀಸ್ ಮಾಡೋದಿಲ್ಲ ಪ್ರಿಯಾಂಕಾ. ನಾನು ನೋಡಿದ್ದೀನಿ ಆದರೆ ನನಗೆ ಗೊತ್ತಾಗಿಲ್ಲ. ಹೌದಾ, ನಿಮಗೆ ಗೊತ್ತಾಗಿಲ್ವಾ? ಎಂತ ಮಾಡೋದು, ನನ್ನ ಒಟ್ಟಿಗೆ ಇದ್ದವರು ನಮ್ಮ ಹೆಂಡತಿ ಅಂತ. ಒಟ್ಟಿಗೆ ಇದ್ದ ಎಲ್ಲರಲ್ಲ, ಒಂದು ಪೂಜೆ ಸಮಯದಲ್ಲಿ ಒಟ್ಟಿಗೆ ಇದ್ದವರು. ಪೂಜೆದು ವಿಡಿಯೋ ನೋಡಿದ್ದೀರಾ? ಒಂದು ಪೂಜೆ ವಿಡಿಯೋದಲ್ಲಿ ಒಟ್ಟಿಗೆ ಕೂತಿದ್ದೇವೆ ನಾವು ಪೂಜೆಗೆ. ಸೊ ಮತ್ತೊಮ್ಮೆ ಲೈವ್ ಬರುವ, ಒಟ್ಟಿಗೆ ಊರಲ್ಲಿರುವ ಒಟ್ಟಿಗೆ ಲೈವ್ ಬರ್ತೇವೆ ನಾವು, ಫ್ಯಾಮಿಲಿ ಒಟ್ಟಿಗೆ, ತೊಂದರೆ ಇಲ್ಲ. ಒಟ್ಟಿಗೆ ಲೈವ್ ಬಂದು ಮಾತಾಡ್ತೇವೆ, ಅವರನ್ನು ಕುಳ್ಳಿರಿಸಿ ನಾವು ಮಾತಾಡ್ತೇವೆ, ಆಯ್ತಾ? ನಮ್ಮ ಲವ್ ಸ್ಟೋರಿ ರೋಮಿಯೋ ಜೂಲಿಯೆಟ್ಟು ಅವರನ್ನು ಬಿಟ್ಟು ಮಾಡುತ್ತೆ. ಹೌದಾ, ಹೇಳಿ. ಹಾಂ ಬೇಡ ಮಕ್ಕಳಿದ್ದಾರ ಗೊತ್ತಿಲ್ಲ.
ಏನ್ ಹುಡ್ಗಿರು ಇದ್ಯಾಕೆ ಹಿಂಗಾಡ್ತೀರೋ, ಲವ್ 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 ಅಂತ ಕಣ್ಣೀರಿಡ್ತೀರೋ. ಏನ್ ಹುಡ್ಗಿರು ಇದ್ಯಾಕೆ ಹಿಂಗಾಡ್ತೀರೋ, ಲವ್ 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 ಅಂತ ಕಣ್ಣೀರಿಡ್ತೀರೋ. ಕಣ್ಣೀರಲ್ಲ ಪನ್ನೀರ ಮಲೆಯು ನನ್ನ ಪಿಯನಿಗೆ ನೆನಪಿನ ಅಭಿಷೇಕ. ಮಾಮೂಲಿ ಕಡುಬು ಅನ್ನ ಇರೇಗು, ಮಾಮೂಲಿ ಕಡುಬು ಪಂಡ ಪುಂಡಿಯ ಎಂಕ್ಲೆಗೂ 5 ಕಡೆ ಮಾಮೂಲಿ ಲಾಲಜ್ಜಿ ಸುಮ್ಮನೆ ತಮಾಷೆಗೆ. ಹೌದಾ, ಓಕೆ 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 ಓಕೆ. ಸರಿತಾ ಹಾಯ್ ಬಣ್ಣೊಂದಿಲ್ಲ ನೋಡಿ, ನಮ್ಮ ಹೆಂಡತಿ ಮಾತು ಬಂದಾಗ ಹೆಂಡತಿ ಮೇಲೆ ಬಂದು ಹಾಯ್ ಮಾಡ್ತಾ ಇದ್ದಾರೆ ನೋಡಿ. ರಕ್ಷನ್ ನಡುತ್ತಾ ಇದ್ದಾರೆ. ಸರಿತಾ ನವೀನ್ ತಿಳ್ಕೊಂಡಿರು. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ, ಯಾರೆಲ್ಲ ಇದ್ದೀರಿ ಲೈವಲ್ಲಿ? ನಾರಾಯಣ್ ಬಾಬಾ ಎಲ್ಲಿ ಹೋದ್ರು? ಊಟ ಮಾಡ್ತಿದ್ದಾರ? ಯಾರೋ ಗೀಚಿ ಹೋದ ನನ್ನಯ. ಎಲ್ಲಿ ಹೋಗಿದ್ದೀರೆಲ್ಲರೂ ಬಾವರೇ? ಬಂದರು ಬಂದರು ಬಾವು ಬಂದರು. ವೇದಾದ್ಯ ಕೊಲ್ಲರ ಯಾರಿದ್ದೀರಿ? ಮೆಸೇಜ್ ಹಾಕಿ ಸ್ವಲ್ಪ, ಇಲ್ಲಾಂದರೆ ನನಗೆ ನಿದ್ರೆ ಬರ್ತದೆ. ಓಕೆ ನಾನು ಜಪ್ಪು ನೋಡೋದಿಲ್ಲ. ಓಕೆ ಓಕೆ, ಗುಡ್ ನೈಟ್, ಶುಭರಾತ್ರಿ, ಥ್ಯಾಂಕ್ ಯು ಸೋ ಮಚ್. ನನಗೆ 10 ನಿಮಿಷ ಅಂತೂ ದೊಡ್ಡ 2 ಗಂಟೆ ಆಯ್ತು ಕರೆಕ್ಟ್. ಈತೆ ಟಿವಿಡು ಬಂದು ಬಂತಂದಂಡ ಬೊಕ್ಕ ಅವು ಕುಡೋರ ಚಾಲು ಮನ್ಪುನಾಗ ಬೆಲ್ಪ ಕೆಂಚ ಅವಿನು ಕನಪ ಅರ್ಧ ಕಂತದ ಮನ್ಪನ. ಓಕೆ ಓಕೆ, ಮನಸ್ಸು ಮಲ್ತೊಂದುಲ್ಲೆ. ಓಕೆ 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 ಓಕೆ. ನೀವೆಲ್ಲ ಬೇಗ ಊಟ ಮಾಡಬೇಕು, ಇಷ್ಟು ಲೇಟ್ ಊಟ ಮಾಡೋದಲ್ಲ. ಗಂಟೆ ಎಷ್ಟಾಯಿತು ಊರಲ್ಲಿ? 10:30 ಗಂಟೆ ಆಯಿತು. 10:30ಗೆ ಊಟ ಮಾಡೋದಲ್ಲ. 10:30ಗೆ ಊಟ ಮಾಡಿ ಮತ್ತೆ ನೀವು ಆಗಲೇ ಮಲಗಿದರೆ ನಿಮಗೆ ಡೈಜೆಷನ್ ಪ್ರಾಬ್ಲಮ್ ಬರ್ತದೆ, ಮತ್ತು ಬೊಜ್ಜು ಬರ್ತದೆ, ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಮಲಗುವುದಕ್ಕಿಂತ 2 ಗಂಟೆ ಮುಂಚೆ ಊಟ ಮಾಡಬೇಕು ನಾವು. ಯಾರು 2 ಗಂಟೆ ಮುಂಚೆ ಊಟ ಮಾಡಿ ಕೂತ್ಕೊಳ್ಬೇಕು. ಸಾಧ್ಯವಾದರೆ ಜಾಸ್ತಿ ಬೇಗನೆ ಊಟ ಮಾಡ್ಬೋದು. ಅವು ಕೊಡ್ಮಾನಿ ಅಣ್ಣ ಇನಿ ಅಷ್ಟೇ ಮಿದ ಮಧ್ಯಾಹ್ನ ಪೂಜ ಎಲ್ಲ ಹೊಸದು ಮನ್ಪೆರಜ್ಜತ. ದಾಲೆ ಪಾತೆಲ್ಲ ಕಣೆಜ್ಜಿ ಕೊಡ್ಮಾನಲ್ಲಾದರೇನು ಎಲ್ಲಿ ಆದರೇನು ರಾತ್ರಿ ಲೇಟ್ ಊಟ ಮಾಡಬಾರ್ದು. ಬೇಗ ಬೇಗ ಊಟ ಮಾಡಿ ಒಂದು ಎಷ್ಟು ಸಾಧ್ಯ ಅಷ್ಟು ಬೇಗ, ಎಷ್ಟು ಸಾಧ್ಯ ಅಷ್ಟು ಬೇಗ. 6 ಗಂಟೆಗೆ ಅಂತ ಹೇಳಲ್ಲ, 7 ಗಂಟೆಗೆ ಅಂತ ಹೇಳಿಲ್ಲ. ಅವೇನು ಬೆಚ್ಚ ಮಲ್ಪಡ್ಚೆ ಅವನೊಂದೇ ಅವು ಪೂರ ಒಂಜೆ ತೋಪಿಡ್ಬಾರ್ದು ಅಂತ ನಾನು ಇಡ್ದಾದೆ. ಈ ಭೂಮಿ ಬಣ್ಣದ ಬುಗರಿ ಆ ಶಿವನೇ ಚಾಟಿಕನು, ಈ ಬಾಳು ಸುಂದರ ನಗರಿ ನೀನಿದರ ಮೇಟಿಕನು. ನಿಂತ ನವೀನನ್ನ ವೆನ್ ವಿಲ್ ಯು ಶೇವ್ ಅನ್ನೊಂದಲ್ಲ? ನೋ, ಐ ಆಮ್ ನಾಟ್ ಶೇವಿಂಗ್. ಯಾನಿಂಚೇನೆ ದೀಪಿನಿ ಅಪ್ಪಲ ಬಿಯರ್ಡ್
ನಿಂತಾಗ ಬುಗರಿಯ ಆಟ ಎನ್ನ ಶೇವ್ ಮಂತ್ ದಿನ ಒಂದುಂಡು ಫೋಟೋ ಉಂಡು ಇನ್ಸ್ಟಾಗ್ರಾಮ್ ತೂಲೆ ತೇಜಕ್ಷ ಕೊಲ್ಲಲ್ಲಿ ಬಾಯಿ ಬಣ್ಣದಲ್ಲಿ ರೋ ಇತೋರ್ತು ತೂ ಅಂತೇನಾ ಓಕೆ ಓಕೆ ಒಂಜಿ ಲೈಕ್ ಕೊಡ್ತಾರದ ಏದೋದಕ್ಕ ಓಕೆ ಅನ್ನ ಒಂತ ಎಡಿಟ್ ಮಲ್ಪಾರೆ ಉಂಡು ಎಲ್ಲೇ ಲೈವ್ ಬರ್ಪಾರೆ ಇನ್ನು ಫುಲ್ ಬ್ಯುಸಿ ಇರ್ತದೆ ಓಕೆ ಓಕೆ ಎಲ್ಲ ಬರ್ಪೇನಾ ಓಕೆ 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 ನೋ ಪ್ರಾಬ್ಲಮ್ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತೀನಿ ಕಾವೆ ಇರೇ ಎಡಿಟ್ ಹೋಯ್ತು ಮೊಬೈಲ್ನೇ ಮಾಡ್ಬೋಣ ಓಕೆ 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 ಬಾಯ್ ಬಾಯ್ ನಿಂತಾಗ ಬುಗರಿಯ ಆಟ ಎಲ್ಲರೂ ಒಂದೇ ಓಟ ಕಾಲ ಕ್ಷಣಿಕ ಕನೋ ಓ ಈ ಭೂಮಿ ಬಣ್ಣದ ಬುಗರಿ ನಾ ಶಿವನೇ ಚಾಟಿಕನು ಈ ಬಾಳು ಸುಂದರ ನಗರಿ ನೀನಿದರ ಮೇಟಿಕನು ಮರಿಬೇಡ ತಾಯಿಯ ಋಣವ ಮರಿಬೇಡ ತಂದೆಯ ಒಡವ ಹಡೆದವರೇ ದೈವಕನು ಸುಖವಾದ ಭಾಷೆಯ ಕಲಿಸೋ ಸರಿಯಾದ ದಾರಿಗೆ ನಡೆಸೋ ಸಂಸ್ಕೃತಿಯೇ ಗುರುವು ಕನೋ ಮರೆತಾಗ ಜೀವನ ಪಾಠ ಕೊಡುತ್ತಾನೆ ಚಾಟಿಯ ವೇಗ ಕ್ಷಣಿಕ ಕನೋ ಓ ನೀವು ಬಣ್ಣದ ಬುಗುರಿ ಆ ಶಿವನೇ ಚಾಟಿಕನು ಮರಿಬೇಡ ಮಗುವಿನ ಮಗುವ ಕಲಿಬೇಡ ನಗುವಿನ ಸುಖವ ಭರವಸೆಯೇ ಮಗುವು ಕನೇ ಕಳಬೇಡ ಕೊಲ್ಲಲು ಬೇಡ ನೀ ಹಾಡು ಶಾಂತಿಯ ಹಾಡ ಜೀವನವೇ ಪ್ರೀತಿ ಕನೋ ನಿಂತಾಗ ಬುಗರಿಯ ಹಾಟ ಎಲ್ಲರೂ ಒಂದೇ ಓಟ ಕಾಲ ಕ್ಷಣಿಕ ಕನೋ ಓ ಈ ಭೂಮಿ ಬಣ್ಣದ ಬುಗರಿ ಆ ಶಿವನೇ ಚಾಟಿಕನು ಈ ಬಾಳು ಸುಂದರ ನಗರಿ ನೀನಿದರ ಮೇಟಿಕನು ಬ್ಯಾಡ್ ಡ್ಯಾಡ್ ಪೂ ಕಡಪುರಂದಿರು ಪ್ರಿಯಾಂಕ ಬತ್ತಿರು ನಾರಾಯಣನ್ನ ಗುಲಾಬಿದ ಫ್ಲವರ್ ಓಲುಂಡಿ ಎಂದಿಗೆನಲ್ಲಿರು ಬೊಕ್ಕ ಜೈ ವಿಷ್ಣುವರ್ಧನ್ ನಮ್ಮ ದೇವ್ರು ಬಣ್ಣದಿದ್ದಾರೆ ಓಕೆ ಬ್ಯಾಡ್ ಡ್ಯಾಡ್ ಫ್ಲವರ್ ಕಡಪ ಥ್ಯಾಂಕ್ ಯು ಸೊ ಮಚ್ ಜೈ ಡಾಕ್ಟರ್ ರಾಜ್ಕುಮಾರ್ ನಮ್ಮ ದೇವರು ಬಣ್ಣದಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯಾರೆಲ್ಲ ಇದ್ದೀರಾ ಲೈವಲ್ಲಿ ಥ್ಯಾಂಕ್ ಯು ಸಪೋರ್ಟ್ ಮಾಡಿದ್ದಕ್ಕೆ ಮತ್ತು ಹಾಡು ಕೇಳಿದ್ದೀರಿ ಒಳ್ಳೇದಾಯ್ತಾ ಗೊತ್ತಿಲ್ಲ ಆದರೆ ನಮ್ಗೆ ಗೊತ್ತಿದ್ದಷ್ಟು ಆಡ್ತಾ ಇದ್ದೇವೆ ನಾವು ಬೇಸರ ಮಾಡಬೇಡಿ ಸರಿಯಾಗಿಲ್ಲ ಅಂದರೆ ಜನ ಕಮ್ಮಿ ಇರುವಾಗ ಆಡಬೇಕಾಗ್ತದೆ ಮತ್ತೆ ಎಂತ ಮಾಡೋದು ಕೂತ್ಕೊಂಡು ಬಿಸಿ ನೀರು ಸಹ ಖಾಲಿ ಆಗ್ತಂತು ತುಂಬ ಸಪೋರ್ಟ್ ಕೊಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟಿಂದಾಗಿ ನಾವೆಲ್ಲ ಇರ್ತೇವೆ ಇಲ್ಲಿ
ಸಾಂಗ್ ಚೆನ್ನಾಗಿ ಹೇಳಿದ್ರಿ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಮ್ಮ ವಿಡಿಯೋಗಳನ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ. ನಿಮಗೆ ದೇವರೆಲ್ಲರೂ ಒಳ್ಳೆಯದು ಮಾಡಲಿ. ಪ್ರಿಯಾಂಕಾ ನಾರಾಯಣ್ ಬ್ರೋ ಊಟ ಆಯ್ತಾ ಅಂತ ಕೇಳೋದಿಲ್ಲ. ಸ್ವಲ್ಪ ಮಾತಾಡಿ, ನಾನೊಂದು ಸ್ವಲ್ಪ ಬಿಸಿ ನೀರು ಇಡ್ತೇನೆ. ನವೀನ್ ಬ್ರೋ ಕಜಿಪ್ಪುದಾದೆ ಕೇಳೋದಿಲ್ಲ. ಹೆಂಗೆ ಬೆಂಡಿಗಾಯಿ ಉಪ್ಪು ಕರಿ, ಬೆಂಡಿಗಾಯಿ ಉಪ್ಪು ಕರಿ. ನಾರಾಯಣ್ ಬ್ರೋ ಊಟ ಆಯ್ತಾ ಕೇಳೋದಿಲ್ಲ. ಅನ್ನ ಯಾರು ಕರೆಕ್ಟ್ ಆಗಿಲ್ಲ. ಹೌದೌದೌದು, ಊಟ ಆಯಿತು. ಪ್ರಿಯಾಂಕಾ ಅವರೇ ಬರೋದಿಲ್ಲ. ಯು ಎನಲ್ಲಿ ಗಣಪತಿ ಇದೆಯಾ? ಉಂಡೆ ಗಣಪತಿ ಉಂಡು. ಇನಿ ಒಂಜಿ ಕೊಡ್ಡಿತ್ತೀನಿ ಪೋಯರ ನನ್ನ ನಮಗೆ ಲೆತ್ತೆ ಬಲ ಮಾಡಿದೆ. ಯಾನು ಏನು ಪೋಂಡ ಮಕ್ಕ ಲೈವ್ ಮಿಸ್ ಆಪ್, ನಂಗೆ ಲೈವ್ ಮಿಸ್ ಆಂಡ ಮಕ್ಕ ಒಂದು ದಿಕ್ಕುಜಿ ಲೇಪಂಡ ಅಲ್ಪ ಹೋದು ವೀಡಿಯೋ ಬಂಡಲ ಜಾಸ್ತಿ ವಾಚ್ ಅವರ್ ಬರ್ಪುಜಿ. ಹೆಂಗೆ ಕೊಂಚ ವೀಡಿಯೋ ಬಂಡ ಖಾಲಿ ಜಾಸ್ತಿ 100-150 ವ್ಯೂಸ್ ಪೋಪು ನಾತೆ. ಸೊ ಹೆಂಗೆ ಪೋಯರ್ ಉಂಡು. ನಾನು ಸಾಟರ್ಡೆ ಮೀನು ಪೋಪ್ಯಾನು ಬೊಕ್ಕ ಸಂಡೇ ಒಂಜಿ ಕೊಟ್ಟು ಗಮ್ಮತ್ತುಂಡು. ಅಡೆ ಪೋಪಿನ ಪ್ಲ್ಯಾನ್ ಉಂಟು ತೂ ಹೊಡಿ ತೆಂಜಿನಂದು ಪೋಂಡ ವೀಡಿಯೋ ಪಾಡುವೆ. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ ಜನರೇ. ಯಾರೆಲ್ಲ ಇದ್ದೀರಿ ಲೈವಲ್ಲಿ ಪ್ಲೀಸ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನೊಂದು ತೀರ ನೀನೊಂದು ತೀರ, ಮನಸ್ಸು ಮನಸ್ಸು ದೂರ, ಪ್ರೀತಿ ಹೃದಯವಾ. ನಿಮ್ಮದು ಆಯ್ತಾ ಪ್ರಿಯಾಂಕರ್ ಅವರೇ? ಎಂದಕ್ಕೇನು ಇಲ್ಲರಿ ನಮ್ಮ ಬಿಸಿ ನೀರು ಆಯ್ತಾ? ಸಂಗ ನಾನೊಂದು ತೀರ
ಎಲ್ಲಿ ಹೋದ್ರೆಲ್ಲ ಮೆಸೇಜ್ ಬೂರುದಿಲ್ಲ. ಮಲಗಿದ್ರ? ರಕ್ಷಣ ಮಲಗಿದ? ಬಾವ ಬಂದರು ಮಲಗಿದ್ರ? ನಂದಿನಿ ನಂದಿತರ ಜಪ್ಪುನ ಅವ್ರ ಬತ್ತಾರಂಡ್. ಓಕೆ ಓಕೆ ಶುಭರಾತ್ರಿ. ಓಕೆ 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 ಬಾಯ್ ಬಾಯ್ ಮಾತಾಡಗಳ ಶುಭರಾತ್ರಿ. ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತೀನಿ. ಶ್ರೀಕೃಷ್ಣ ಸಾರಿ ಶ್ರೀ ಗಣೇಶ ಚತುರ್ದಶಿದ ಪುಡೋರ ನಿಕ್ಲೆಗ್ ಎಡ್ಡೆಪ್ಪಳು ಏರ್ ಮಾತ ಉಳ್ಳರ ಪ್ಲೀಸ್ ಲೈಕ್ ಕೊಡು ಸಪೋರ್ಟ್ ಮಾಡ್ಬಿಡಿ ಅಂಚನೆ ಏರ್ ಮಾತ ಇಜ್ಜರ ಪ್ಲೀಸ್. ನವೀನ್ ಬಾವಾಗ್ಲ ಶುಭರಾತ್ರಿ. ಓಕೆ ಹಿರೇಗಳ ಶುಭರಾತ್ರಿ. ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತೀನಿ. ಇಂಚೆನೆ ದಿನೋಲ ಸಪೋರ್ಟ್ ಬಂತಂದು ಎಪ್ಪಳೆ ನಮ್ಮ 2 ಗಂಟೆ ಆಂಡ್ ನಾನು ಅಂತ ತೂಪಿನಿ ಬೊಕ್ಕ ಜಪ್ಪುಂಡು ಏರ್ಲ ಜಡ್ಡ ಚಾಲು ತೂಪಿನಿ ಸಂಪತ್ತನ್ನೇ ಬರ್ತೀರಾ? ಹಾಯ್ ಮುದ್ದು ಹಾಯ್ ಇತ್ತೆ ಮುದ್ದು ಬಾಬಾ ಬರ್ಪೇರ ಬತ್ತೆ ಸಂಪತ್ತನ್ನೇ ಬಂದರು ಬಾವ ಬಂದರು. ಬನ್ನಿ ಬನ್ನಿ ಜನರೇ, ಹೇಗಿದ್ದೀರೆಲ್ಲರೂ? ನಾರಾಯಣ್ ಬಾವಿ ಶುಭರಾತ್ರಿ ಮಾಡೋದಿಲ್ಲ. ಚಲ್ಲೆಂದಿದೆ ಮಲ್ಲನೆ ನಿನ್ನ ಮನಸ್ಸಲ್ಲೂ ನಾನೇ ಲಾ 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 ಲಾ. ನೀ ಬಂದರೆ ಮೆಲ್ಲಗೆ ಚಲ್ಲೆಂದಿದೆ ಲಲ್ಲಗೆ. ಹೂವು ಚೆಲುವಾಗಿ ಹರಳಿ ಮುದ್ದುನು ಯಾನು ಅಸಿಸ್ಟೆಂಟ್ 6 ಓಡೆಗೆ ಪೋಪೇರು ಪೂರ ಗೊತ್ತಾಪುಂಡು CID ಇತ್ತಿರಕ 6 ಓಡೆ ಪೋಪಿನಿ 6 ಪೂರ ಮೇರೆ ಮಹೇಶನ ನೆಟ್ಟೆ ಉಪ್ಪೇರು ಲೈವ್ ಡೇಪಲ 6 ಪನ್ಪೇರು ಯಾನು ಕಣ್ಣಾಗ ಲೈವ್ ಸಪೋರ್ಟ್ ಅನ್ಪೇರು ಉಂಡು. ಪತ್ತು ಲೈಕ ಉಂಡನ ಚೌತಿದಾನಿ ಐ ಹೋಗು ಈರ್ ಮೆಸೇಜ್ ಬರಡು ಪನ್ಪರು ಐಕ ಪಾಡು ನಿಂದ ಅಂದ. ಓಕೆ ಓಕೆ ಅನ್ನೊಂದು ಮೆಸೇಜ್ ಬೋಡಿ ಅವಿ ಮೆಸೇಜ್ ಬೋಡು ಮೆಸೇಜ್ ಇತ್ತು ವಾಚ್ ಅವ್ರು ಜಾಸ್ತಿ ಬರ್ಪುಂಡು. ಬ್ಯಾಡ್ ಡ್ಯಾಡ್ ½ ಸೆಂಚುರಿ ಆಫ್ ಲೈಕ್ಸ್ ಒಂದು ಅಂದಿ 2-3 ದಿನ ಟು ಆ ಒಂದುಂಡು ಒಂಜಿ ದಿನ ಒಂಜಿ ರಡ್ಡದನ್ನ ಕಮ್ಮಿ ಆಡು ಬೊಕ್ಕ ಮನದಾನೆ ಆಡು ಮಾತ್ರೆ ಅವ ಆಪುಂಡು ಬೊಕ್ಕ ಅಲ್ಲ ಅವು ಲೈವ್ ಡೇ ಅಂಡ ಎಡ್ಡೆ ಆಪುಂಡು ಅಂತ ಅಂಚ ½ ಸೆಂಚುರಿ ಕಲ್ಲವ ಪಾಡ್ದೆ ಇಂಕುಲು. ಬ್ಯಾಡ್ ಡ್ಯಾಡ್ ½ ಸೆಂಚುರಿ ಆಫ್ ಲೈಕ್ಸ್ ಮಾಡೋದಿಲ್ಲ ಅಂದು. ಯಾರೆಲ್ಲ ಇದ್ದೀರಾ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ. ಯಾರೆಲ್ಲ ಮೇಲಿಂದ ನೋಡ್ತಾ ಇದ್ರಿ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಇವತ್ತು ಗಣೇಶ ಅಲ್ವಾ, ಲೈಕ್ ಕೊಡ್ಬೋದು, ಒಂದು ಫ್ರೀ ಅಲ್ವಾ, ಕೊಡಿ ಸಪೋರ್ಟ್ ಮಾಡಿ. ಮತ್ತು ಯಾರೆಲ್ಲ ವೀಡಿಯೋ ನೋಡಲಿಲ್ಲ ವೀಡಿಯೋ ನೋಡಿ. ಹಾಗೇನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಆ ಗಣೇಶ ದೇವರು ಒಳ್ಳೇದು ಮಾಡಲಿ. ಎಂಕ್ ವಾಚಿಜ್ಜಿ ಓವರ್ ಒಳ್ಳು ಮಾಡೋದಿಲ್ಲ. ಎಂಕ್ ವಾಚಿಜ್ಜಿ ಓವರ್ ಒಳ್ಳು ಉಂಟು ಎಂಕ್ ವಾಚಿಜ್ಜಿ ಓವರ್ ಒಳ್ಳು ಅವನೇ ಒಳ್ಳು ಒಳ್ತುಂದ ಓವರ್ ಒಳ್ತುಂದ ವಾಚ್ ಅವರ. ಓಕೆ 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 ಇರ್ನ ಚಾನೆಲ್ 232 ಸಬ್ಸ್ಕ್ರೈಬರ್ ತೋಚ್ಪೊಂದುಲ್ಲೇರಿ ಇರು ವಿಡಿಯೋ ಮನ್ಪೋರ ಯಾನ್ ತೂತಿಜಿ ಸತ್ಯ ಯಾನ್ ನೀರು ಸಪೋರ್ಟ್ ಮನ್ಪುಂಡು ಏನು ಇತ್ತೆ ತೂಪೆ ಐಟ್ 232 ಅಂತ ತೋಚ್ಪೊಂದುಂಡು. ವಿಡಿಯೋ ಬರೋ ಪಾಡುವರ ಇರು ಪಾಡುವಾಡ ತೂಕ ತೊಂದರೆ ಹೆಚ್ಚು. ಹೇ 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 ಪತನ್ನಿ ವಿಡಿಯೋ ಪಾಡ್ದೆ ತೂಲೆ ನಲ್ಲ ಪಾಡುವೆ ವಿಡಿಯೋ ಪಾಡ್ದೆ ತೂಲೆ ನಲ್ಲ ಪಾಡುವೆ. ಓಕೆ 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 ತೂಪೆ ನಾವೇ ಐಟ್ ಎಂಚಿನ ಉಂಟು ಚಾನಲ್ ಆಕ್ಟಿವಿಟಿ. ಸಂಪತ್ತನ್ನು
ಈರೊಂದು ಕಾಮೆಂಟ್ ಮನ್ಪಲೆ ಎನ್ನ ಓನ ವೀರ್ ಕಾಮೆಂಟ್ ಮನ್ಪುಜಾರ ಅಂದತೆ ಬೇತಿದಲ್ಲ ಪುದಾರ್ ಉಂಡ ಗೊತ್ತು ಜೇಂಕ್ ಕಾಮೆಂಟ್ ಇರ್ನ ಪುದಾರ್ಡ್ ಬೈಜಿ ಅಪ್ಪಲ ಜಿ ಕೆ ಭಟ್ರ ಬತ್ತೀರು ಜಿ ಕೆ ಭಟ್ರೆ ಭಾರಿ ಅಪರೂಪ ನವೀನ್ ಬ್ರೋ ಭಾಮಕುಮಾರ್ ಎಡ್ಡೆ ಮಲ್ಪಾಡಿ ಇರಿಗೆ ಥ್ಯಾಂಕ್ ಯು ಸೋ ಮಚ್ ಜಿ ಕೆ ಭಟ್ರೆ ವೆಲ್ಕಮ್ ಟು ಲೈವ್ ಇರಿಗೆ ಶ್ರೀಕೃಷ್ಣ ಸಾರಿ ಗಣೇಶ ಚತುರ್ದಶಿದ ಶುಭಾಶಯಗಳು ಇಂಚ ಉಳ್ಳಾರು ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊರ್ನೇಕ್ ಗಮ್ಮತ್ ಬ್ರಾಂಡೆ ಪುರ್ಸೋತಿಜ್ಜಿ ಓ ಅಂದೆ ಓಕೆ ನೋ ಪ್ರಾಬ್ಲಮ್ ಥ್ಯಾಂಕ್ ಯು ಸೋ ಮಚ್ ಟೈಮ್ ಇತ್ತನ ಬರ್ತಾರತ್ತೆ ಥ್ಯಾಂಕ್ ಯು ಸಪೋರ್ಟ್ ಮಾಡ್ಬಿಡಕ್ಕೆ ಮೋಲ್ ಪೋತಲ್ಲ ಅಂದೆ ಪುಣ್ಯದೀಪ ಏರ್ನೆಲ್ಲ ಲೈವಿಗೆ ಪೋತಿಜಿ ಅಂದೆ ಓಕೆ ಶ್ರೀಕೃಷ್ಣ ಕ್ರಾಸ್ ಪೋಯರು ಅಂದೆ ಅವು ಶ್ರೀಕೃಷ್ಣ ಅಂದೇ ಬರ್ಪು ನಿಂಗೆ ಅದೊಂದು ಗೊತ್ತುಜ್ಜಿ ಕೃಷ್ಣದೇವರನ ಭಕ್ತೆ ನಾನು ಅಂಚ ಇನ್ನು ಪೋದಿತ್ತೆ ಕೃಷ್ಣದೇವರನ ದೇವಸ್ಥಾನ ಪೋದಿತ್ತೆ ಕಾಂಡೆ ಬೊಕ್ಕ ಸಂಪು ಅಣ್ಣ ಬಂದು ನಮಸ್ಕಾರ ಕೊರಂದ್ರೆ ಜಿ ಕೆ ಭಟ್ರು ಬನ್ನಿ ಜನರೇ ಯಾರೆಲ್ಲ ಇದ್ದೀರಿ ಲೈವಲ್ಲಿ ಪ್ಲೀಸ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಇನ್ನು ನಮಗೆ 8 ಲೈಕ್ ಆಗಬೇಕಾಗಿದೆ ಯಾರಾದರೂ ಮಾಡಿದರೆ ಒಳ್ಳೆಯದು ಇಲ್ಲಾಂದರೆ ತೊಂದರೆ ಇಲ್ಲ ಜಿ ಕೆ ಹಾಯ್ ಉಂಡರಿ ಆರು ಓಲ್ಡ್ ಪರ್ಸನ್ ಭಟ್ರು ಒಂದೊಂದಿರಿ ಓಲ್ಡ್ ಪರ್ಸನ್ ಭಟ್ರು ಅಂದೆ ಓಕೆ ಜಿ ಕೆ ಭಟ್ರು ತುಳು ಗೈಡ್ ಹಾಯ್ ಗಿಫ್ಟ್ ರಿಟರ್ನ್ ಕೊರ್ಲೆ ಪ್ಲೀಸ್ ಒಂದೊಂದಿರಿ ಓಕೆ ಕೊರ್ಕ ಜಿ ಕೆ ಭಟ್ರು ತುಳುಗಡೆ ಓಕೆ ಕೊರ್ಲೆ ಪ್ಲೀಸ್ ಓಕೆ ಅವರನ್ನು ನೀವು ಅವರಿಗೆ ಸಹ ಗಿಫ್ಟ್ ಕೊಡಿ ಆಯಿತಾ ಅವರು ಗಿಫ್ಟ್ ನಿಮಗೆ ವಾಪಸ್ ಕೊಡ್ತಾರೆ ಕಾಮೆಂಟ್ ಹಾಕಿ ಗಿಫ್ಟ್ ಕೊಡುವಾಗ ವಿಡಿಯೋ ನೋಡೋದೇ ಗಿಫ್ಟ್ ಕೊಡಬೇಡಿ ಲೈವಲ್ಲಿ ಅದು ಮತ್ತೆ ಹೋಗ್ತದೆ ಭಟ್ರೆ ವಿಡಿಯೋ ನೋಡಿ ಗಿಫ್ಟ್ ಕೊಡಿ ಆಯಿತಾ ವಿಡಿಯೋ ಇಲ್ಲದವರಿಗೆ ಶಾರ್ಟ್ಸ್ ಇದ್ದರೆ ಶಾರ್ಟ್ಸ್ ನೋಡಿ ಕೊಡಿ ಸಂಪತ್ತನೆ ಯಾನು ಪ್ರೀತಿ ಅಕ್ಕ ಪೂರ ಓಲ್ಡ್ ಪರ್ಸನ್ ಅಂದಿ ನಿಕ್ಕಲ್ ಪೂರ ಓಲ್ಡ್ ಲೈವ್ ಸ್ಟ್ರೀಮರ್ಸ್ ನಕಲ್ ಪೂರ
ಪವಿ ಅಕ್ಕಲ ಅಂದಂದಿ. ಸಂಪತ್ತಿನ ಭಜನೆ ಬಲ್ನಿ ಗಣನಾಯಕ ಅಂದಿಯ వెడ్డండది ಗೊತ್ತು ಜಿತು ಪ್ಯಾನು ಗಣನಾಯಕಾಯ ಘನಾಧೀಶಾಯ ಗಣನಾಯಕ ಲಿರಿಕ್ಸ್ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ गणनायकाय गणाधिपताय गणाध्यक्षाय धीमहि गुणाशरीराय गुणामण्डिताय गणेशानाय धीमहि गुणातीताय गुणाधीशाय गुणप्रविष्टाय धीमहि वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि ಆತೇನ ಮಾರೆ ಆಯ್ತು ಅವು ಬೊಕ್ಕ ಗೊತ್ತು ಜಂಕ್ ಅವು ಮಲ್ಲ ಉಂಡಿ ಬೇತೆ ಗಣಪತಿನ ಪದ್ಯ ಉಂಡು ತುಕ ಇನಿ ಗಣೇಶನ ಪದ್ಯ ಪೂರ ಗಣೇಶನ ಹಾಡುಗಳು ದಾಸ ಸಾಹಿತ್ಯ ಗಣೇಶನ ಪದ್ಯ ಬರದಾರ ಬರಂದಿಚ್ಚು ಬರದಾಲ ಗಜಮುಖನಿ ಗಣಪನಿ ಒಳ್ಳೆ ಪದ್ಯ ಗೊತ್ತಿತ್ತು ನಡ್ಡ ಶಂಕರ ಮಹಾದೇವನ ಪಂತಿನಿ ಅವು ಭಜನೆ ಓ ಇತ್ತ ಪಂಡಿನನ ಅಂದನ್ನ ಅದನ್ನ ಶೋಕ ಅಪ್ಪನ ಕೇಂದ್ರ ನಮ್ಮ ಪುರ ಪಕ್ಕಡೆ ಚೂರು ಪಂಪಿನಾದೆ ಚೆಂಡೆಲ್ಲ ಬಿಟ್ಟು ಗಣೇಶನ ಮಗನ ಒಂದು ರೂಪುಡಿತ್ತು ಭಜನೆಗೊಳ್ಳಿತ್ತು ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆಗೂ ದಯ ಮಾಡಿ ಅರಸು ಎಂದು ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆಗೂ ದಯ ಮಾಡಿ ಅರಸು ಎಂದು ನಿನ್ನ ಸನ್ನಿಧಾನಕ್ಕೆ ತಲೆ ಬಾಗಿ ಕೈಯ ಮುಗಿದು
ಬೇಡುವ ಭಕ್ತರಿಗೆ ನೀ ದಯಾ ಸಿಂಧು, ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ನಂಬಿದವರ ಪಾಲಿನ ಕಲ್ಪತರು ನೀನೇ. ಈರೇಳು ಲೋಕದನು ಅನುದಿನ ಅಪರದ ಸಾಧನಕ್ಕೆ ನೀನೆ ಕಾರಣ. ನಿನ್ನಲೊಮೆ ನೋಟದ ಒಂದು ಕಿರಣ, ನೀಡಿದರೆ ಸಾಕಯ್ಯ ಜನ್ಮ ಪಾವನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಒಂಜಿ ಪದ್ಯ ಎಡ್ಡೆ ಉಂಡು. ಬೆಳಗಾಯ್ತು ಏಳು ಓ ಮುದ್ದು ಗಣಪ, ಬಿಬಿ ಎಲ್ಲ ನಂದಾಯ್ತು ನೀ ಹೇಳು ಗಣಪ. ಬೆಳಗಾಯ್ತು ಹೇಳು ಓ ಮುದ್ದು ಬೆನಕ. ಮೆಲ್ಲ ಪನ್ಪೆ ಅಂತೇವೆ. ಫಸ್ಟ್ ಟೈಮ್ ಪನ್ಪಿದೆ ಅಂಚೆ ಬೆಲಾನೆ ಪನ್ಪೆ ಸರಿಯಾಪಡ ಗೊತ್ತುಜಿ. ಬೆಳಗಾಯ್ತು ಏಳು ಹೇ ಮುದ್ದು ಬೆನಕ, ಭುವಿಯೆಲ್ಲ ರಂಗಾಯ್ತು ನೀ ಹೇಳು ಬೆನಕ. ಬೆಳಗಾಯ್ತು ಹೇಳು ಹೇ ಮುದ್ದು ಬೆನಕ, ಭುವಿಯೆಲ್ಲ ರಂಗಾಯ್ತು ನೀ ಹೇಳು ಬೆನಕ. ಅಂಬಾ ಪ್ರಿಯ ತನಯಾದಿ ಪೂಜಿತನೇ, ಮೂಡಣದ ರವಿ ಎದ್ದ ನೀ ಹೇಳು ಬೆನಕ. ಬೆಳಗಾಯ್ತು ಹೇಳು ಹೇ ಮುದ್ದು ಬೆನಕ, ಭುವಿಯೆಲ್ಲ ರಂಗಾಯ್ತು ನೀ ಹೇಳು ಬೆನಕ. ಮಾಮರದಿ ಕೋಗಿಲೆಯು ಪಚ್ಚವರ್ಣದ ಗಿಲಿಯು, ಶುಭ್ರಭಾತವ ನಿನಗೆ ಆಡುತ್ತಿವೆ ಬೆನಕ. ಮಾಮರದಿ ಕೋಗಿಲೆಯು ಪಚ್ಚವರ್ಣದ ಗಿಲಿಯು, ಶುಭ್ರಭಾತವ ನಿನಗೆ ಆಡುತ್ತಿದೆ ಬೆನಕ. ಆ ನಿನ್ನ ಸುಂಡಿಲಿಯು ನಿನ್ನ ಬರುವನು ಕಾದು, ಆ ನಿನ್ನ ಸುಂಡಿಲಿಯು ನಿನ್ನ ಬರುವನು ಕಾದು, ಕಾಳುಗಳ ತಿನ್ನುತ್ತಳಿ ಕುಳಿತಿಹುದು ಬೆನಕ. ಬೆಳಗಾಯ್ತು ಹೇಳು ಹೇ ಮುದ್ದು ಬೆನಕ, ಭುವಿಯೆಲ್ಲ ನಂದಾಯ್ತು ನೀ ಹೇಳು ಬೆನಕ. ಹುಲ್ಲು ಗುರಿಕೆಯು ದೂರ್ವೆ ಆಗಿ ಕಾದಿಹುದು, ಪೂಜೆಯಲ್ಲಿ ನಿನ್ನ ಅಲಂಕರಿಸಲೆಂದು. ನಾಗಲಿಂಗದ ಪುಷ್ಪ ಕಮಲಗಳು ಕಾದಿಹವು, ನಾಗಲಿಂಗದ ಪುಷ್ಪ ಕಮಲಗಳು ಕಾದಿಹವು, ಗಣಪತಿಯ ಅರ್ಚನೆಗೆ ಸಿದ್ಧವಾಗಿಹವೆಂದು. ಬೆಳಗಾಯ್ತು ಹೇಳು ಹೇ ಮುದ್ದು ಗಣಕ, ಭುವಿಯೆಲ್ಲ ರಂಗಾಯ್ತು ನೀ ಹೇಳು ಬೆನಕ. ನಿನಗಾಗಿ ಮಾಡಿಟ್ಟ ತಂಬಿಟ್ಟು ಚಕ್ಕುಲಿಯು ಕಾಯುತ್ತಿವೆ ನಿನ್ನ ಸ್ವೀಕಾರಕ್ಕಾಗಿ. ನಿನಗಾಗಿ ಮಾಡಿಟ್ಟ ತಂಬಿಟ್ಟು ಚಕ್ಕುಲಿಯು ಕಾಯುತ್ತಿವೆ ನಿನ್ನ ಸ್ವೀಕಾರಕ್ಕಾಗಿ. ನಿನ್ನ ಪೂಜೆಯ ಮಾಡೆ ಭಕ್ತ ಜನ ವೃಂದ, ನಿನ್ನ ಪೂಜೆಯ ಮಾಡೆ ಭಕ್ತ ಜನ ವೃಂದ, ಕಾದಿಹುದು ನಿನ್ನವರ ಭಿಕ್ಷೆಗಾಗಿ. ಬೆಳಗಾಯ್ತು ಏಳು ಹೇ ಮುದ್ದು ಬೆನಕ, ಭುವಿಯೆಲ್ಲ ರಂಗಾಯ್ತು ನೀ ಹೇಳು ಬೆನಕ. ಬೆಳಗಾಯ್ತು ಹೇಳು ಹೇ ಮುದ್ದು ಬೆನಕ, ಭುವಿಯೆಲ್ಲ ರಂಗಾಯ್ತು ನೀ ಹೇಳು ಬೆನಕ. ಅಂಬಾ ಪ್ರಿಯ ತನಯಾದಿ ಪೂಜಿತನೇ, ಮೂಡಣದ ರವಿ ಎದ್ದ ನೀ ಹೇಳು ಬೆನಕ. ಬೆಳಗಾಯ್ತು ಹೇಳು ನೀ ಹೇಳು ಬೆಳಕ, ಭುವಿಯೆಲ್ಲ ರಂಗಾಯ್ತು ನೀ ಹೇಳು ಬೆನಕ. ಥ್ಯಾಂಕ್ ಯು. ಇದಕ್ಕೆ ಏನು ಫಂಡ್ರೆ ಅವ್ರು ಬೊಕ್ಕಲ ಒಂಚೂರು ಸೋಕಾಪುನಲ್ಲ ಮ್ಯೂಸಿಕ್ ಬರುತ್ತಂಡ, ಮತ್ತೆ ಅನ್ನೊಂಚೂರು ಅಡೇನೆ ಗಿಡಪೈನಂತೆ. ಶರಣು ಶರಣು ಹೇ ಬೆನಕನೆ, SP ಬಾಲ ಭಜನೆ ಅಂದಂತೆ ಅರ್ನ ಪೂರ ಭಜನೆ ಸೋಕಾಪು. ಮಾಮರದಿ ಕೋಗಿಲೆಯು ಪಚ್ಚವರ್ಣದ ಗಿಲಿಯು, ಸುಪ್ರಭಾತವ ನಿನಗೆ ಹಾಡುವುದು ಬೆನಕ. ಅವಂಚ ಜೋರ್ಡ್ ಬರೋಡಾಪ್ನಂತೆ.
ಜಬೀಲ್ ಅಲಿ ಪದ್ಮ ರಬೀಲ್ ಸುಮನ್ ಓಕೆ ಸುಹೇಲ್ ಸಜಿವಾಡಿ ತಾರಾ ಶಾಲಂ ರಾಜ್ ಓಕೆ ಟೊಮೆಟೊ ಕೌಸರ್ ರಬೀಲ್ ಸುಮನ್ ವಾಯ್ಸ್ ಇರ್ನ ವಾಯ್ಸ್ ಸೋಕು ಇರ್ನ ಅರ್ನ ಏರೆಗ್ಲ ಪಣೆರ ಅಪ್ಪು ಜಂಚ ಅರ್ಲಾಕ ಅನ್ನಂತ ಅರ್ನ ಅರೋ ಮಲ್ಲ ಗುರುವತಿ ಮಾತೆರೆಗ್ಲ ಲೈಕ್ ದುಂಬು ಪೋಪುಜಿ ಲೈಕ್ ಪೋಯರ್ ಏರ್ಲ ಬೈದಿನಿ ಜೊತೆ ಪೊಸತೆ ಎಲ್ಲ ಬತ್ತನ ಮಾತ್ರ ಲೈಕ್ ದುಂಬು ಪೋಪಿ ನಿಜಿನ ಪೋಪುಜಿ ಇರು ಬಿಜಿ ಇತ್ತ ಇರಗ ಬೇಲೆತ್ತನ ಪೋಲೆ ತೊಂದರೆ ಜವೆ ಅನಂತ ಪಡ್ತು ಚಾಲು ದೀಪೆ ಒಕ್ಕ ಮ್ಯೂಟೆಡ್ ಮಿನಿಪ್ಪೆ ಒಕ್ಕ ಚೆಪ್ಪುನು ಹೊಸ ಜನಗಳು ಬತ್ತನ ಮಾತ್ರ ಲೈಕ್ ಆಪು ನಿಜಿನ ಲೈಕ್ ಆಪು ಜತೆ ಬರ್ಪೇರು ಕೆಲವೊಂದು ಬತ್ತು ಪೋಪೇರು ತೂ ಹೊಡಿತು ಅಂತ ಪಡ್ತು ಅದು ಪಡ್ತಾತಿ ಜಿಪ್ಪುನ ಪಡ್ತಾತಿ ಒಕ್ಕ ಜತ್ತನಲ್ಲ ಬೇಗ ನಿದ್ರೆ ಆರ್ಪಿಚ್ಚಿ ಅಂಚದಂಚೂರು ಕುಲೋಂಡರಗಲಚ್ಚಿ सुख करता दुःख करता वार्ता विघ्नाची निर्वी पूर्वी ते नुका जयाची सर्वांगी सुंदर उटी शेंदुराची कंटी बघ पदराळे ಬರ್ಪೆ ಅಂಡೆ ಓಕೆ 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 ನೋ ಪ್ರಾಬ್ಲಮ್ ಪೋಲೆ ಪೋಲೆ उटी सुंदर उटी शेंदुराची जय देव जय मंग इनी ಆತು ಬರ್ತು ಕುಲ್ಲು ನಂಗೆ ಗೊತ್ತು ಜಿ ನಾನು ಇನಿ ಎಡಿಟಿಂಗ್ ಇಜ್ಜದ ಅಂಚದು ಒಕ್ಕ 10 ಗಂಟೆಗೆ ಬಿನ್ 11 ಮಿಂಚ್ చెప్పు అండ ఇరు చెప్పు జర ఆతు పడుతులా 12 ಒಂಜಿ ಗಂಟೆ ಊಟ ಒಂಜಿ ರೌಂಡ್ ಹಾಕದ್ ಬರ್ಪ ಓಕೆ 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 ತೂಲೆ ಜನ ತಿಕ್ಕೋರೆ ತೂಲೆ ಲೈಕ್ ವರ್ಮ ಜನಲ್ಲೇ ತೋಲೆ ಹೊರ ಪೋದು ಮಾತೆಲ್ಲ ಪಲ್ಲೆ ಹೊರ ಬರ್ತದೆ ಲೈಕ್ ಕೊಡ್ದು ಪೋಲೆ ನಿಕ್ಳು ಭಾಗ್ಯಕ್ಕ ಬರುವೇರು ಮಹೇಶ್ ಅನ್ನೆ ಭಾಗ್ಯಕ್ಕ ಪುರ ತೂಕ ಮನಸ್ಸು ನೀನೇ ಹಾಯ್ ಫ್ರೆಂಡ್ಸ್, ಯಾರೆಲ್ಲ ಇದ್ದೀರಾ ಲೈವಲ್ಲಿ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಮತ್ತು ಯಾರೆಲ್ಲ ಲೈವಲ್ಲಿ ಇಲ್ಲ ಬಂದು ಸಪೋರ್ಟ್ ಮಾಡಿ, ಒಂದು ಲೈಕ್ ಕೊಡಿ. ಸಂಪತ್ತನ್ನೇ ಇರೆಗ್ ಲೈಕ್ ಇಂಪಾರ್ಟೆಂಟ್, ಆ ಜನ ಇಂಪಾರ್ಟೆಂಟಾ ಸುರುಕು ಪನ್ನೆ. ಇರೆಗ್ ಲೈಕ್ ಇಂಪಾರ್ಟೆಂಟಾ ಜನ ಇಂಪಾರ್ಟೆಂಟಾ ಸುರುಕು ಪನ್ನೆ ಅಕ್ಲೆಡ ಪನೋಡತ್ತ ಅಂಚದಲ್ಲಜ್ಜಿ ಜನ ಬತ್ತೆಟಾಕ್ಲೊಂದು ಲೈಕ್ ಕೊಡ್ದು ಪೋಪೇರತ್ತೆ ಅಂಚೆ ಪಕ್ಕ ಮಾತೆಲ್ಲ ಇಂಪಾರ್ಟೆಂಟೆ. ಜನಕ್ಕಳು ಇಂದೆ ಬೇತೆ ನಮ್ಮ ಲಕ್ಕನಿ ಚಾನೆಲ್ ಮಂತದ ಲೈವ್ ಮನ್ಪುಣಕ್ಲು ಅಕ್ಳು ಬತ್ತದ ಜಾಸ್ತಿ ಬರ್ತು ಕುಳ್ಳು ಜೇರ್ದೆ ಅಂಡ್ ಅಕ್ಲೆಗ್ಲ ಬೊಕ್ಕರೆ ಸಪೋರ್ಟ್ ಮನ್ಪೇರಪ್ಪುಂಡು ಅತ್ತಂದ ಅಕ್ಲ ಲೈವ್ ಉಪ್ಪುಂಡು ಅಂಚ ಬರುತ್ತೆ ಎಂಕ್ಲ ಅಂಚೆನೆ ಟೈಮ್ ತಿಕ್ಕಳಿಗೆ ಏನು ಚುಚೂರು ಪೋದು ಸಪೋರ್ಟ್ ಮಂತ್ ಬರ್ಪಿನಾತೆ ಮಸ್ತ್ ಬರ್ತು ಕುಳ್ಳೆ ರಾಪುಜಿ ರಜೆ ತಾನಿಪುರ ಇಲ್ಲ ಜೆತೋ ಒಂದಿತ್ತು ನಂಡ ಕುಲು ಒಂದು ತೂಯ ರಾಪುಣಂಚ ಸುರು ಸುರುಕಿ ಅನ್ ಮಂತಂದೆ ಅಂಚ ಮಂದರ ಬೃಂದಕ್ಕಾಗಿ ಏತ್ ಲೈವ್ ಇಡಿ ಅನ್ನ ಸಪೋರ್ಟ್ ಮಂತೆ ಅಂದ್ರೆ
ಆರು ಉಳ್ಳೆರ ಇಜ್ಜೇರು ಅಂದೆಲ್ಲ ಗೊತ್ತುಜ್ಜಿತ್ತೆ ಒಂಜಿ ಲೈವ್ಗಳ ಬರೊಂದಿಜ್ಜೇರು ಇರೇಗ ಲೈವ್ ಮಲ್ಲೇಜಿ 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 ಏರ್ ಮಾತ್ರ ಸಪೋರ್ಟ್ ಮಾಡ್ಬೇರೆ ಸಪೋರ್ಟ್ ಮಂತೊಂದು ಪಡ ಮಾಮರದಿ ಕೋಗಿಲೆಯು ಪಚ್ಚ ವರ್ಣದಗಿದೆಯು जब कोई मुश्किल पड़ जाए तुम देना साथ मेरा न कोई है जिंदगी में तुम्हारे सिवा तुम देना साथ मगर अंधेरों में नाचो जब तक रात देता है हर कोई साथ मगर अंधेरों में नाचो ದಾಸವಾರ ಬರ್ತೀರಿ ಹಾಯ್ ದಾಸತ್ ಗಣೇಶನ್ನ ಬರ್ತೀರಾ ಗಣೇಶನ್ನೇ ಹಾಯ್ ಗಣೇಶನ್ನ ವೆಲ್ಕಮ್ ಟು ಲೈವ್ ಇರೆಗ್ ಇಂಚಿನ ಮುಂದೆತ ಕ್ರಿಕೆಟ್ ಗೊಬ್ಬು ಕಾಣೊಂದಿಲ್ಲ ದಾಲ ಆಯ್ಜಿಂಡ ಲೈವ್ ಯಾನು ಗೊಂದಲಡುಲ್ಲ ಅಂಚ ಕೇನಿ ಬೇಜಾರು ಇಜ್ಜಿಜ್ಜಪ್ಪ ಇಜ್ಜಿಜ್ಜಿ ಬೇಜಾರಿಜ್ಜಿ ದಾಲ ಆಯ್ಜಿಂಡಲ್ಲ ಲೈವ್ ಕ್ರಿಕೆಟ್ ಗೊಬ್ಬುಗ ಗಣೇಶನ್ನ ವೆಲ್ಕಮ್ ಟು ನಮಸ್ಕಾರ ದನಿಕುಳ ಇರಿ ವೆಲ್ಕಮ್ ಟು ಲೈವ್ ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಬಿಳೆ ಶ್ರೀಕೃಷ್ಣ ಜನ್ಮಾಷ್ಟಮಿದ ಶುಭಾಶಯಗಳು ಇರೆಗ್ ಆರ ಪುಂಡಿ ಬೇರೆ ಬೇರೆ ಪೋಯರು ಇಜ್ಜಿಜ್ಜಿ ಪುಂಡಿ ಬೇರೆ ಇಜ್ಜಪ್ಪ ಗಣೇಶ್ ಕುಳಲ್ ಪುಂಡಿ ಎತ್ತ ಪುಂಡಿ ಏಡಬೇಕು ರಕ್ಷಿತ್ ಪೂಜಾರಿ ಬರ್ತೀರ ಹಾಯ್ ರಕ್ಷಿತ್ ಅನ್ನ ವೆಲ್ಕಮ್ ಟು ಲೈವ್ ಎಂಚೆಲ್ಲರು ಗಣೇಶ್ ಚತುರ್ಥಿದ ಶುಭಾಶಯಗಳು ಇರೆಗ್ ಹೆಂಗೊಂಜಿ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೆ ಅಂಚೆನೆ ಚಾನೆಲ್ಗೆ ಸಪೋರ್ಟ್ ಮಂತ್ ಜಡ್ಡ ಪ್ಲೀಸ್ ಚಾನೆಲ್ಗೆ ಹೋದು ಒಂಜಿ ಸಬ್ಸ್ಕ್ರೈಬ್ ಮಾಡ್ಪ್ಲೆ ಈಗ ಪೂರ ಸಪೋರ್ಟ್ ಎಂಗ್ಲೆ ಅಗತ್ಯ ಉಂಟು ಸ್ಕಿಪ್ ಪಣೊಂದುಲ್ಲೆರು ಸಂಪತ್ತನ್ನೇ ಹಾಯ್ ಪಣೊಂದುಲ್ಲೆರು ದಾಲ ಆಯ್ಜಿಂಡ ಲೈವ್ ಕ್ರಿಕೆಟ್ ಗೊಬ್ಬುಗ ಬರ್ಪೆರ ತೂಕ ಕಾಣೊಂದುಲ್ಲೆರು ಐದು ತುಂಬುದ ಇರಗ ಯಾನು ಗೊಂದಲಡುಲ್ಲೆ ಅಂಚಕೇನಿ ಬೇಜಾರು ಅವ್ರು ಚಿಜ್ಜಿಜ್ಜಿ ಬೇಜಾರಿಚ್ಚಿ ಆರು ಪುಂಡಿ ಬೇಪೇರೆ ಪೋತೇರು ಗಣೇಶ ಚತುರ್ಥಿ ಶುಭಾಶಯಗಳು ಸಂಪತ್ತನ್ನು ಹಾಯ್ ಪಣ ಪ್ರಿಯಾಂಕ ಮತ್ತೆ ಎಂಟ್ರಿ ಯಾವುದು ಪ್ರಿಯಾಂಕರ ಬಂದರೆ ಮತ್ತೆ ಇನಿ ಮಾತ ಬಿಸಿ ಚೌತಿ ಅತ್ತೆ ಅಂಚ ಅಂದಂದಿ ಅಂಚೆ ತೊಂದರೆ ಇಜ್ಜಪ್ಪ ನಮಕ್ಕುಲೋ ಒಂದು ಜಾದೆ ಗೊತ್ತುಂಡೆ ಯಾನಂಚ ಕುಲೋ ಒಂದು ಒಂತೆ ಪಡ್ತು ಟಿ ವಿ ಎನ್ನ ಬೇಲೆ ಮಂತೊಂದಿತ್ತನಲ್ಲ ಜನ ಕೆಲವರು ಬತ್ತ ತೂದು ಪೋಪೇರು ಅಂಚ ಯಾನು ನನ್ನ ಆಜಿ ಲೈಕ್ ಆವಡ ಅವು ಲೈಕ್ ಆಂಡ ಪಕ್ಕ ಜಪ್ಪು ಐನು ಆವಡ ಐನು ಪಕ್ಕಡೆ ಎರಡೆಲ್ಲ ಬರ್ಪೇರು ತೂಕ ಮನಸ್ಸಿನೊಂಜಿ ಇಂದುಂಡು ಗಣಪ ಚೌತತೆ ಇನ್ನಿ ಬರುವೇರು ಇತ್ತ ರಕ್ಷಿತ್ ಅನ್ನೇ ಬತ್ತೇರು ಗಣೇಶ್ ಅನ್ನೇ ಬತ್ತೇರು ನಿಗಳು ಕೊರಿಯರತ್ತ ಲೈಕ್ ಥ್ಯಾಂಕ್ ಯು ಸೋ ಮಚ್ ಅವೇ ನಿಕ್ಲೆ ದಾದ ಸ್ಪೆಷಲಿ ಗಣೇಶ್ ಚೌತಿ ದಾದೆ ಒಡ್ಕ ಬರ್ಪಿನ ಒಡ್ಕತ್ತೆ ನೀರಿ ಅವು ಇರ್ನ ಪ್ರಾಯ ಅಂಡಿಗೆ ಅಂದ ದಿನೋಲ ಎನ್ನ ಪ್ರಾಯದಾತ ಯಾವುದುಂಡಿ ನಾನು ಬಿಸಿ ನೀರು ಕುಡಿಯೋದು ಬಿಸಿ ನೀರು. ಮತ್ತು ಹೇಗಿದ್ದೀರಿ ಎಲ್ಲ ಲೈವಲ್ಲಿ ಎಪ್ಪಿ ಗಣೇಶ ಚತುರ್ದಶಿ ಎಲ್ಲರಿಗೂ. ನಮಗೆ ಲೈವಲ್ಲಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಯಾರೆಲ್ಲ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.
ನಿಮಗೆ ಅನಂತ ಅನಂತ ಧನ್ಯವಾದಗಳು. ಗಣೇಶ್ ಕುಲಾಲ್ ತೆಲ್ತೊಂದಿಲ್ಲ ದಾದಕ್ಕೆ ತಿಳಿಪುನು ಯಾನ್ ನೀರು ಬರ್ಪಿನಿ ಒಡ್ಕ ಬರ್ಪುಜಿ ಒಡ್ಕದೆಲ್ಲ ತೋಜುನ ಮಾತ್ರೆ ಒಡ್ಕತ್ ಅತ್ತೆ ಪ್ರಿಯಾಂಕಾ ನಿದ್ದೆ ಬರ್ತಾ ಇದೆ ಅನ್ನ ಮಲಗಿ, ನೀವು ಮಲಗಿ, ತೊಂದರೆ ಇಲ್ಲ. ನಿದ್ದೆ ಬರುವವರು ಮಲಗಬೇಕು ಸುಮ್ಮನೆ. ಮತ್ತೆ ನನ್ನಿಂದಾಗಿ ನಿಮಗೆ ನಿದ್ದೆ ಹಾಳಾಯ್ತು ಅಂತ ಹೇಳ್ಬಾರ್ದು. ನಾಳೆ ಬೆಳಿಗ್ಗೆ ಎದ್ದು, ನಾಳೆ ಬೆಳಿಗ್ಗೆ ಹಾಲು ಕರೆಯಲಿಕ್ಕೆ ಉಂಟಲ್ಲ ನಿಮಗೆ. ನಿದ್ರೆ ಬರ್ತಾ ಇದೆಯಣ್ಣ. ಸಂಪಾದನೆ ಪ್ರಿಯಾಂಕಾ ಮಲಗಿ, ಚಾಪೆ ಬೇಕಾ ಕೊಡ್ತೀವಿ. ಹೌದೌದು, ಚಾಪೆ ಬೇಕಾದ್ರೆ ಸಂಪತ್ತನ್ನ ಕೊಡ್ತಾರೆ, ಮಲಗಿ. ನಿಜ ಹೇಳು तेरे नाम ला 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 तेरे नाम ला 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 तेरे नाम हमने किया है जीवन अपना सारा सनम हो जीवन अपना सारा सनम. ಗಜಮುಖನೆ ಗಣಪತಿ ಭಜನೆ ಪನ್ನೆ ಪಂಡಿರ ಅವು ಪಂಡೇನ ಅಂದ್ಯ ಗಜಮುಖನೆ ಗಣಪತಿಯು ಅವು ಪಂಡೆ ಇತ್ತೆ ಪಂಡೇನಿ ಅನ್ನು ನಿನಗೆ ವಂದನೆ ಅವು ಪಂತಿ ಜಾನೆ ಅವು ಪಂಡೆ ಅನ್ನು. ಅವು ಪಂಡೆ ಜಸ್ಟ್ ಇತ್ತೆ ಪಣ್ಯ ನಾವೇ ಪಂಡ ಬೇತೆ ಪಲ್ಯ. ಓಕೆ ಓಕೆ. तेरे मेरे बीच में ऐसा हो है बंधन बंदा तूने नहीं जाना मैंने नहीं जाना तेरे मेरे बीच में तेरे मेरे बीच में ऐसा है बंधन बंदा. अब पूरा ಗೊತ್ತು ಜಿಂಕ್. एक डोर खींचे दूजा दौड़ चलाए एक डोर खींचे दूजा दौड़ चलाए कच्चे धागे में बांधा चलाए ऐसे जैसे कोई ओ ऐसे जैसे कोई दीवाना ऐसे जैसा कोई दीवाना मैंने नहीं जाना तूने नहीं जाना तेरे मेरे बीच में कैसा है बंधन अनजाना. ಜಾಸ್ತಿ ಗೊತ್ತು ಜಿ ದಾದ ಒಕ್ಕು ಅಣ್ಣ. ವಾಟ್ಸಪ್ ಗ್ರೂಪ್ ಲೈವ್ ಇಲ್ವಾ? ಇಲ್ಲ, ನಾವು ವಾಟ್ಸಪ್ ಗ್ರೂಪ್ ಎಲ್ಲ ಮಾಡಲ್ಲ. ಅದು ಮಾಡಿದರೆ ಮತ್ತೆ ಜಂಜಾಟ ಆಗ್ತದೆ. ಅದಕ್ಕೆ ಏನಾದರೂ ಕಳಿಸ್ಲಿಕ್ಕಿದ್ರೆ ಇದು ಎಲ್ಲದ್ರೆ ಇಮೇಲ್ ಮಾಡ್ಬೋದು, ಅಲ್ಲ ನಮ್ಮ ಇನ್ಸ್ಟಾಗ್ರಾಮ್ ಉಂಟು, ಇನ್ಸ್ಟಾಗ್ರಾಮಲ್ಲಿ ಬಂದು ಮಾತಾಡ್ಬೋದು. ಆಯಿತಾ?
ಸಂಪತ್ತಾನೆ ಹಾಯ್ ಬಾಳಂದುಳ್ಳರು. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈಕ್ ಕೊಡ್ರಿ, ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡ್ರಿ. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಯಾರೆಲ್ಲ ಇದ್ದೀರಿ? ಗಣೇಶ್ ಕುಲಾಲ್, ವಾಟ್ಸಪ್ ಗ್ರೂಪ್ ಎಲ್ಲ ಬೇಡ, ಮತ್ತೆ ಲಪಡ ಆಗುತ್ತದೆ. ಹೌದೌದೌದು, ಅದಕ್ಕೋಸ್ಕರ ನಾವು ಎದುರೋದು. ವಾಟ್ಸಪ್ ಗ್ರೂಪ್ ಎಲ್ಲ ಬೇಡ. ವಾಟ್ಸಪ್ಪಲ್ಲಿ ನೋಡಿ ಅವರ ಹತ್ರ ಉಂಟಂತೆ, ಅದೆಲ್ಲ ಊರಲ್ಲಿ ನಡೀತದೆ. ನಮಗೆ ಇಲ್ಲಿ ಮೆಸೇಜ್ ಹಾಕ್ಲಿಕ್ಕೆ ಪುರ್ಸೋತಿಲ್ಲ. ನಮಗೆ ಹೆಂಡತಿ ಮೆಸೇಜ್ ಮಾಡೋದನ್ನು ನೋಡಲಿಕ್ಕೆ ಪುರ್ಸೋತಿಲ್ಲ, ಮತ್ತೆ ವಾಟ್ಸಪ್ ಗ್ರೂಪಲ್ಲಿ ಎಂತ ಮಾಡೋದು ನಾವು? दिल दीवाना बिन सजना के माने ना, ये पगला है समझाने से समझे ना, ये पगला है समझाने से समझे ना, धक धक बोले हितवुत ढोले दिन रेना, हे पगला है समझाने से समझे ना, दर्द जुदाई क्या होता है तुम जानो मैं जानो, हो 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 हो, दर्द जुदाई क्या होता है तुम जानो मैं जानो, प्यार बुलाए दुनिया रोके किसी का कहाँ मानो, तुमसे मिले बिन दिल को कुछ भी सूझे ना, ये पगला है समझाने से समझे ना, ये पगला है समझाने से समझे ना. ನಮಗೆ ಕಿರ್ಮಲಿಕ್ಕೆ ಪುರ್ಸೊತ್ತಿಲ್ಲ ಅಬ್ರೋಡ್ನಲ್ಲಿ. ಹೌದೌದೇ, ಅದೇ ಹೇಳಿದ್ ನಾನು. ಎಂತ ಮಾತಾಡ್ತಾರೆ ಅವರು. ಎಲ್ಲಿ ಹೋದ್ರ ಇವರು ನಮ್ಮ ಇದ್ದಾರಾ?
ಸಾರಿ ಮ್ಯೂಟಲ್ಲಿದ್ದೆ ಫಾರೂಕ್ ಬ್ರೋ. ಸಾರಿ ಇರೆಗೆ ನಾನು ಮ್ಯೂಟೆಡ್ ವಿಶ್ ಮಂತೆ. ವೆಲ್ಕಮ್ ಟು ಲೈವ್. ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೆ. ಬೊಕ್ಕ ಹ್ಯಾಪಿ ಗಣೇಶ ಚತುರ್ದಶಿ. ಮ್ಯೂಟ್ ಮಾರ ಅವನೊಂದುಲೆ. ಸಾರಿ ಸಂಪದನೆ ಮ್ಯೂಟ್ ಮಾಡೋದಿಲ್ಲ. ಸಾರಿ ಅಯ್ಯೋ ರಾಮ ಅವನೊಂದು. ಸಾರಿ ಫ್ರೆಂಡ್ಸ್, ಸಾರಿ. ಎಲ್ಲರಿಗೂ ಗಣೇಶ ಚತುರ್ದಶಿಯ ಶುಭಾಶಯಗಳು. ಸೊ ಯಾರೆಲ್ಲ ಲೈಕ್ ಕೊಡಲಿಲ್ಲ ಪ್ಲೀಸ್ ಲೈಕ್ ಕೊಡಿ. ನಾವೊಂದು ಇವತ್ತು ಗಣೇಶ ಚೌತಿ ಅಂತ 50 ಲೈಕ್ ಆಗ್ಬೋದು ಅಂತ ಕೂತಿದ್ದೇವೆ. ನೀವು ಖಾಲಿ ನೋಡ್ತಾ ಇದ್ದೀರಿ. ಎಂಥದ್ದು ಇದು? ಇಷ್ಟೊತ್ತು ಮಾತಾಡಿದ್ದು ವೇಸ್ಟ್. ತೊಂದರೆ ಇಲ್ಲ, ಎಂತ ಮಾಡೋದು. ಮೊನ್ನೆ ಸಹ ಹಾಗೆ ಆಗಿತ್ತು ಒಂದ್ಸಲ. ಸಂಪದನೆ ಅಂಚಿಂಚಿ ತೂಲೆ ಪ್ರಪಂಚ ನಾವೆಲ್ಲ ಮ್ಯೂಟುಡೆ ಓದಿನಿ ಪೂರ. ಅಯ್ಯೋ ದೇವರೇ. ಮುಖಾಭಿನಯ, ಹೌದೌದು ಮೂಕಾಭಿನಯ. ಸಂಪತ್ತನ್ನೇ ಕಾಸು ಕೊರ್ಲೆ ಹಿಂಗೆ ಐನೂದು ಮ್ಯೂಟು ಮಲ್ತೀನಿ. ಅವು ಯಾನು ಹೆಂಚಿನ ಮ್ಯೂಟ್ ಮಾಡ್ತೀನಿ. ಅವ್ನು ಮೆಸೇಜ್ ಬತ್ತು ನಾವೇನು ಕೇಂದ್ರ ಮ್ಯೂಟ್ ಮಾಡ್ತೀನಿ. ಮುಖ ಮರತ್ತೆ ಫೋನಿಂಗ್. ಹೌದು ಮೊನ್ನೆ ಸಹ ಆಗಿತ್ತು. ಹೌದು ನಡೀತದೆ ಅದು, ಒಮ್ಮೊಮ್ಮೆ ಆಗಿ ಹೋಗ್ತದೆ. ನಾವು ಅಂದರೆ ಎಲ್ಲ ಕಡೆ ಗಮನ ಕೊಡ್ತಾ ಇರುವಾಗ ಸ್ವಲ್ಪ ಅದು ಇದು ಅಂತ. ಮತ್ತು ಯಾರೆಲ್ಲ ಲೈವಿಗೆ ಲೈಕ್ ಕೊಡಲಿಲ್ಲ ಪ್ಲೀಸ್ ಒಂದು ಲೈಕ್ ಕೊಡ್ರಿ. ಯಾಕೆಂದರೆ ನಮ್ಮದು 50 ಲೈಕಿಗೆ ಇನ್ನು 4 ಲೈಕ್ ಬೇಕಾಗಿದೆ. ಸೊ ನೀವು ಲೈಕ್ ಕೊಟ್ಟರೆ ಅದು ಖುಷಿ ಆಗ್ತದೆ ನಮಗೆ. 50 ಆಗದಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ಆದರೆ ಒಂದು ಕೊಟ್ಟರೆ ನಿಮ್ಗೆ ಗೊತ್ತುಂಟಲ್ಲ ಅದು. ಸಂಪತ್ತನೆ ನಲ್ಪ ತಾಜ್ ಮಾಡೋದಿಲ್ಲ ಅನ್ನೋದು. ನಲ್ಪ ತಾಜ ನಾಲಾಪುಂಡು ತೂಕ ಬರ್ಪೇರು. ಪ್ರಿಯಾಂಕಾ ಅಣ್ಣ ಇವತ್ತು ಇಷ್ಟೊತ್ತಾದರೂ ಇದ್ದೀನಿ ನಿಮಗೋಸ್ಕರ. ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತಾ ಇದ್ದಕ್ಕೆ ನೀವು. ಥ್ಯಾಂಕ್ ಯು ಸೋ ಮಚ್, ನಿಮಗೆ ಧನ್ಯವಾದಗಳು. ಮತ್ತು ನೋಡುವ, ಧನ್ಯವಾದ ಅಂತ ಹೇಳ್ತೀನಿ ನಾನು. ಶಿಲೆಗಳು ಸಂಗೀತವ ಹಾಡಿವೆ. ಅಲಿಪತ್ತು ಬತ್ತೀರು. ಅಲಿಪತ್ತು ವೆಲ್ಕಮ್ ಟು ಲೈವ್. ಹೌ ಆರ್ ಯು? ಪ್ಲೀಸ್ ಗಿವ್ ಎ ಲೈಕ್ ಆ್ಯಂಡ್ ಸಪೋರ್ಟ್ ಮೈ ಚಾನೆಲ್, ಸಬ್ಸ್ಕ್ರೈಬ್ ಮೈ ಚಾನೆಲ್. ಆ್ಯಂಡ್ ವೆರ್ ಆರ್ ಯು ಫ್ರಮ್? ಯು ಕೇಮ್ ಫಸ್ಟ್ ಟೈಮ್ ಐ ಥಿಂಕ್. ಸೊ ಪ್ಲೀಸ್ ಲೈಕ್ ಮೈ ಚಾನೆಲ್ ಆ್ಯಂಡ್ ಲೈಕ್ ದ ಲೈವ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನೆಲ್. ಥ್ಯಾಂಕ್ ಯು ಸೋ ಮಚ್. ಈರು ನಟ್ಟೋರ್ಚಿ ಅಕ್ಕುಲೆ ಕೊರ್ಪಿರಿ. ಇಜ್ಜಿ ಅಕ್ಲೆ ನೆನಪು ಪೂಜೆ ಕೆಲವರಿಗೆ ಅಂಚೆ ಆಪುಂಡು ಎಂಕ್ಲಂಚನೆ ಒಲ್ಲ ಲೈವ್ ಹೋದವರ ಪೂರ ಪಾತಿರ್ದ ಆಪುಂಡು. ಲೈಕ್ ಕೊಟ್ಟೆಂದು ಬರೆದುಲಪ್ಪು ಅನ್ನ ಲೈಕ್ ಕೊಡ್ದು ಪೂಜೆ ಬೊಕ್ಕ ಕೊರ್ಪಿ ನಾನು. ಬನ್ನಿ ಜನರೇ. ಅಲಿಪತ್ತು ನಾಟಲ್ ಎವಡೆ ಕೇರಳವಾ? ಎಂಡಿಂಗ್ ಟೈಮ್ ನಮಗೆ ಗೊತ್ತಿಲ್ಲ. 50 ಲೈಕ್ ಆದರೆ ಎಂಡ್ ಮಾಡೋದು. ನೀವು ಮಲಗುವುದಾದ್ರೆ ಮಲಗಿ, ತೊಂದರೆ ಇಲ್ಲ. ನಾಳೆ ಬನ್ನಿ ಆಯಿತಾ, ನೋ ಪ್ರಾಬ್ಲಮ್. ಇನ್ನೊಂದು ಎಷ್ಟಾಯ್ತು ಈಗ? 169 170 ನಿಮಿಷ. ನಮ್ಮ CO ಎಲ್ಲಿಲ್ಲ ಎಂತ ಏತು ಬರ್ತಾವ ಕುಳ್ಳುಗೈ ಸಂಪದನ್ನ ಏತು ಬರ್ತು ಉಂಟ ಕುಳ್ಳುನು CO ಆರ್ ಕೇನೊಂದಿಲ್ಲರಲ್ಲಿ. ನೋ ಪ್ರಿಯಾಂಕಾ CO ಇದ್ದೇನೆ. ಅಲಿಪತ್ತು ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ತಮಿಳ್ ಆರ್ ಮಲಯಾಳಂ ಇನ್ ರೈಟಿಂಗ್. ಸೊ ಪ್ಲೀಸ್ ರೈಟ್ ಇನ್ ಇಂಗ್ಲೀಷ್ ಆರ್ ಅಯ್ಯೋ ಮುಟ್ಟ. ಓಕೆ, ಅದೇ ನಾವೊಂದು 50 ಆಗುವವರೆಗೆ ಕೂತ್ಕೊಳ್ಳುವ ಅಂತ. ಆಗಲ್ಲ ಅಣ್ಣ. ಓಕೆ ಹಂಗಲ್ಲ ಅಣ್ಣ, ಒಂದು 10-20 ನಿಮಿಷ ಅಷ್ಟೇ. CO ಅಲ್ಲ, CEO ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್. ಅವರ ಶಾರ್ಟ್ಕಟ್ಟಲ್ಲಿ CO ಹೇಳುದು, CO ಅಂತ. ಸಂಪತ್ತನ್ನೇ 19:35 ಆಂಡು ಬಂಡೇರು. ಓ ಅಂದ 19:35 ಮುಟ್ಟನ. ಓಕೆ ಇತ್ತೆ 45 ಐದು ಆಂಡ ಆದದೆ. 10 ಆಂಡ 10 ಗಂಟೆ 11 ಆಪುಂಡು. ಓಕೆ ಆಯ್ತಾ, 10:55 ಆಂಡ ಆತದೆ.
ಪ್ರಿಯಾಂಕಾ ಸಂಪತ್ತನ್ನ ಅವರ ಎಜುಕೇಷನ್, ಸಂಪತ್ತನ್ನ ಅವರು ಡಿಗ್ರಿ ಮಾಡಿದಾರಂತ ಗೊತ್ತಿಲ್ಲ, ನಾನು ಕೇಳಲಿಲ್ಲ. ನಾನು ಯಾರ ಹತ್ರ ಎಜುಕೇಷನ್ ಎಲ್ಲ ಕೇಳಲಿಲ್ಲ. ನಮಗೆ ಸಪೋರ್ಟ್ ಮಾಡ್ತಾರೆ ಅಷ್ಟು ಸಾಕಂತ. ರಕ್ಷನ್ ಮಲ್ಕೊಂಡ್ರ? ಅವರು ಮಲ್ಕೊಂಡ್ರು, ಅವರಿಗೆ ನಿದ್ರೆ ಜಾಸ್ತಿ ಬರುವುದು. ಕುಣಿಯುವ ಕಾಲ್ಗೆಜ್ಜೆ ಗಲಗಲಗನು SSLC ಅಂತೆ. ಓಕೆ ಓಕೆ. ಅರಳಿದ ಕಣ್ಬೆಳಕು ಇರ್ದಾದ ಬಿಸ್ನೆಸ್ ಮಂತಂದುಲ್ಲ ಇರ್ನ ಓನು ಸಂಪತ್ತನ್ನ ಯಾನು ಇರ್ನದಾಲ ಕೇಂದಿನೇ ಜಿಜಿರ ಏಪಲ. ಕುಣಿಯುವ ಕಾಲ್ಗೆಜ್ಜೆ ಗಳಗಳ ಎನ್ನುವಂತೆ ಅರಳಿದ ಕಣ್ಬೆಳಕು ಫಳ ಫಳ ಒಳೆವಂತೆ. ನನಗೂ ಜಾಸ್ತಿ ಆದರೆ ನಿಮ್ಮನ್ನು ಬಿಟ್ಟು ಹೋಗ್ಬೇಕಲ್ಲ ಅಂತ ಇದ್ದೀನಿ. ನನಗೂ ಜಾಸ್ತಿ ನಿದ್ರೆ ನಿದ್ರೆ. ಓಕೆ, ನಿಮ್ಮನ್ನು ಬಿಟ್ಟು ಹೋಗ್ಬೇಕಲ್ಲ ಅಂತ ಇದ್ದೀನಿ. ಹೌದಾ? ಓಕೆ ಓಕೆ. ಎಂತ ಮಾಡೋದು, ನಿದ್ರೆ ಮಾಡಲಿಕ್ಕಿದ್ರೆ ಹೋಗಿ, ತೊಂದರೆ ಇಲ್ಲ. ನಾವು ಸ್ವಲ್ಪ ಹೊತ್ತು ಇರ್ತೇವೆ ಮತ್ತು ಮಲಗ್ತೇವೆ. ಕುಣಿಯುವ ಕಾಲ್ಗೆಜ್ಜೆ ಗಳಗಳ ಎನ್ನುವಂತೆ ಹರಳಿದ ಕಣ್ಬೆಳಕು ಫಲ ಫಲ ಒಳೆವಂತೆ. ಆ ಶಿಲ್ಪಿಯ ಹೊಂಗನಸಿನ ಸೌಂದರ್ಯದ ಕನ್ನಿಕೆಯರು ಕರವ ಮುಗಿದು ಶರಣು ಎಂದು ಪ್ರಕೃತಿಯಲ್ಲಿ ಶ್ರೀಹರಿಯ ಸ್ತುತಿಸುತ್ತ ಸಂಗೀತವ ಹಾಡಿದೆ. ಯಾನು ಗಾರೆ ಕೆಲಸ ಪೋಪಿನಿ ಎಲ್ಪರ್ ದುಂಬು ಹೋಟೆಲ್ಡಿತ್ತೆ ಅಂದ. ಮನಸ್ಸಿಲ್ಲ ಅನ್ನ ಬಣದಿಲ್ಲ. ಹೌದಾ? ಇರಿ ಹಾಗಾದ್ರೆ. ಶಿಲೆಗಳು ಸಂಗೀತವ ಹಾಡಿದೆ ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ, ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ ಅನುದಿನ ಅನುಕ್ಷಣ ಕುಣಿಯುತ್ತಲೀ ಶಿಲೆಗಳು ಸಂಗೀತವ ಹಾಡಿದೆ. ನಿಮಗೆ ಎಲ್ಲ ಪದ್ಯದ್ದು ಪಿಕ್ಚರ್ ಹೆಸರು ಗೊತ್ತುಂಟಲ್ಲ. ಹುಷಾರಿದ್ರಿ ಬರ್ರಿ ನೀವು. ಹೋಟೆಲ್ ಓಲು ಸಂಪತ್ತನ ಬಾಂಬೆ ಹಿಡಿತಾರೆ ಅಲ್ಲ? ಬಾಂಬೆ ಹಿಡಿತೆ ಹೋಟೆಲ್. ಥ್ಯಾಂಕ್ ಯು ಸಂಪತ್ತನ. ಹಾಯ್ ಮಾಡೋದಿಲ್ಲ ರೀ. ದುಬೈನಲ್ಲಿ ಟೈಮು ಈಗ 10 ಗಂಟೆಗೆ 5 ನಿಮಿಷ ಉಂಟು. ಇನ್ನು ಊರಲ್ಲಿ 11:30ಗೆ 5 ನಿಮಿಷ ಉಂಟಲ್ಲ, 1.5 ಗಂಟೆ ಡಿಫ್ರೆನ್ಸ್ ದುಬೈ ಮತ್ತು ಊರಿಗೆ. ಮಹಾರಾಷ್ಟ್ರದ ಮಾಲೆಗೌಡ ಒಂದು ಪಂತರ ಅಂದ. ಯಾನು ಮಹಾರಾಷ್ಟ್ರದ ದಾದರ್ ಹಿಡಿತೆ ಬಾಂಬೆ. ಅಣ್ಣ, ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂದರೆ ನಮ್ಮ ಜೊತೆ ಮಾತಾಡಲಿಕ್ಕೆ ಇದೇ ಪ್ಲ್ಯಾಟ್ಫಾರ್ಮ್ ಉಂಟಲ್ಲ. ಮತ್ತು ದುಬೈಗೆಲ್ಲ ಕಾಲ್ ಮಾಡಲಿಕ್ಕೆ ಊರಿಂದ ಆಗಲ್ಲ, ಕಷ್ಟ. ಊರಿಗೆ ಬಂದಾಗ ಸಿಗುವ ನಾವು, ಆಯಿತಾ? ನಾವು ನಮ್ಮ ಫ್ಯಾಮಿಲಿಯನ್ನು ಕರ್ಕೊಂಡು ಬರ್ತೇವೆ ನಿಮ್ಮ ಮನೆಗೆ ಕಡುಬು ತಿನ್ನಲಿಕ್ಕೆ. ಸಂಪತ್ತನ್ನೇ ಕಟ್ರಾಜ್ ದೂರನೇ ದಡರ್ದು ಒಣಗಿದೆ. ಕಟ್ರಾಜ್ ದೂರನೇ ದಡರ್ದು, ಕಟ್ರಾಜ್ ದೂರನೇ ದಾದರ್ದ, ಕಟ್ರಾಜ್ ದೂರನೇ ದಾದರ್ದ ಅನ್ನೋದು. ಕಟ್ರಾಜ್ ಬಂಡ ಓಲಿಯೋ ಗೊತ್ತಾಯ್ತು. ಅಮ್ಮ ನೀನು ಚಂದ.
ಕಾತ್ರಾಜ್ ಓಲುಂದು ಹೆಂಗೆ ಗೊತ್ತುಜಿ ಬಾಂಬೆಡ ದಾದರ್ ಬಾಂಬೆಡ ಅಂದು ಕಾತ್ರಾಜ್ ಓಲುಂದು ಗೊತ್ತುಜಿ ಸಂತ ಕ್ರೂಸ್ ಅಂಡ ಉಂಡು. ಓಕೆ 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 ಥ್ಯಾಂಕ್ ಯು ಸೋ ಮಚ್. ನಾಳೆ ಸಹ ಬೇಗ ಜಾಯ್ನ್ ಆಗ್ತೀನಿ. ಥ್ಯಾಂಕ್ ಯು ಪ್ರಿಯಾಂಕರವರೇ. ಪ್ರಿಯಾಂಕಾ ಸಿಸ್ ಅಂತ ಹೇಳಬೇಕು. la 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 पुन्हा कात्रा जाते. ಪ್ರಿಯಾಂಕಾ ಅಂದರೆ ಪ್ರಿಯಾಂಕಾ ಅಂದರೆ ಓಕೆ. ಪ್ರಿಯಾಂಕಾ ಸಿಸ್ ಅಂದರೆ ಒಳ್ಳೇದಂತ. ಮದುವೆ ಆದವರನ್ನೆಲ್ಲ ಸಿಸ್ ಅಂತ ಹೇಳ್ಬೋದು, ಸಿಸ್ಟರ್ ಅಂತ. ನಿಮಗೆ ಮದುವೆಯಾಗಿ 2 ಮಕ್ಕಳಿದ್ದಾರಲ್ಲ, ಪ್ರಿಯಾಂಕಾ ಅಕ್ಕ ಅಂತ ಹೇಳ್ಬೋದು. ఇంక పోడిగల ఆపును మరి నంబర్లకి ఏనందు లేరు కూడా పాతే 2 మనదు లేరు. ప్రియాంక బేబీ మనదు. ಅದು ಮೊನ್ನೆ ಹೇಳಿದ್ರಲ್ಲ ನೀವು, ಪ್ರಿಯಾಂಕಾ ಸಿಸ್ ಅಂತ ಹೇಳ್ಬೇಕು. ಓಕೆ ಓಕೆ, ಪ್ರಿಯಾಂಕಾ ಸಿಸ್ ಕಕ್ಕ ಆಗ್ತದೆ ಅಂತಲ್ಲ. ಓಕೆ ಓಕೆ. ಅಣ್ಣ ನನಗೆ ಇವಾಗ 26 ವರ್ಷ. ಹೌದು, ನಿಮಗೆ 26 ವರ್ಷ, ಆದರೆ ನೀವು ಮದುವೆ ಆಗಿ 2 ಮಕ್ಕಳಿದ್ದಾರಲ್ಲ. ಸೊ ಮದುವೆ ಆದಮೇಲೆ ನಾವು ಸಿಸ್ ಅಂತ ಕರೆಯಬಹುದು ಯಾರನ್ನು ಸಹ. ಅದಕ್ಕಿಂತ ಮುಂಚೆ ಅಂತ ಕರೆದ್ರು ಅವರಿಗೆ ಸ್ವಲ್ಪ ಬೇಜಾರಾಗ್ತದೆ. ಮುದ್ದು ಬತ್ತೀರಿ. ಹಾಯ್ ಮುದ್ದಕ್ಕ, ವೆಲ್ಕಮ್ ಟು ಲೈವ್. ಇನ್ನೊಂದು ಲೈಕ್ಗೆ ಗಾತಂತ ಎಂಕಲು ದಾನೇ ಪೊನ್ನೆ ಇರು ಇನಿದಾನೆ ಬತ್ತೀನಿ ಲೇಟ್. ಲೈಕ್ ಕೊರ್ರೆ ಬತ್ತೆ ಅವನ ಒಂದು ಲೈಕ್ ಡನ್. ಓಕೆ, ಥ್ಯಾಂಕ್ ಯು ಸೋ ಮಚ್. ನನ್ನೆಲ್ಲ ಮೂಜಾ ಹೊಡಿ ಎಲ್ಲ ತಿಕ್ಕೋರ ಸಾದಿನಿ ಮಿನಿ ಲೈಕ್ ಕೊರ್ರೆ. ಮುದ್ದು ಲೇಟ್ ಬತ್ತೀನಿ ಕೋಪ ಅವನದಿಲ್ಲೇರು. ಸಂಪತ್ತನ್ನ ಹಾಯ್ ಬಣ್ಣದಲ್ಲಿರು. ಏನು ಮಾತಾಡ್ಲಾರ ಲೈವ್ ಪ್ಲೀಸ್ ಲೈಕ್ ಕೊರಲಿ. ಹೌದು ಅಣ್ಣ, ಇಷ್ಟು ಬೇಗ ಯಾಕೆ ಮದುವೆ ಆದ ಅನಿಸುತ್ತೆ? ಸಿಂಗಲ್ ಲೈಫ್ ಸೂಪರ್. ಇಲ್ಲಪ್ಪ, ಸಿಂಗಲ್ ಲೈಫ್ ಯಾಕೆ ಸೂಪರ್? ಮದುವೆ ಆದರೆ ಒಳ್ಳೇದಲ್ವಾ? ಮದುವೆ ಆಗಿ ಮಕ್ಕಳು ಮರಿಯೆಲ್ಲ ಇದ್ದರೆ ಒಳ್ಳೇದು ಲೈಫ್. ಗುಡ್ ನೈಟ್ ಬಣ್ಣದಲ್ಲಿರು. ಯಾಕೆ ಗುಡ್ ನೈಟ್ ಇಷ್ಟು ಬೇಗ? ಮುದ್ದಕ್ಕ ಸ್ವಲ್ಪ ಮಾತಾಡಿ. ಇನ್ನು ಸ್ವಲ್ಪ ಹೊತ್ತಿರೋದು ನಾವು. 50 ಲೈಕ್ ಆಗುವವರೆಗೆ ಇರ್ತೇವೆ. ನಿಮಗೆ ಗಣಪತಿ ಹಬ್ಬದ ಶುಭಾಶಯಗಳು. ಗಣೇಶ ಚತುರ್ದಶಿ ಆಯಿತಾ ಮುದ್ದಕ್ಕನಿಗೆ. ಚಿಲ್ಲಿ ಪಿಲ್ಲಿ ಪಂಪಿನ ಪಕ್ಕಿಲು ಪಾರುನ ಮುದ್ದು ಪೋಂಡ ಕೆರುವೆ ಅವನದಲ್ಲಿ. ಪ್ರಿಯಾಂಕಾ 26 ವರ್ಷಕ್ಕೆ ಆಗಿದ್ದು 10 ವರ್ಷ ಆಯಿತು. ಹೌದಾ? 16 ವರ್ಷದಲ್ಲಿ ಮದುವೆ ಆಗಿದ್ದೀರಾ? ಒಳ್ಳೇದಲ್ವ ನಿಮಗೆ ಲೈಫು. ನಿಮಗೆ ಒಂದು 40 ವರ್ಷ ಆಗುವ ನಿಮ್ಮ ಮಕ್ಕಳು ಸ್ವಲ್ಪ ದೊಡ್ಡದಾಗಿರ್ತಾರೆ. 50 ವರ್ಷ ಆಗುವಾಗ ಮಕ್ಕಳು ಕೆಲಸಕ್ಕೆ ಹೋಗ್ತಾರೆ. ಲೇಟ್ ಬತ್ತನಲ್ಲ, ಲೇಟೆಸ್ಟ್ ಆದ ಬತ್ತೆ ಅವನು ಅವಂದಿ ಅಂದಂತೆ. ನಮ್ಮಲ್ಲ ಜೆಪ್ಪು ನಾನು ಒಂದು 10 ನಿಮಿಷ ಸಂಪತ್ತನೆ ಬಂದಿತ್ತೇನೆ. ಒಂದು 10 ನಿಮಿಷ ಅಂದು ಬೊಕ್ಕ ಜೆಪ್ಪುಗ ಇವ ಆವಾಡು ಕುಲ್ಲಾಡು ಬೊಕ್ಕ ಎಲ್ಲ ಕಾಂಡೆ ಹಾಪುಣಿ 2 ತೂಪಿನಂಚಿ. ಆದರೂ ನಮ್ಮ ಊರಲ್ಲಿ ನನಗಿಂತ ದೊಡ್ಡವರು ತುಂಬ ಜನ ಇದ್ದಾರೆ. ಹೌದಾ? ಅದು ನಿಮ್ಮ ನಸೀಬು. ನಿಮಗೂ ಬೇಗ ಆಗಿದೆ. ಮುದ್ದು ಉಂತುಲೆ ಇರ್ನ ಮೇಳಕ್ಕೆ ಏನ್ನಕ್ಳು ಉಳ್ಳೇರಿಂದ ಸಿಂಗಲ್ಸ್. ಹೌದಾ? ಅದು ಇರಲಿ ತೊಂದರೆ ಇಲ್ಲ, ಅವರು ಇರ್ತಾರೆ. ಸ್ವಲ್ಪ ತೆನ್ ಮಾಡಿ
ಒಂಜೆಟ್ಟು 40 ಪೌಂಡ್ ಉಂಡು ನನ್ನ ರಡ್ಡ ಆವಡು ತೂಕ ಯಾಕೆ ಹನ್ನೊಂದು 40 ಇತ್ತ 11:30 ரெண்டு லைக்கு கொரலே வேக வடனுல்ல அந்த ரெண்டு லைக் ಎಲ್ಲ ಕೊರಿಯಡ್ಡ ಏರ ಬತ್ತೇರು ಮಿತ್ತು ಉಳ್ಳೇರು ಅಂಡಲ ಅಕ್ಕಲು ಕೊರ್ಪುಜೇರು ಮಾತ್ರೆ ಅಕ್ಕಲು ತುಯ್ಯರ ಬರ್ತೀನಿ ಅಕ್ಕಲು ಖಾಲಿ ತೂಪೇರು ಪೋಪೇರು ಆತೆ ವ್ಯೂಸ್ ಕೊರ್ಪೇರು ಲೈಕ್ಸ್ ಕೊರೋಡು ಉಲೈ ಬರೋಡು ಅಕ್ಕಲು ಉಲೈ ಬತ್ತು ಜಡ್ಡೆಂಚ ಲೈಕ್ ಕೊರ್ಪಿನ ಅಕ್ಕಲು ತೂಕ ಎರಡಲ್ಲ ಇನಿ ಏರು ಬೈಜ್ಜೇರು ತೂಪ್ಯಾನ್ ಇನಿ ಮೇರು ಬೈಜ್ಜೇರು ನಮ್ಮ ಲೊಕೇಶನ್ನೇ ಬೈಜ್ಜೇರು ಬೊಕ್ಕ ಗುರುವನ್ನೇ ಬೈಜ್ಜೇರು ಬೊಕ್ಕ 7 ಬಾಯ್ಸ್ ಬೈಜ್ಜೇರಾ 7 ಬಾಯ್ಸ್ ಬೈಜ್ಜೇರು 6 ಬೈದು ನೊಂಜ ಆತು ಬೊಕ್ಕ ಲೈಕ್ ಕೊರಂತ ಬೇಗ ಎಂಡ್ ಆಪುಣು ಪ್ರಿಯಾಂಕಕ್ಕ ಅಣ್ಣ ನಿಮ್ಮ ಬ್ರದರ್ ಆ್ಯಂಡ್ ಸಿಸ್ಟರ್ ಇಲ್ವಾ? ನಮಗೆ 4 ಮಂದಿ ಬ್ರದರ್ ಇದ್ದಾರೆ, 1 ಸಿಸ್ಟರ್ ಇದ್ದಾರೆ, ಎಲ್ಲರಿಗೆ ಮದುವೆ ಆಗಿದೆ. ರೋಷನ್ ಬತ್ತೀರಿ? ರೋಷನ್ ಹಾಯ್ ನವೀನ್ ಬ್ರೋ, ಚೌತಿ ಪರ್ಬದ ಶುಭಾಶಯಗಳು. ಇರೆಗ್ಯುಲರ್ ರೋಷನ್ ಅನ್ನ ಚೌತಿ ಪರ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಲೈವ್ ಜಾಯ್ನ್ ಆಯ್ನಕ್ಕೆ ಒಂದು ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೆ. ಅಂಚೆನೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀರ, ಸಬ್ಸ್ಕ್ರೈಬ್ ಮಾಡ್ಪ್ಲೆ. ಬೊಕ್ಕ ಅನ್ವಿ ಅಕ್ಕ ಬರ್ತೀರಿ? ಹಾಯ್ ಅನ್ವಿ ಅಕ್ಕ, ವೆಲ್ಕಮ್ ಟು ಲೈವ್. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಈ ಚಾನಲ್ಗೆ ಸಾರಿ ಇವನ್ ನಿಮಗೆ ಗಣೇಶ ಹಬ್ಬದ ಶುಭಾಶಯಗಳು. ಮಕ್ಕೆ ರೋಷನ್ ಜೆ ಸುಧಾದ ಸ್ಪೆಷಲ್ ಇನಿ ಎಂಕ್ಲೆ ದಾಲಜ್ಜೆ ಸ್ಪೆಷಲ್ ಎಂಕ್ಲೆ ನಾವು ನಾರ್ಮಲ್ ಉಪ್ಪು ಕರೀತೇನೆ. ಮುಲ್ಪ ಪಂಡ ಲೈಕ್ ಮಂತೆ ಮಾಡಿರಿ. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಒಂದು ಲೈಕ್ ಬರಡು ಒಂದೊಂದು ಅಂದ್ ವೆರಿ ಗುಡ್ ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಸಪೋರ್ಟ್ ಮಾಡಿದ್ದ ನಿಮಗೆಲ್ಲರಿಗೂ ಧನ್ಯವಾದಗಳು. ಆಯ್ಜಾ ರೆಡ್ಡ ಆಣ ಅಂದಿ ಏಕಂಡು 48 ತೊಜ್ಪದಂಡು ರೋಷನನ್ನೇ ಮತ್ತೆ ಅನ್ವಿತಕ್ಕ ಇಬ್ಬರು ಲೈಕ್ ಕೊಟ್ರಲ್ಲ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮಗೆ ಕೊಡದಿದ್ದರೆ ಕೊಟ್ಟು ಬಿಡಿ, ಸಪೋರ್ಟ್ ಮಾಡಿ ನಮಗೆ. ನಾವಿನ್ನೊಂದು 10 ನಿಮಿಷ ಇದ್ದೇವೆ. ನಮ್ಮ CEO ಎಲ್ಲಿದ್ದಾರೆ? 10 ನಿಮಿಷ ಕೂತ್ಕೊಳ್ಳುವ ಮತ್ತೆ ಹೋಗುವ ಅಂತ. ಸಂಪಾದನ ಕಡೆ ಸುಳ್ಳೆಂಚೆ ಲೈಕ್ ಎಲ್ಲರೂ ಒತ್ತಿ ಒತ್ತಿ ಒಂದೊಂದು ಹೊರ ಒತ್ತಲೇ ಬಾರೆ ಅವರ ಪೋಯ್ದಮ್ಮ ಅಂದಂಚ 11:40 ಮಾತೀನಿ. 11:40 ಮಾತು ಅಂಡಲ್ಲ ಈ ನಿಕ್ಕಳು ಬರ್ಪಿನ ದುಮ್ಮೆ 40 ಮಾದಿತ್ತೀನಿ. ಅವೇಂಚ ರೆಡ್ ಬತ್ತಿಜಿ ದಾದನ ಗೊತ್ತಿಜಿ ಯೂಟ್ಯೂಬ್ಲ ಅವರವರ ಮಂಗೆ ಅನ್ಬಣ ಅಂತ ಮುದ್ದು ತೆಳ್ತೊಂದಿಲ್ಲೇರು ಇವ ಲೈಕ್ ಆಂಡ ಮೇರೆ ಬಂದ್ವನ್ ಪಡ ಅಂದಂಜೆ. ಅನ್ವಿತಕ್ಕ ಸಪೋರ್ಟ್ ಬಂತೀರ? ಓಕೆ, ಥ್ಯಾಂಕ್ ಯು ಸೋ ಮಚ್ ಅನ್ವಿತಕ್ಕ. ನಿಮಗೆ ಒಂದು ಬಡಿದ್ದು ಥ್ಯಾಂಕ್ ಯು ಅಲ್ವಾ? ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅನ್ವಿತಕ್ಕ, ಥ್ಯಾಂಕ್ ಯು. ಐವ ಲೈಕ್ ಆಂಡ ಅಂದಿ ಅನ್ವಿತಕ್ಕ ಕೊಡೊಂಜಿ ಐಡಿ ಬರ್ತಿರದ ಆಂಡ ಒಂಜೇಮೋ ಆಂಡ ಓಕೆ. ಕಂಗ್ರ್ಯಾಚುಲೇಷನ್ ಸೆಲೆಬ್ರೇಷನ್ ಐವ ಲೈಕ್ ಆಡು ಲೈಕ್ ದೆತ್ತಿರಿ ಅಂದ ಪಾಪಗಳು ಮೂಜಿ ಸತ್ತು ಒತ್ತೀರ ಅಂದು ಅವರ ಪಂಡ್ರೆ ಅಬ್ಜಿ ಯಾನೆ 31 ಎನ್ನಟ್ಟೆ ಒಳಗ ಮೈನಸ್ ಆಪಣ. ಫೈನಲಿ ನೈಸ್ ಲೈವ್ ಅನ್ನೋದು. ಥ್ಯಾಂಕ್ ಯು ಸೋ ಮಚ್ ಸಪೋರ್ಟಿಂಗ್ ಅಕ್ಕ. ಗುಡ್ ಲೈವು. ನಾನು ಬಂದು ಸಹ ನಿಮಗೆ ಲೈಕ್ ಕೊಟ್ಟು ಹೋಗಿದ್ದೇನೆ, ಮೆಸೇಜ್ ಮಾಡಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಮುದ್ದು ಕೊಡಿ 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 ಪಣೋದಿಲ್ಲರು. ಅನ್ವಿತಾ ಕ್ರಿಯೇಷನ್ 50 ಆಯ್ತಲ್ಲ? ಒಂದು ಹೌದು 50 ಆಯಿತು. ಒಂದು ಕಡೆಯಲ್ಲಿ 50 ತೋರಿಸ್ತಾ ಉಂಟು, ನೋಡುವ. ಇನ್ನೊಂದು 10 ನಿಮಿಷ ಕೊಟ್ಟಿದ್ದಾರೆ ನಮಗೆ, ಸೊ 10 ನಿಮಿಷ ಮುಗಿಸಿ ಮತ್ತೆ ಹೋಗುವ. ಊಟ ಆಯ್ತಾ ನಿಮ್ಮದು? ಹೇಗಿತ್ತು ಇವತ್ತಿನ ಸ್ಪೆಷಲ್ ಎಲ್ಲ? 50 ಎಂಡ್ ಮಲ್ಪಳೆ ಒಳೊಂದಿಲ್ಲ. ಓಕೆ 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 ಓಕೆ, ಬಾಯ್ ಬಾಯ್. ನನ್ನ ಒಂಜಿ 5 ನಿಮಿಷ ಅಂತ ಗೈ ಅಪ್ಪ ಸ್ವಲ್ಪ ಆಪಣವೇ ಭಾಗ್ಯಕ್ಕ. ಥ್ಯಾಂಕ್ ಯು ಸೋ ಮಚ್ ಸಂಪತ್ತಣ್ಣ, ನಿಖಿಲ ಬರೋ ಸಪೋರ್ಟ್ಗವೆ. ಥ್ಯಾಂಕ್ ಯು ಸೋ ಮಚ್ ಸಂಪತ್ತಣ್ಣ, ಥ್ಯಾಂಕ್ ಯು ಸೋ ಮಚ್ ಭಾಗ್ಯಶ್ರೀ ಅಕ್ಕ, ಥ್ಯಾಂಕ್ ಯು ಸೋ ಮಚ್ ಅನ್ವಿತಕ್ಕ. ರೆಡ್ ಐಡಿ ಬತ್ತು ಕೊರಿಯರು ಬೊಕ್ಕ ಅದು ಪೋಪಣ ಗೊತ್ತು ಮಾತ್ರ ಬೊಕ್ಕ. ಪ್ರಿಯಾಂಕಾ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಸಹ, ಮತ್ತು ಎಲ್ಲರಿಗೂ ಯಾರೆಲ್ಲ ನಮ್ಮ ಲೈವಿಗೆ ಬಂದು ನಮಗೆ ಇಷ್ಟು ಹೊತ್ತು ಸಪೋರ್ಟ್ ಮಾಡಿದರೆ. ಇವತ್ತು ಚೆನ್ನಾಗಿತ್ತು, ಹೌದಾ? ಓಕೆ ಓಕೆ. ಯಾರೋ ನಿಮಗೆ ಹೇಳ್ತೀನಿ ಫೇಸ್ ಲೈವ್ ಮಾಡಿ ಅಂತ, ಆಗ ನೀವು ಹೇಳಿದ್ರಿ ಫೇಸ್ ಲೈವ್ ಮಾಡಲ್ಲ ನಾನು. ಯಾಕೆ, ಏನಾದ್ರು ಪ್ರಾಬ್ಲಮ್ ಉಂಟಾ ಫೇಸ್ ಲೈವ್ ಮಾಡಿದ್ರಿ? ಇಲ್ಲಲ್ಲ, ಇಜ್ಜತೆ ಕನ್ನಡ ತೇರು
ಸಂಪತ್ತನ್ನು ಇರೇಗ ಅಂಗಲಾಪು ಬೊಡ್ಚಿ ಇತ್ತಿನ ಖುಷಿ ಇಪ್ಪುಳಿ ಇತ್ತಿನ ಖುಷಿ ಇಪ್ಪುಳಿ ಅಂದಂದಿ ಅಂಚತ್ತಿ ಅನ್ನ ಟೈಮಿಂಗ್ 190 ಮಿನಿಟ್ಸ್ ಆಪುಣೆ ನೈಕ್ ನಾನು ಪೋಪಿನ್ ನೀರು ಮೆಸೇಜ್ ಮಾಡಲಿ ಲಾಸ್ಟ್ದ ಓಕೆ ಎಲ್ಲ 4 ಲೈಕ್ ಕೊಡ್ಪೆ ಅನ್ನ ಓಕೆ ಮುದ್ದು ಶ್ರೀ ಥ್ಯಾಂಕ್ ಯು ಬಾಯ್ ಮಾತ್ರೆಗಳ ಬಾಯ್ ಅವೇ ಗುಡ್ ನೈಟ್ ಅನ್ನ ದೇವರ ಅಡ್ಡ ಮಲ್ಪಾಡು ಥ್ಯಾಂಕ್ ಯು ಸೋ ಮಚ್ ಬಾಯ್ ನಿಖಿಲ ಸಪೋರ್ಟು ಅನ್ವಿತಕ್ಕ ನೋ ಬ್ರೋ ಬ್ಯಾಡ್ ಕಾಮೆಂಟ್ಸ್ ಬಂದರೆ ಅಂತ ಅಷ್ಟೇ ಹೌದಾ ಓಕೆ ಅದೇ ಅವ್ರು ಯಾರೋ ಹೇಳಿದರು ನಿಮಗೆ ಫಾರೂಕ್ ಬ್ರೋ ಹೇಳಿದರು ನೀವು ಫೇಸ್ ಲವ್ ಮಾಡಬೇಡಿ ಅಂತ ನಾನು ಆಗಲೇ ಯೋಚನೆ ಮಾಡೋದು ಯಾಕೆ ಇವರು ಹೀಗೆ ಹೇಳಿದ್ದಾರೆ ಅಂತ ಬಾಯ್ ನಾಳೆ ಸಿಗೋಣ ಬಾಯ್ ರೋಷನ್ ಜೇಸು ಗುಡ್ ನೈಟ್ ಬಾಯ್ ಬಂದ್ರೆ ಶುಭರಾತ್ರಿ ರೆಗ್ಯುಲರ್ ರೋಷನ್ ಅನ್ನ ಥ್ಯಾಂಕ್ ಯು ಸೋ ಮಚ್ ಅವೀರು ಬತ್ತದ ಸಪೋರ್ಟ್ ಮಾಡ್ತಾರೆ ಇಂಕ ಲಾಸ್ಟ್ ಗಾನ ಗಂಟಲ ಅಂಚೆನೆ ಚಾನೆಲ್ಗೆ ಏನು ಮತ್ತೆ ಸಬ್ಸ್ಕ್ರೈಬ್ ಆಗ್ತಿದ್ದಾರ ಪ್ಲೀಸ್ ಸಬ್ಸ್ಕ್ರೈಬ್ ಅಲ್ಲೇ ರೋಷನ್ ಅನ್ನ ಫಸ್ಟ್ ಟೈಮ್ ಮಂತಿಜ್ಜಡ್ಡವಲ್ಲ ಬೊಕ್ಕ ಎನ್ನ ಆಶೀರ್ವಾದ ಇರಿಗೆ ಫಲ ಉಪ್ಪುಂಡು ಥ್ಯಾಂಕ್ ಯು ಸೋ ಮಚ್ ಸಂಪತ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಯಾನೊಂಜಿ ಮತ್ತೆ 2 ನಿಮಿಷ ಅಂತೂ ಅವೇ ಇರ್ಪೋಲೆ 2 ನಿಮಿಷ ಅಂತೂ ದಯಂಡ ಅವು ಬಂದು ಅನ್ಕೊಂಡು ಹಿಂಗೊಂದು ಟೈಮಿಂಗ್ ಕರೆಕ್ಟ್ ತಿಕ್ಕೊಂಡು ಸೊ ಥ್ಯಾಂಕ್ ಯು ಬನ್ನೋದಿಲ್ಲ ಥ್ಯಾಂಕ್ ಯು ಮಾತೆರೆಗಳ ಥ್ಯಾಂಕ್ ಯು ಪ್ರಿಯಾಂಕಾ ಸಂಪು ಬಾಯ್ ಬನ್ನೋದಿಲ್ಲ ಸಂಪು ಬಾಯ್ ಬನ್ನೋದಿಲ್ಲ ಪ್ರಿಯಾಂಕಾ ಅಕ್ಕ ಅನ್ವಿತಕ್ಕ ನಾನು ಫಸ್ಟ್ ಇಲ್ಲ ಫೇಸ್ ಲೈವ್ ಮಾಡ್ತಾ ಇದ್ದೆ ಹೌದಾ ಓಕೆ ಬ್ಯಾಡ್ ಕಾಮೆಂಟ್ಸ್ ಬರ್ತದೆ ಅವ್ರು ಕೆಲವರು ಅದಕ್ಕಂತ ಇರ್ತಾರಲ್ಲ ಏನು ಮಾಡೋದು ಮುದ್ದು ಎನ್ನ ಆಶೀರ್ವಾದಲ ಉಂಡು ಬೋರ್ಡ್ ಮಾತೆನ್ನ ಆಶೀರ್ವಾದಲ ಬೋರ್ಡು ಪ್ರತಿ ಒಂಜಿ ರೀಸೆಂಟ್ ಮಾಡ್ತಾ ಇಲ್ಲ ಹೌದಾ ಓಕೆ ಎಂಡ್ ಮಾಡ್ತೀರಾ ಹೌದು ನಾನೀಗ ಎಂಡ್ ಮಾಡೋದು ನಮ್ಮ CO ಮತ್ತೆ ಬೈತಾರೆ ಇನ್ನು ಅದು 2 ನಿಮಿಷ ಉಂಟು ಅಷ್ಟೇ ನಿಮ್ಗೇನು ನಿದ್ದೆ ಬರೋದಿಲ್ಲ ಇವತ್ತು ಸಂಪತ್ತನ್ನ ಜನ ಉಳ್ಳಿರು ಕುಲ್ಲುಗ ಪನ್ಪರ ಅಂದಿ ಏನೇನು ಜನ ಅಪ್ಪನ ಪೋಯರ ಮನಸ್ಸು ಜಂತೆ ಮೆಸೇಜ್ ಬೋರ್ ನೆಡ್ಡೆ ತಂದಾಪು ಕುಲ್ಲುಗ ನಂಜಿ 10 ನಿಮಿಷ ಪಾತೇರೊಂದುಲ್ಲೇರ್ತಿ ಕಥಾಸ್ತು ಅನ್ನ ಬರೋಂದುಲ್ಲೇರಿ ಪ್ರಿಯಾಂಕಾ ಒಂದು 10 ನಿಮಿಷ ಕೂತ್ಕೊಳ್ವನಾ ಓಕೆ ನಂಗೋಸ್ಕರ 10 ನಿಮಿಷ ಓಕೆ ಇವಾಗ ಟೈಮ್ ಎಷ್ಟು ಅಲ್ಲಿ ಬ್ರೋ ಇಲ್ಲಿ 10 ಗಂಟೆ 5 ನಿಮಿಷ ಆಯಿತು ಸಂಪತ್ತೇನು ಮುದ್ದಿನ ಆಶೀರ್ವಾದ ದಿಕ್ಕಿರದಿಲ್ಲ ಇವನೊಂದಿಲ್ಲ ಇಜ್ಜಪ್ಪ ಪಾಪ ಉಪ್ಪಡಿ ಮಾತೇನ ಆಶೀರ್ವಾದ ಲಪ್ಪಡ ಎಲ್ಲರ ಆಶೀರ್ವಾದ ಇರಲಿ ಎಲ್ಲರೂ ನಮ್ಮ ಚಾನೆಲ್ಗೆ ಹೋಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಿನ್ನೆ ಸಹ ಒಂದು ವಿಡಿಯೋ ಹಾಕಿದ್ದೇವೆ ಅದು ಜಾಸ್ತಿ ಓಡ್ತಾ ಇಲ್ಲ ಸ್ವಲ್ಪ ಓಡಿಸಿ ನೀವು ಅನಿತಾ ಕ್ರಿಯೇಷನ್ ಡೈಲಿ ವ್ಲಾಗ್ಸ್ 11:30 ಆಗ್ತಾ ಬಂತಲ್ಲ 11:30 11:35 11:45 ನಿಮ್ಮಲ್ಲಿ ಹೌದೌದು ಊರಲ್ಲಿ ಇನ್ನು ಮಲಗುವುದಲ್ಲ ನಾಳೆ ಬೆಳಿಗ್ಗೆ ಎಷ್ಟು ಗಂಟೆ ಹೇಳಲಿಕ್ಕೆ ಉಂಟು ಬೆಳಿಗ್ಗೆ ಲೈವ್ ಉಂಟಾ ನಿಮ್ಮದು ಕೆಲಸಕ್ಕೆ ಹೋಗ್ತಿದ್ದೀರಾ ನೀವು ಅಲ್ಲ ಮನೆಯಲ್ಲಿ ಹೌಸ್ ವೈಫಾ ನನ್ನೊಂಜಿ 5 ಲೈಕ್ ಓಲಿ 4 ಲೈಕ್ ಬರ್ಪಿನೇ ಬಾರಿ ಬಂಗ ಪ್ರಿಯಾಂಕಾ 4:15 ಬರೋದಿಲ್ಲ ಹೌದಾ ಬೆಳಿಗ್ಗೆ 4:15 ಹೇಳ್ತೀರಾ ಓಕೆ ಫ್ಯಾಷನ್ ತೂತೆ ಓಕೆ ಫ್ಯಾಷನ್ ಡಿಸೈನರ್ ನೋಡಿದ್ದೀನಿ ಎಷ್ಟು ಚಾರ್ಜ್ ಮಾಡ್ತೀರಾ ಡ್ರೆಸ್ ಎಲ್ಲ ಡಿಸೈನ್ ಮಾಡಲಿಕ್ಕೆ ಹೌದು ಅಣ್ಣ ಓಕೆ 4:15 ಹೇಳ್ಬೇಕಾದ್ರೆ ಮಲಗಿ ಅಲ್ಲ ಇನ್ನು 12 ಗಂಟೆ ಆಯಿತು ಬಟ್ ಮನೆಯಲ್ಲಿ ಮಾಡ್ತಿದ್ದೀನಿ ಅಷ್ಟೇ ಹೌದಾ ಓಕೆ ಮಕ್ಕಳಿಗೆಲ್ಲ ಡ್ರೆಸ್ ಮಾಡ್ತೀರಾ ಡಿಸೈನು ಒಂದು 10-13 ವರ್ಷದ ಹೆಣ್ಮಕ್ಳಿಗೆಲ್ಲ ಉಂತಲೇ ಮೂಜಿ ಲೈಕ್ ಕೊರ್ಪೆ ಅನ್ನ ಮಾಡೋದಿಲ್ಲ ಅವು ಇರು ಎಂಚ ಕೊರ್ಪಿನಿ ಇರ್ನ ಮೊಬೈಲ್ಡೆ ಕೊರ್ಪಿನ ಅವು ಪೋಪುಂಡು ಬಕ್ಕವೆ ಇತ್ತನ ಕೊರ್ಲೆ ಬೇತೆ ಐಡಿ ಕೊರ್ನಲ್ಲ ಅವು ಒಂಜೇ ಮೊಬೈಲ್ಡ್ ಕೊರ್ನಾಗ ಬಕ್ಕ ಪೋಪುಂಡು ಅವರವರ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ ಹೌದಾ ನಾವು ಡಿಸೈನ್ ತೋರಿಸಬೇಕು ನೀವು ಮಾಡ್ತೀರಲ್ವಾ ಓಕೆ ನಿಮ್ಮ ವಿಷಯರು ನಾನು ಓಕೆ ಥ್ಯಾಂಕ್ ಯು ಸೋ ಮಚ್ ಮುದ್ದನ ಮಂಡಿಗೆ ಮರ್ದು ಪಾಡ್ಲಿ ಅವರ ಒಳಗಲ್ಲೇ DPS ಬರ್ತೀರ ಹಾಯ್ ದೀಪಿ ವೆಲ್ಕಮ್ ಟು ಲೈವ್ ಎಂಚೊಲ್ಲರು ಹ್ಯಾಪಿ ಗಣೇಶ್ ಚತುರ್ದಶಿ ಇರೆಗ್ಲ ಹ್ಯಾಪಿ ಗಣೇಶ್ ಚತುರ್ದಶಿ ಗಮ್ಮತ್ತಿತ್ತನ ಎಂಕ್ಲೆ ಪ್ರದಾಲ ಗಮ್ಮತ್ ಇಜ್ಜಾಣಿನಿ ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮನ್ಪ್ಲೇ ಮಾಡ್ತೀನಿ ಎಲ್ಲರಿಗೂ ಹೌದಾ ಓಕೆ ಮುದ್ದು ದಾದೆ ಅಣ್ಣ ಕೇನೊಂದು ಅತ್ತು ನಮ್ಮತ್ತೆ ಒಂಜೇ ಮೊಬೈಲ್ಡ್ 2-3 ಐಡಿ ಲೈಕ್ ಕೊರ್ಪತ್ತೆ ಅವು ಬೊಕ್ಕವರ ಮೈನಸ್ ಆಪುಂಡು ದಯಪಂಡ ಈ ಐಡಿ ಮೊಬೈಲ್ ಒಂಜೇ ಡಿವೈಸ್ ಒಂಜೇ ಯೂಸ್ ಮನ್ಪರತ್ತೆ ಅವು ಯೂಟ್ಯೂಬ್ ಗೊತ್ತಾಪುಂಡು
ಶರ್ಟ್ಸ್ ಎಲ್ಲಿ ತಗೋತೀರಾ ನೀವು? ನಾನಿಲ್ಲಿ ಅಂಗಡಿಯಲ್ಲೆಲ್ಲ ಸಿಕ್ಕಿದಂತ ತಗೊಳ್ಳು. ಯಾಕೆ ಒಳ್ಳೇದಿಲ್ವಾ? ಪಾಯಸ ಮಲ್ಪುವೇರು ಮುದ್ದು ಬಣ್ಣದಲ್ಲಿ ಚೌತಿಗೆ. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಇದ್ದೀರಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಓ ಅಂದೆ ಬಣ್ಣದ ಅಂದಂದೆ ಇರು ಒಂಜೆ ಮೊಬೈಲ್ಡ್ 4 ID 5 ID ಮಂತಾಡ ಅವು ಬಕ್ಕ ಕ್ಯಾನ್ಸಲ್ ಆಪುಂಡು ಪೋಪುಂಡು ಅಕ್ಲೆ ಗೊತ್ತಾಪುಂಡು. ಡಿವೈಸ್ ಒಂಜೈತೆ ಅಂಚಾದು ಬೇತೆ ಬೇತೆ ID ಸಪೋರ್ಟ್ ಮಾಡ್ಕೊಂಡು ಆಪುಂಡು ಅವು ಬೋಟ್ ಸಿಸ್ಟಮ್ದಲ್ಲಕ. ದಿನ ನೋಡ್ತೀನಿ ಶರ್ಟ್ಸ್ ಸೂಪರ್ ಆಗಿರುತ್ತೆ. ಓಕೆ ಥ್ಯಾಂಕ್ ಯು. ಹಾಗೇನಿಲ್ಲಪ್ಪ, ನಾವು ಹೀಗೆ ಡ್ಯೂಟಿಗೆ ಹಾಕ್ಲಿಕ್ಕೆ ಇಡುವುದನ್ನು ರಾತ್ರಿ ಲೈವ್ಗೆ ಹಾಕಿ ಮತ್ತೆ ಮರು ದಿವಸ ಡ್ಯೂಟಿಗೆ ಹಾಕ್ತೇವೆ. ಹಾಗೆ ಇದು ಇವತ್ತು ಚೌತಿ ಅಲ್ವಾ, ಹಾಗೆ ಹಾಕಿದ್ದು ಬುಕ್ಕದಾದ ಮಲ್ಪುಣಿತ್ತೆ ಮಲ್ಲಜ್ಜಿ ಯಾವ ಏರು ಒಂಜಿ ಕೊರಿಯರತ್ತ ಯಾವ ತೊಂದರೆ ಜಿನ ಮಾಡತ್ತ ಇವ ಈ ಜಿನ ಕೊಡ್ದು ತೂಲೆ ಬಕ್ಕ ಪೋಂಡ ಪಾಡು ಮಲ್ಲಜ್ಜಿ. ಮುದ್ದುಗುದಾದ ಸ್ಪೆಷಲ್ ಇತ್ತು ನೀನಿ ಅಷ್ಟೇ ಮಿಗು. ಪತ್ತೊಂಜಿ ನಲ್ಪತ್ತೆ 11:45 ಎಂಡು ಮನ್ಪುಗ. ಓಕೆ ತೂಕ ಜಿನ ಜನ ಇತ್ತೇನ 16 ಎಂಡು ಮನ್ಪುಗ. ಲೈಕ್ಗೋಸ್ಕರತ್ತೆ ಲೈಕ್ ನಮ್ಮ ಆಂಡತ್ತೆ ಐವ ಲೈಕ್ ಆಂಡ್ ಯಾವ ಆಂಡಲ್ಲ ಒಂದು ಪಾತಿರ್ನ ದಾಯ ಪೊಕ್ಕಡೆ ನಡುಟು ಪಾಪಕ್ಲೆ ಬೇಜಾರು ಅನ್ಪುಣ ಏರಣ್ಣ ಬರೋಂದಿತ್ತೇಡೆ ಬತ್ತಿಜೇಡ ಮಲ್ಲೇಜ್ ಪೋಯಿ ಸಂಪು ದಿಸ್ ಈಸ್ ಟೂ ಮಚ್ ಮನೊಂದುಲ್ಲೇರು. ಪ್ರಿಯಾಂಕಾ ಕ್ಯಾ ಬಾತ್ ಹೇ ಮನೊಂದುಲ್ಲೇರು. ಲೈವ್ ಆದಮೇಲೆ ಮಲ್ಕೋತೀರಾ ಕೆಲಸ ಮಾಡ್ತೀರಾ? ಇಲ್ಲ ಮಲಗೋದು. ನಿನ್ನೆ ನನಗೆ ಎಡಿಟಿಂಗ್ ಎಲ್ಲ ಇತ್ತಲ್ಲ, ಅದಕ್ಕೋಸ್ಕರ ನಾನು ಲೈವ್ ಆನ್ ಇಟ್ಟು ಎಡಿಟಿಂಗ್ ಮಾಡ್ತಿದ್ದೆ. ಇವತ್ತು ಎಡಿಟಿಂಗ್ ಇಲ್ಲ. ಸೊ ಇನ್ನು ಸಂಡೇ ವಿಡಿಯೋ ಮಾಡಿದರೆ ಇನ್ನೊಂದು ಬೇರೆ ವಿಡಿಯೋ ಮಾಡಲಿಕ್ಕೆ ಉಂಟು, ಅದು ಇವತ್ತು ಆಗಲ್ಲ, ಇನ್ನು ನೋಡಬೇಕು, ನಾಳೆ ನೋಡಬೇಕು. ಸಂಪು ಐ ಆಮ್ ಸ್ಲೀಪಿಂಗ್ ಮಾಡೋದಿಲ್ಲ. ಓಕೆ ಬಾಯ್ ಸಂಪು, ಬಾಯ್ ಪ್ರಿಯಾಂಕರವರೇ. ಚಲೋ ಮಾತಾಡ ಮಲ್ಲಜ್ಜಿ ನಮ್ಮ ಬಂಧು ಅನ್ಬುಗ ಪೂರ ಪೋಯರಿ ನನ್ನ ನಾಲೆಜ್ ಒಪ್ಪುನು. ಸೊ ಬಾಯ್ ಸಂಪತ್ತನ್ನ, ಥ್ಯಾಂಕ್ ಯು ಸೋ ಮಚ್. ಈತ ಸಪೋರ್ಟ್ ಮಾಡ್ತೀನಿ ಕವೆ ಎಲ್ಲ ಜಪ್ಪು ಕೋಡೆಲ್ಲ ಒಂಚೂರು ನಿದ್ರೆ ಕಮ್ಮಿ ಆಯ್ತು ನಂಚಾತ ಅಲ್ಲೇ ಕೂಡ 10 ಜನ ಬರ್ತೀನಿ. ಸಂಪತ್ತನ್ನ, ಪ್ರಿಯಾಂಕ ಗುಡ್ ನೈಟ್. ಎಲ್ಲ ಹೋದ್ರು ಅಣ್ಣ. ಹೌದೌದು ಎಲ್ಲ ಹೋದ್ರು. ನಾವು ಸಹ ಹೋಗುವ. ಇನ್ನು ಹೋದ್ರು ಅನ್ನುವಾಗ ಇಬ್ರು ಬಂದರು, ಯಾರು ನೋಡ್ತಾ ಇದ್ದಾರೆ. ಓಕೆ, ನಿಮ್ಗೆಲ್ಲರಿಗೂ ಶುಭರಾತ್ರಿ. ನನಗೆ ಇನ್ನೂ 6 ಬಾಯ್ ಗುಡ್ ನೈಟ್ 6 ನಿಮಿಷ ಕೂತ್ಕೊಳ್ತೇನೆ ನಾನು ಇನ್ನು. ಆಯ್ತು 6 ನಿಮಿಷ ಕೂತ್ಕೊಳ್ಳಲ್ಲ, ಆಚೆ ಹೋಗ್ತೇನೆ, ಅದು ಲೈವಲ್ಲಿ ಇರ್ತದೆ. ನೀವು ಮಲಗಿ. ಥ್ಯಾಂಕ್ ಯು ಸೋ ಮಚ್ ಸಂಪೂರವರೇ, ಪ್ರಿಯಾಂಕರವರೇ, ಎಲ್ಲರೂ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ನಮ್ಮ ಮುದ್ದುಶ್ರೀ ಅವರೇ, ಅನ್ವಿತಕ್ಕನವರೇ, ಎಲ್ಲರೂ DPSನವರೇ, ಎಲ್ಲರಿಗೂ ನಮ್ಮ ಕಡೆಯಿಂದ ಹೃತ್ಪೂರ್ವಕ ವಂದನೆಗಳು. ಹಾಗೂ ದೇವರ ಕೃಪೆ ನಿಮ್ಮ ಮೇಲೆ ಇರಲಿ, ಗಣೇಶನ ಕೃಪೆ ಇರಲಿ. ಏನೋ ನಮ್ಮ ಕೆಲಸಗಳಲ್ಲಿ ಏನೂ ವಿಘ್ನ ಬಾರದಂತೆ ಅವರು ನೋಡಲಿ ಅಂತ ಹೇಳುತ್ತಾ ಇವತ್ತಿನ ಲೈವನ್ನು ನಾವು ಮುಗಿಸುತ್ತಾ ಇದ್ದೇವೆ. ಇನ್ನೊಂದು 5 ನಿಮಿಷ ಮ್ಯೂಟ್ ಲೈವ್ ಇರ್ತದೆ, ಮತ್ತೆ ನಾವು ಮಲಗುತ್ತೇವೆ. ಥ್ಯಾಂಕ್ ಯು ಸೋ ಮಚ್. ನಮಗೆ ಸ್ವಲ್ಪ ಜಾಸ್ತಿ, ಯಾವುದಾದ್ರು ನಿಮಗೆ ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಥ್ಯಾಂಕ್ ಯು.
ನನ್ನ ಜೊತೆ ಅಯ್ಯೋ ರಾಮ, ಎಲ್ಲಿಗೆ ಹೋದ್ರಿ ಅಣ್ಣ? ಒಬ್ಬಳೇ ಇದ್ದೀನಿ ಅಣ್ಣ, ಯಾರು ಇಲ್ಲ. ನಮಗೆ ಸ್ವಲ್ಪ ಜಾಸ್ತಿ ಹೌದು. ನನ್ನ ಜೊತೆ ಮಾತಾಡ್ಬೋದಲ್ಲ? ಮಾತಾಡುವ, ಹೌದೌದು ಮಾತಾಡುವ. ಇನ್ನೊಂದು 3 ನಿಮಿಷ ಉಂಟು ಅಷ್ಟೇ, ಮತ್ತೆ ನಾವು ಮಲಗುವ ಆಯಿತಾ? ನಮಗೆ ಬೆಳಿಗ್ಗೆ ಏಳಕ್ಕೆ ಉಂಟು, ನಿಮಗೆ ಬೆಳಿಗ್ಗೆ 4:15 ಏಳಿಗೆ ಉಂಟು ಅಂತ ಹೇಳ್ತಿದ್ದೀರಿ, ಮತ್ತೆ ನಿಮಗೆ ನಿದ್ರೆ ಬರಲ್ವಾ? ನುಡುವೆನು ಹೃದಯ ರಾಗದಲ್ಲಿ ಕವಿತೆಯನು ಬರೆಯುವೆನು, ಮನದಾಸೆ ಚೆಲ್ಲಿ ಹಾಡೊಂದು ನಾಡುವೆನು. ಹೃದಯ ರಾಗದಲ್ಲಿ ಕವಿತೆಯನು ಬರೆಯುವೆನು, ಮನದಾಸೆ ಚೆಲ್ಲಿ. ಪ್ರಿಯಾಂಕಾ ಸಂಪತ್ತನ್ನೇ ಹಾಯ್ ಬಳಗ. ದಾದಿ ಸಂಪತ್ತನ್ನ ಜೆಪ್ಲೆ ನನ್ನ 2 ನಿಮಿಷ 200 ನಿಮಿಷ ಆಡನ್ನು ಕಾತಿ ನಾತಿ ಮೇರೆ ಮುಡುಪುಜೆ ರೆಂಡ ಬಾತೆಲ್ಲ ಹೇಳೋದು ಶ್ರುತಿ ಮೂವಿ ಒಳದಲ್ಲೇ. ಸಂಪು ನಿರ್ದೆ ಬರ್ತಾ ಇದೆಯಾ? ಬನ್ನಿ ಒಣದಲ್ಲಿ. ಇರ್ನ ಮುಗಿಯಂದೆ ಮನಸ್ಸಾಪುಜಿ. ನಾನೇ ನನ್ನ 1 ನಿಮಿಷ ಯಾನ್ ಪಂಡ ಅಂಚ ನೆನಪುನಿ ಯಾನ್ ಪಂಡ ಟೈಮಿಂಗ್ ಪೂರ ಎನ್ನ ಸೆಟ್ಟಿಂಗ್ ಉಂಡು ಇತ್ತೆ. ನನ್ನ 20 ನಿಮಿಷಕ್ಕುಳ್ಳ 4 ಗಂಟೆ ಆಪುಂಡು ಬೊಡ್ಚದೆ ಬರ್ಚಿ ಇರೇ ನಿಗ್ಲೇ ಪುರ ಪಾಪ ಬೇಜಾರು ದಾಯ ಪೊಕ್ಕಡೆ. ಎಲ್ಲ ಡ್ಯೂಟಿ ಉಂಡ 5 ಗಂಟೆ ಪೋಯರಂడి ಇರೇಗು. ಸೆಟ್ಟಿಂಗ್ ದಾದಿ ಅಯ್ಯೋ ಯಾಕೆ ಬೇಜಾರು ಸಂಪು ಅನ್ನೋದಲ್ಲಿ. ಸಾಕಾ ಮಲಗೋಣ ವೈ, ಬಂದ್ ಮಾಡುವ. ಅಯ್ಯೋ ಯಾಕೆ ಬೇಜಾರು ಸಂಪು ಅನ್ನೋದಲ್ಲಿ. ಬೇಡ ಕುಟುಂಬದವಳು ಚೌತಿ ಪೋಯರುಂಡು ನಾನ ಎಂಚಿನೇ 12 ಗಂಟೆ ಅನ್ನು ಮಾರೆ ನನ್ನ ಒಡೆ ಒಪ್ಪಿನಿ. ಎಂತ ನಾವಿಬ್ಬರೇ ಮತ್ತೆ ಕೂತ್ಕೊಂಡು ಮಾತಾಡೋದು ಹೀಗೆ? ಎಲ್ಲೇ ಬಂದ್ರೆ ಓಕೆ 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 ಹಾಂ ಎಲ್ಲೇನಾ ಓಕೆ ಓಕೆ ಹಾಂ ಎಲ್ಲೇ ಎಲ್ಲೇ ಚೌತಿ ಹಾಂ ಅಚ್ಚ ನನ್ನ 1 ವಾರ ಫುಲ್ಲು 11 ದಿನ ಮಟ್ಟ ಚೌತಿ ಉಂಡತೆ. ಓಕೆ ಗಣಪತಿ ಅವು ಒಂದೊಂದು ಪೂರ ಬಯ್ಯಾಡುಲ್ಲಾರದೆ. ಪ್ರಿಯಾಂಕಾ ನಾನು ಇದ್ದೀನಿ ಒಣದಲ್ಲಿ. ಅರೆ ಇಂಜಿನ ನಿದ್ರೆ ಯಾರು ಬಜವಾರ 4 ಗಂಟೆ ಲಕ್ಕೆ 2 ಗಂಟೆ ಇರುವಾರ್ರೆ ಅನ್ನ 9 ನಿಮಿಷ ಕಾಯ್ತೀರಿ, ಆಮೇಲೆ 28 ಡೇಟ್ ಬರುತ್ತೆ ಅವನೊಂದು. ಹೌದೌದಾ ಓಕೆ 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 ನನಗೆ ಇನ್ನೂ 10-20 ನಿಮಿಷ ಕೂತ್ಕೊಂಡ್ರೆ ಆಗ್ಬೋದು ಅಂತ ಆಗ್ತದೆ. ಹೌದೌದು 10 ನಿಮಿಷ ಉಂಟು.
ప్రియాంక నిద్ర బంది అరే నిద్ర అర్పుజిగే కాంటే నాలరేకి లక్కెరండుగే వారు దాదా అనిపోయారు పగెళ్ళి చెప్పువేరా ಅಂದ ಅವ್ವೆ ಹಗಲಲ್ಲಿ ಮಲಗ್ತೀರಾ ಅಂತಲ್ಲ ಪ್ರಿಯಾಂಕರವರೇ ನೀವು ಹಗಲಲ್ಲಿ ತುಂಬ ಹೊತ್ತು ಮಲಗ್ತೀರಾ ದಿನ ಬರ್ತಿತ್ತು ಇವತ್ತು ಇಲ್ಲ ಹೌದಾ ಓಕೆ 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 ಹೌದೌದು ನಿನ್ನೆಲ್ಲ ಬೇಗ ಹೋಗಿದ್ದೀರಲ್ಲ ಓಕೆ ಓಕೆ ಇವತ್ತೆಲ್ಲ ತುಂಬ ಇದು ಗಣೇಶ ಚತುರ್ದಶಿ ಅಲ್ವಾ ಹಾಗೆ ಇರಬೇಕು ಪ್ರೇಮ ಲೋಕದಿಂದ ಬಂದ ಪ್ರೇಮದ ಸಂದೇಶ ಮಾರ್ನಿಂಗ್ ಬಹಳ ಕೆಲಸ ನನಗೆ ಮಾರ್ನಿಂಗ್ ಮಲಗೋದಂದರೆ ಆಗಲ್ಲ ಹೌದಾ ಭೂಮಿಯಲ್ಲಿ ಆಡಿ ತಿಳಿಯೋಣ ಪ್ರೀತಿ ಹಂಚೋಣ ಆನಂದ ಪಡೆಯೋಣ ಬನ್ನಿ ಪ್ರೇಮದ ರಹಸ್ಯ ಹೇಳೋಣ ಜೀವನವೆಂದರೆ ಪ್ರೀತಿ ಎನ್ನೋಣ ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ ಜೀವನವೆಂದರೆ ಪ್ರೀತಿ ಎನ್ನೋಣ ಪ್ರೇಮದ ಸೃಷ್ಟಿಗೆ ಪ್ರೀತಿ ಕಾರಣ ಪ್ರೇಮ ಲೋಕದಿಂದ ಬಂದ ಪ್ರೇಮದ ಸಂದೇಶ ಗಾಳಿ ನೀರು ಹೂವನ್ನು ಇರುವುದು ಏತಕ್ಕೆ ಪ್ರೀತಿಯಿಂದ ತಾನೇ ಪ್ರೇಮದಿಂದ ತಾನೇ ಸೂರ್ಯ ಚಂದ್ರ ರಾತ್ರಿ ಹಗಲು ಬರುವುದು ಏತಕ್ಕೆ ಪ್ರೀತಿಯಿಂದ ತಾನೇ ಪ್ರೇಮದಿಂದ ತಾನೇ ಬರುವುದು ಹೇಗೆ ಇರುವುದು ಹೇಗೆ ತಿಳಿದಿದೆ ನಮಗೆ ಆದರೆ ಕೊನೆಗೆ ಹೋಗುವ ಗಳಿಗೆ ತಿಳಿಯದು ನಮಗೆ ಒಗಟಿದು ಎಲ್ಲರಿಗೆ ಜೀವನವೆಂದರೆ ಪ್ರೀತಿ ಎನ್ನೋಣ ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ ಪ್ರೇಮ ಲೋಕದಿಂದ ಬಂದ ಪ್ರೇಮದ ಸಂದೇಶ ರಾಗ ತಾಳ ಹಾವ ಭಾವ ಸೇರದೆ ಹೋದರೆ ಗಾನ ನಾಟ್ಯವಿಲ್ಲ ಪ್ರೇಮ ರಾಗವಿಲ್ಲ ದೈವ ಜೀವ ಪ್ರೀತಿಯಿಂದ ಕೂಡದೆ ಹೋದರೆ ಓಕೆ 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 ಧನ್ಯವಾದಗಳು ಧನ್ಯವಾದಗಳು ಸರಿ ಸರಿ ಮಲ್ಕೊಳ್ಳಿ ಹಾಡು ಕೇಳಿ ನಿದ್ದೆ ಬಂತು ನಾನು ಮಲ್ಕೊಳ್ಳಿ ಅಂತ ತಾನೇ ಸಾಂಗ್ ಹೇಳಿದ್ದು ನೀವು ಅಲ್ಲ ಅಲ್ಲಪ್ಪ ನನಗೆ ಅದು ಅಂದರೆ ಕೆಲವು ಸಾಂಗ್ ಮನಸ್ಸಿಗೆ ಬರ್ತದೆ ಮನಸ್ಸಿಗೆ ಬರುವಾಗ ಅದು ನಾನು ಹಾಡೋದು ಹಾಗೆ ಸರ್ಚ್ ಮಾಡೋದು ಈಗ ಮತ್ತೆ ಏನಿಲ್ಲ ಯಾರು ಮೆಸೇಜ್ ಆಗ್ತಾ ಇಲ್ಲಲ್ಲ ಅದಕ್ಕೋಸ್ಕರ ಸ್ವಲ್ಪ ಮಾತಾಡೋದು ಓಕೆ ಆಯಿತು ನಮ್ಮದು ಟೈಮ್ ಆಗ್ತಾ ಬಂತು ನಾವು ಮಲಗ್ತೇವೆ ಇನ್ನು ನೀವು ಮಲಗಿ ಬಾಯ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಟೇಕ್ ಕೇರ್ ಥ್ಯಾಂಕ್ ಯು ಸೋ ಮಚ್ ಇಷ್ಟವರೆಗೆ ನೀವು ಸಪೋರ್ಟ್ ಮಾಡಿದ್ದಕ್ಕೆ ನಿಮಗೆ ಶ್ರೀಕೃಷ್ಣ ಶ್ರೀ ಗಣೇಶ ಚತುರ್ದಶಿಯ ಶುಭಾಶಯಗಳು ಹಾಗೆಯೇ ಯಾರೆಲ್ಲ ನೋಡ್ತಾ ಇದ್ದಾರೆ ಪ್ಲೀಸ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನೋಡೋದವರು ನಾವೀಗ ಕೆಲವೇ ಕ್ಷಣಗಳಲ್ಲಿ ಲೈವನ್ನು ಬಂದ್ ಮಾಡ್ತೇವೆ ಸೊ ನೀವೆಲ್ಲ ಇದ್ದು ನಮಗೆ ಸಪೋರ್ಟ್ ಮಾಡಿದೆ ನಾಳೆ ಜಾಯಿನ್ ಆಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಪ್ರಿಯಾಂಕಾ ಸಿಸ್ ಇನ್ನೊಂದು 3 ನಿಮಿಷ ಉಂಟು ಸೊ ಆ 3 ನಿಮಿಷವನ್ನು ಮುಗಿಸಿ ನಾವು ಮತ್ತೆ ಮಲಗ್ತೇವೆ ಆಯಿತಾ ಶುಭರಾತ್ರಿ ನಿಮಗೆ ದೇವರ ಒಳ್ಳೆ ನಿದ್ರೆ ಕೊಡಲಿ ನಿಮಗೆ
3 ಮಿನಿಟ್ಸ್ ಬಾಕಿ ಹೇ ಮಾಡೋದಿಲ್ಲರೆ. ಪ್ರಿಯಾಂಕಾ ಇಷ್ಟೊತ್ತಿಗೆ ಇದ್ದೀನಿ, ಜಸ್ಟ್ 3 ಮಿನಿಟ್ಸ್ ಅಲ್ವಾ? ಹೌದೌದು. ಈಗ ಆಯ್ತು, ಇನ್ನೆರಡು ನಿಮಿಷ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ, ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಕಲ್ಲಲ್ಲಾದರೂ ನೂಕು, ಮುಳ್ಳಲ್ಲಾದರೂ ನೂಕು ರಾಘವೇಂದ್ರ. ಕಲ್ಲಲ್ಲಿ ಕಲ್ಲಾಗಿ, ಮುಲ್ಲಲ್ಲಿ ಮುಲ್ಲಾಗಿ ನೋವಾಗಿರುವೆ ರಾಘವೇಂದ್ರ. ಅಯ್ಯೋ, ನೀವೆಂಥದ್ದು ಎಲ್ಲ, ನಿಮಗೆಲ್ಲ ಮೂವಿದ ಹೆಸರು ಗೊತ್ತುಂಟು ಬಾರ. ನಮಗೆ ಖಾಲಿ ಹಾಡು ಗೊತ್ತಿದೆ, ಮೂವಿದ ಹೆಸರೇ ಗೊತ್ತಿಲ್ಲ ಯಾವುದ್ರದ್ದು. ಆಗ್ಬೋದು, ನಿಮ್ಮನ್ನ ಜ್ಞಾನಶಕ್ತಿ ಒಳ್ಳೆ ಉಂಟು. ಓಕೆ, ತುಂಬ ಧನ್ಯವಾದಗಳು. ನಾವಿನ್ನು ಕ್ಲೋಸ್ ಮಾಡುವ, ಆಯಿತಾ? ಇನ್ನೊಮ್ಮೆ ಸಿಗುವ ನಾಳೆ. ದೇವರು ನಮ್ಮನ್ನು ಅನುಗ್ರಹಿಸಿದರೆ ನಾಳೆ ಭೇಟಿಯಾಗೋಣ. ಮತ್ತು ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟೊತ್ತಿಗೆ ನಮಗೆ ಇದು ಮಾಡಿದ್ರಲ್ಲ, ಸಪೋರ್ಟ್ ಮಾಡಿದ್ರಲ್ಲ, ಅದು ಸಣ್ಣ ಕೆಲಸ ಅಲ್ಲ. ಹೊತ್ತು ಕೂತ್ಕೊಂಡು ಮಾತಾಡೋದು, ಮೆಸೇಜ್ ಮಾಡೋದು ಸಣ್ಣ ಕೆಲಸ ಅಲ್ಲ. ಥ್ಯಾಂಕ್ ಯು ಸೋ ಮಚ್. ಹೃದಯದಿಂದ ನಿಮಗೆ ಧನ್ಯವಾದಗಳು. ಶುಭರಾತ್ರಿ. ಅಷ್ಟಾಗಬೇಕು. ಕಲ್ಲಲ್ಲಾದರೂ ಹಾಕು, ಮುಳ್ಳಲ್ಲಾದರೂ ನೂಕು. ಓಕೆ, ಟಾಟಾ, ಬಾಯ್ ಬಾಯ್. ಕ್ಲೋಸ್ ಮಾಡ್ತೇನೆ. ಅಯ್ಯೋ, ಮತ್ತೆ ಹೇಳು ಮಂದಿದ್ದಾರಲ್ಲ. ಆಫ್. ಓಕೆ. ಸಾರಿ. ಓಕೆ, ಬಾಯ್ ಬಾಯ್. ನೋ ಪ್ರಾಬ್ಲಮ್. ಜನ ಒಂದಿಬ್ಬರು ಬಂದ್ರಲ್ಲ, ಅವರು ಸ್ವಲ್ಪ ನೋಡಲಿ ಅಂತ ಇದ್ದೆ ಅಷ್ಟೇ.